ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಗಳ ಜನಜನಾನಿ ವಂದಿಸುವೆ ಶಾರದೆ ಮುನಿಪದ ದ್ವಂದ್ವ ಗಾನದನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆನಿ ಕಥಾಮೃತ
ಜಗದ್ರಕ್ಷಕ ನೀನೇ ರಕ್ಷಿಸು. ಹೊಂದಿಸಿಕೊಂಡಿದ್ದೇನೆ ಒಡೆಯ. ಅಷ್ಟದಿಕ್ಪಾಲಕರೇ ಶುಭವಾಗಲಿ, ಎದ್ದೇಳಿ. ನೋಡಿದಿರಾ ನಿಮ್ಮನ್ನ ಒಡಗೂಡಿ ಇಂದಿನ ಈ ಸುಧನ್ವ ಸಭೆಯನ್ನ ಪ್ರವೇಶ ಮಾಡಿದ್ದೇ ತಡ. ನಮ್ಮವರೆಲ್ಲ ಎಷ್ಟೊಂದು ಸಂತೋಷದಿಂದ ಬರಮಾಡಿಕೊಳ್ತಾ ಇದ್ದಾರೆ, ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಸಂತೋಷ, ಸಡಗರ, ವಿಜೃಂಭಿಸುವೆ ಈ ರೀತಿಯಲ್ಲಿ ತೋರ್ಪಡಿಸ್ತಾ ಉಂಟು. ಒಂದು ಕಡೆಯಲ್ಲಿ ಗಂಧರ್ವರ ಗಾಯನ, ಇನ್ನೊಂದು ಕಡೆಯಲ್ಲಿ ರಂಭಾದಿನಾರಿಯರ ನರ್ತನ. ಆಹಾ, ನೋಡುವುದಕ್ಕೆ ಎರಡು ಕಣ್ಣೇ ಸಾಲದು. ವೈವಸ್ವತ ಮಂತರದಲ್ಲಿ ಶತ ಯಾಗವನ್ನ ಮಾಡಿ ಅದರ ಜೊತೆಯಲ್ಲಿ ವಿಶ್ವಜಿತ್ ಯಾಗವನ್ನ ಮಾಡಿ ಪುರಂದರ ನಾಮಕದಿಂದ ಮೆರೆಯುತ್ತಾ ಇದ್ದೇನೆ. ಕೇವಲ ಈ ದೇವಲೋಕದ ಗದ್ದುಗೆ ಏರಿದ್ದು ಈ ದೇವೇಂದ್ರನ ಶ್ರಮ ಅಷ್ಟೇ ಅಲ್ಲ, ಆ ತ್ರಿಮೂರ್ತಿಗಳ ಕರುಣಾ ಕೃಪಾ ಕಟಾಕ್ಷ ಈ ನಮ್ಮ ದೇವೇಂದ್ರನ ಮೇಲೆ ಉಂಟು. ಅವರ ಕರುಣೆಯಿಂದ ಈ ದೇವಲೋಕ ನನ್ನ ಪಾಲಿಗೆ ಲಭಿಸಿದೆ. ದುರ್ವಾಸರ ಶಾಪದಿಂದ ಇಲ್ಲಿರುವಂತ ಎಲ್ಲಾ ಸುವಸ್ತುಗಳನ್ನು ಕಳೆದುಕೊಂಡವ ನಾನು. ಆದರೆ ಹೀಗೆ ಪುನಃ ಆ ಶ್ರೀಹರಿಯ ಕರುಣೆಯಿಂದ ಮತ್ತೆ ಪಡೆದಿದ್ದೇನೆ. ಈ ನಮ್ಮ ದೇವಲೋಕದಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ, ಎಲ್ಲವೂ ಉಂಟು. ಏರುವುದಕ್ಕೆ ಐರಾವತ, ಹಿಡಿಯುವುದಕ್ಕೆ ವಜ್ರಾಯುಧ, ಇಚ್ಛಿಸುವುದನ್ನು ಕೊಡುವುದಕ್ಕೆ ಉಚ್ಚೈಸವಸ್ಸು, ಕಾಮಧೇನು, ಹೀಗೆ ಮುಂತಾದ ಸುವಸ್ತುಗಳು ಈ ದೇವಲೋಕದಲ್ಲಿ ಅಜರಾಮರವಾಗಿ ಉಳಿದಿದೆ. ಅಂತಾದರೆ ಇದು ಕೇವಲ ನನ್ನದಷ್ಟೇ ಅಲ್ಲ, ಆ ದೇವರ ಕರುಣೆ ಕೃಪೆ ನಮ್ಮ ಮೇಲೆ ಇರುವುದರಿಂದ ಹೀಗೆ ಸದಾಕಾಲ ನಾವು ಸಂತೋಷದಿಂದ ಸಂಭ್ರಮದಿಂದ ರಾರಾಜಿಸುತ್ತಿದ್ದಂತಹ ಸಂದರ್ಭದಲ್ಲಿ ಹಿಂದೆ ಅನೇಕ ದುರುಳದಾನವರು ನಮ್ಮ ರಾಜ್ಯದ ಮೇಲೆ ಅಥವಾ ಈ ನಮ್ಮ ಪುರದ ಮೇಲೆ ದಾಳಿ ಮಾಡಿದ್ದುಂಟು. ಬಂದಂತ ಎಲ್ಲರಿಗೂ ನಾವು ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಹಾಗೆ ಹಿಂತಿರುಗಿಸಿದ್ದೇವೆ. ಬಂದಂತ ಎಲ್ಲರಿಗೂ ಕೊಂದು ಕಳೆದಿದ್ದೇವೆ. ಒಂದು ವೇಳೆ ಇನ್ನು ಮತ್ತೆ ನಮ್ಮ ರಾಜ್ಯದ ಮೇಲೆ ಅಥವಾ ಈ ನಮ್ಮ ದೇವಲೋಕದ ಗದ್ದುಗೆಯ ಆಸೆಗಾಗಿ ದುರುಳದಾನವರು ಬರಬಾರ್ದು ಅಂತೇನಿಲ್ಲ ಅಲ್ವಾ? ಹಾಗಂತ ಒಂದು ವೇಳೆ ಬಂದ್ರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಬೇಕಲ್ಲ. ಏನು ನಾನಿದ್ದೇನೆ, ಕೊಲ್ಲುವುದೇ ನನಗೆ ನಂಬಿಕೆ ಉಂಟು. ಅಷ್ಟದಿಕ್ಪಾಲಕರೇ
ನುಡಿಗಳನ್ನ ಕೇಳಿ ಬಹಳ ಸಂತೋಷವಾಯಿತು. ಒಂದು ವೇಳೆ ಪುನಃ ಈ ದೇವಲೋಕದ ಗದ್ದುಗೆಯ ಆಸೆಗಾಗಿ ಯಾರಾದರೂ ದೃಢ ದಾನವರು ಬಂದರೆ ಅವರನ್ನ ನಾವು ಕೊಂದು ಮುಗಿಸುತ್ತೇವೆ ಅಂತ ನಿಮ್ಮ ನುಡಿಯನ್ನ ಕೇಳಿ ಬಹಳ ಸಂತೋಷವಾಯಿತು. ಹಾಗಂತ ನನಗೆ ನಂಬಿಕೆ ಉಂಟು, ನಿಮ್ಮ ಮೇಲೆ ವಿಶ್ವಾಸವೂ ಉಂಟು. ಹಾಗಂತ ಇನ್ನು ಮತ್ತು ಬಿಡುವ ಮಾತಿಲ್ಲ. ಎಂದಿನ ಹಾಗೆ ನಾವು ಈ ಸುಧನ್ವ ಸಭೆಯನ್ನ ಓಲಗವನ್ನ ಕೊಟ್ಟಿದ್ದೇನೆ. ಹಾಗಂತ ನೋಡೋಣ ಮುಂದೇನಾಗ್ತದೆ ಅಂತ ನಿರೀಕ್ಷೆಯಲ್ಲಿರೋಣ.
ಗಜವಾಸಿನಿ ನಮಃ ಗಜಾಕ್ಷಾಯ ಹಿಮವಾಸಿನಿ ನಮಃ ಗಂಗಾಧರಾಯ ಚಂದ್ರಚೂಡಾಯ ನಮಃ ಪಾರ್ವತಿ ವಲ್ಲಭಾಯ ನಮಃ ಹಿಮವಾಸಿನಿ ನಮಃ ಶೀಘ್ರವರವರದಾಯ ನಮಃ ಭಸ್ಮಾಂಗಲೇಪನಾಯ ನಮಃ ಇತರ ಜಗದಾತ್ರಿಯೋಳು ಒಂದಿನ ರಜತಾತ್ರಿಯೋಳು ಒಂದಿನ ಕೃತ್ರಿವಾದ ಪ್ರದೋಷ ಕಾಲನೇ ಕೃತ್ರಿವಾದ ಪ್ರದೋಷ ಕಾಲನೇ ಒತ್ತನಿಗೆ ಪಾರ್ವತಿಯಾದ ಕರೆಗೋತ್ತ ಬೇಡ ಒತ್ತನಿಗೆ ಪಾರ್ವತಿಯಾದ ಕರೆಗೋತ್ತ ಬೇಡ ಜಗದ ತ್ವಮಗ ಒತ್ತನಿಗೆ ಪಾರ್ವತಿಯಾದ ಕರೆಗೋತ್ತ ಬೇಡನು ಜಗದ ಲೋಕ ಸಮಸ್ತ ಸುಖಿನೋ ಭವಂತು. ಶಂಭೋ ಶಂಕರ ರುಂಡಮಾಲಾ ಕಪರ್ದಿ ನೀನೇ ರಕ್ಷಿಸು. ಪ್ರಿಯೇ ನಿನಗೂ ಮಂಗಳವಾಗಲಿ. ಪ್ರಭು ಲೋಕಾಧ್ಯಕ್ಷ ಸ್ಥಾನದಲ್ಲಿ ಕಂಗೊಳಿಸುವ ಮೂವರು ಬ್ರಹ್ಮ ವಿಷ್ಣು ಮಹೇಶ್ವರ. ನಿಜ. ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯ, ಒಬ್ಬೊಬ್ಬರಿಗೆ ಒಂದೊಂದು ಬಣ್ಣ, ಒಬ್ಬೊಬ್ಬರಿಗೆ ಒಂದೊಂದು ಆಯುಧ, ಒಬ್ಬೊಬ್ಬರಿಗೆ ಒಂದೊಂದು ಲೋಕ. ಎಲ್ಲವನ್ನ ಕರುಣಿಸಿದ್ದು ಆದಿಮಾಯ ತಾನೆ. ಸತ್ಯ. ಸೃಷ್ಟಿ ಮಾಡುತ್ತಾ ಪಾಲನೆ ಮಾಡುತ್ತಾ ಲಯಕಲ್ ಮಾಡುತ್ತಾ ಎಷ್ಟೋ ಕಾಲ ಉರುಳಿ ಹೋಯಿತು. ಸತಿ ಪತಿಯರು ನಾವಿಬ್ಬರು ಒಂದಾಗಿ ಕೈಲಾಸದಲ್ಲಿ ಭಕ್ತರನ್ನ ಪೊರೆಯುತ್ತಾ ಕಾಲ ಕಳೆಯುತ್ತಾ ಇದ್ದವರು ನಾವು. ಹೌದು ಪ್ರಭು. ತಾಂಡವ ಪ್ರಿಯ ನಾನು. ಸತ್ಯ. 7 ಬಗೆಯ ತಾಂಡವಗಳು. ಪ್ರಧಾನವಾಗಿ ಆನಂದ ತಾಂಡವ, ಜೊತೆಯಲ್ಲಿ ಭೈರವ ಹೌದು ಅಂದ್ರೆ ಸಿಟ್ಟಿನ ತಾಂಡವ. ಇದು ಪ್ರಧಾನವಾಗಿದ್ದಾನೆ. ಹೌದು. ಅದರಲ್ಲೇ ಮೈಮರೆತವ ನಾನು. ಕಣ್ತೆರೆದು ನೋಡಿದ್ರೆ ಸಂಧ್ಯಾಕಾಲ. ಹೌದು. ಪ್ರಿಯೇ, ಏನು ಪ್ರಭು? ನನ್ನ ಬಗ್ಗಾಗಿ ಇಡೀ ಲೋಕವೇ ಕೊಂಡಾಡುತ್ತಿದೆ ದಿಗಂಬರ ಎಂಬುದಾಗಿ. ಹೌದು. ಹೆಚ್ಚೇನು ಅನಂತ ಸ್ವರೂಪನು ಹೌದಾದರೂ ವಿಷ್ಣುವೇ ಅಧಿಕ ಸ್ಥಾನವನ್ನು ಪಡೆದವ. ಲಯಾಧಿಕಾರಿಯಾಗಿ ಜ್ಞಾನೇಶ್ವರನಾಗಿ ಲೋಕಾಧ್ಯಕ್ಷನಾಗಿ ಜಗದೀಶನಾಗಿ ನಾನು ಕಾಣಿಸಿಕೊಂಡ್ರೆ ನೀನೇನು ಕಡಿಮೆಯ? ನೀನು ಕಾಣಿಸಿಕೊಂಡ ಬಗ ಹಾಗೆ. ಹೇಗೆ? ನಿನ್ನ ಒಂದೊಂದು ಹೆಜ್ಜೆಯು ಅತಿ ವಿಸ್ಮಯವಾಗಿಯೇ ಇದೆ ಪ್ರಿಯೆ. ವಿಸ್ಮಯ
ಶತನಾಗುವೆ ಭಸ್ಮ ನನ್ನ ಕುರಿತಾಗಿ ಸಾವಿರಾರು ಸ್ಮರಣೆಗಳು, ಸಾವಿರಾರು ಹೊಗಳಿಕೆಗಳು. ಹಾಗಾದ್ರೆ ನೀನೇನು ಕಡಿಮೆಯ? ನಿನ್ನ ಚರಿತ್ರೆಯೇ ಒಂದು ವಿಸ್ಮಯಕಾರಿಯಾಗಿದೆ. ವಿಸ್ಮಯ ಚರಿತೆ. ದಾಕ್ಷಾಯಿಣಿಯಾದೆ, ನಾನು ಬೇಡವೆಂದರೂ ಯಾಗಕ್ಕೆ ಹೋದೆ. ಆ ಬಳಿಕ ನಿನ್ನ ಯೋಗಾಗ್ನಿಯಲ್ಲಿ ನೀನೇ ದಹಿಸಿ ಹೋದೆ. ಆಮೇಲೆ ಪರ್ವತರಾಜನ ಮಗಳಾಗಿ ಹುಟ್ಟಿದೆ. ನಾನೇ ಬೇಕೆಂಬುದಾಗಿ ತಪಸ್ಸನ್ನು ಮಾಡಿದೆ. ನಾನೇ ಬ್ರಾಹ್ಮಣನಾಗಿ ಬಂದು ಹೇಳಿದ್ರು ನನ್ನನ್ನು ಬಿಡಲಿಲ್ಲ ನೀನು. ಹೀಗೆ ವಿಸ್ಮಯ ಚರಿತೆಯಾಗಿ ನನ್ನನ್ನು ಮತ್ತೆ ಮತ್ತೆ ಸೇರಿಸಿಕೊಂಡವಳು ನೀನು. ಪ್ರಿಯೇ, ನೋಡತ್ತ ಕತ್ತ ಕಾಲವು ಬಂತು. ತ್ರಿಸಂಧ್ಯಾದಲ್ಲೂ ಭಸ್ಮಲೇಪನೆ. ನನಗೆ ಧರ್ಮ ಜೊತೆಯಲ್ಲಿ ಕರ್ಮವೂ ಹೌದು. ಹಾಗಾದ್ರೆ ಈ ಸಂಧ್ಯಾ ಕಾಲಕ್ಕೆ ಭಸ್ಮವನ್ನು ಲೇಪಿಸಿಕೊಳ್ಳಬೇಕು ತಾನೆ. ನೀನು ತಂದಿದ್ದೆ ಆದಲ್ಲಿ ಶುದ್ಧ ಮನಸ್ಸಿನಿಂದ ಸಂತೋಷದಿಂದ ಭಸ್ಮವನ್ನು ನಾನು ಬಲಿದುಕೊಳ್ತೇನೆ. ಹೋಗಿ ತರ್ತೀಯ. ಆದ್ರೂ ಒಂದು ಹೊಲಸಾದ ವಸ್ತುಗಳು ತೊಲಗಿದುವುದು ಏನು ಎಡೆಗೆ ಶೀಘ್ರದೊಳು ತೊಲಗಿದುವುದು ಏನು ಎಡೆಗೆ ಶೀಘ್ರದೊಳು ವಿಸ್ಮಯ ಚರಿತ್ರೆ ಗಂಭೀರೇ. ಶಿವೇ, ಶುದ್ಧವಾದ ಭಸ್ಮವನ್ನು ತರಬೇಕು. ಸತ್ಯ. ನಾನು ಯಾವತ್ತೂ ಈ ಮಾತನ್ನು ಹೇಳುತ್ತಾ ಇದ್ದವನಲ್ಲ. ನೀನು ತರುತ್ತಿದ್ದವಳು, ನಾನು ಮಂತ್ರಿಸಿ ಲೇಪಿಸಿಕೊಳ್ಳುತ್ತಿದ್ದವ. ಇಂದು ಎಚ್ಚರ ಮಾಡುವಂತ ಸ್ಥಿತಿ ನಿನಗೂ ಬಂತು. ಯಾವತ್ತೂ ನಿಷ್ಠೆಯಿಂದ ತಂದು ಕೊಡುವಳು ನಾನು. ಇವತ್ತು ಯಾಕೆ ನನ್ನನ್ನು ಎಚ್ಚರಿಸ್ತಾ ಇದ್ದೀರಿ? ಹೇಳುವ ಕಾಲ ನನಗೂ ಬಂತು. ಕಾಲನಿಗೆ ಕಾಲ ನಾನು, ಮೃತ್ಯುವಿಗೆ ಮೃತ್ಯು ನಾನು. ನನಗೆ ಕಾಲವನ್ನು ಮತ್ತೊಬ್ಬರು ಯಾವುದೋ ಪ್ರೇರಣೆಯಿಂದ ಸ್ಫುರಿಸುತ್ತಿದೆ ಅಂತಾದ್ರೆ ಹಿನ್ನೆಲೆ ಏನೂ ಇರಬೇಕು. ಬಿಡು, ಏನೇ ಇರಲಿ, ಕಾಲಕ್ಕೆ ನಾವೆಲ್ಲ ಅಧೀನರು ತಾನೆ. ಹೊಲಸಾದ ವಸ್ತುಗಳು ಭಸ್ಮದಲ್ಲಿ ಯಾವ ಕಾಲಕ್ಕೂ ಇರಬಾರದು. ಸರಿ, ನಾನು ಹೇಳದೇ ಇರುವಂತ ಶಬ್ದ ಇದು. ಹಿಂದೆ ಪ್ರಥಮವಾಗಿ ಆಡುತ್ತಿದ್ದೇನೆ. ಕಾರಣ ಏನು? ಕಾಲ ಪ್ರೇರಣೆ. ಹಾಗಾಗಿ ಅತಿ ಜಾಗೃತೆಯಿಂದ ಶುದ್ಧ ಭಸ್ಮವನ್ನು ತೆಗೆದುಕೊಂಡು ಬಾ, ನಾ ಲೇಪಿಸಿ ತೃಪ್ತನಾಗ್ತೇನೆ. no,
ಅಭಿಮಂತ್ರಿಸಿದೆ. ಲೇಪಿಸುವುದಕ್ಕೆ ಮುಂದಾದ್ರೆ ಲೇಪಿಸಿ. ಇಲ್ಲ ಪ್ರಿಯೆ, ಏನಾಗಿದೆ? ಭಸ್ಮದಲ್ಲಿ ಯಾವುದೋ ಕಲ್ಮಶ ಇದೆ. ಛೇ, ಹಾಲಸಗಿದೆ ಅಲ್ಲಿ. ಭಸ್ಮದಲ್ಲಿ ಕಲ್ಲು ಕಾಣುತ್ತಿದೆ. ಸತ್ಯ. ಹೀಗೆ ಕಶ್ಮಲ ಇರುವಂತ ಭಸ್ಮವನ್ನು ಎಂದಾದ್ರೂ ನಾನು ಲೇಪಿಸಿಕೊಳ್ಳೋದು ಉಂಟ ಹೇಳು. ಲೇಪಿಸಿಕೊಳ್ಳಿಲ್ಲ ಪ್ರಿಯೆ. ಪ್ರಭು, ಮೊದಲಾಗಿ ಹೇಳಿಲ್ವ ನಾನು? ಎಚ್ಚರಿಸಿದ್ದೀರಿ. ಹೇಳಿದ್ದೇನೆ. ಹೌದು. ಬೋಧಿಸಲಾಗಿರ್ಪೆ ಮೊದಲಾಗಿ ನಿನಗೆ ಬೋಧಿಸಿದ್ರು ಕೂಡ ಎಚ್ಚರಿಸಿದ್ರು ಕೂಡ ಎಚ್ಚರಿಕೆಯನ್ನು ಮೀರಿ ಬೋಧನೆಯನ್ನು ಮರೆತು ಇಂಥ ಹಾಳು ಕಾರ್ಯವನ್ನು ಮಾಡಿದೆಯಲ್ಲ, ಯಾವುದೇ ಕಾರಣಕ್ಕೂ ಇದನ್ನ ಲೇಪಿಸಿಕೊಳ್ಳುವುದಿಲ್ಲ. ಮತ್ತೇನು ಮಾಡ್ತೀರಿ? ಬೀಸಾಡುವುದು ಬೇಡ 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 ಬೇಡ. ಇಂತೆಂದು ಚದುರುವಷ್ಟರೊಳು ಇಂದೆಂದು ಭಸ್ಮವ ಚದುರುವಷ್ಟರೊಳು ಕಾಂತೆಯು ತಡೆದು ವಲ್ಲಭಗೆ ಬೇಡಿದಳು. ಕಾಂತೆಯು ತಡೆದು ವಲ್ಲಭಗೆ ಬೇಡಿದಳು. ಕೆಳಗಿಡಲು ಒಪ್ಪುದು ಕೆಡುಕುಗಳು, ಭಸ್ಮವ ಕೆಳಗಿಡಲು ಒಪ್ಪುದು ಕೆಡುಕುಗಳು. ಇಂತೆಂದು ಭಸ್ಮವ ಚದುರುವಷ್ಟರೊಳು ಕಾಂತೆಯು ತಡೆದು ವಲ್ಲಭಗೆ ಬೇಡಿದಳು. ಕಾಂತೆಯು ತಡೆದು ವಲ್ಲಭಗೆ
ಆಗಿ ಹೋಯ್ತು. ಎಚ್ಚರಿಸಿದ್ದಾರೆ ಅಂತಂದ್ರೆ ಜಾಗೃತರಾಗಬೇಕು ಅಂತಾನೆ ಅರ್ಥ. ಜಾಗೃತಿಯಿಂದ ಇದ್ದಿದ್ದೇನೆ, ಆದ್ರೂ ನನ್ನ ಕಣ್ಣಿಗೆ ಗೋಚರಿಸದೆ ಹೋಯ್ತಲ್ಲ. ಹಾ, ಏನು ತಂದಿದ್ದೇನೆ ತಂದಾಯಿತು, ಅದನ್ನು ನೀವು ಅಭಿಮಂತ್ರಿಸಿ ಆಗಿದೆ, ಅದನ್ನು ನೀವು ಲೇಪಿಸಿಕೊಳ್ಳೇಬೇಕು. ಎಲ್ಲಿಯಾದ್ರೂ ನೀವು ಅದನ್ನ ಧರೆಗೆ ಅಪ್ಪಳಿಸಿದ್ದೆ ಹೌದು ಅಂತ ಮುಂದೆ ದುಷ್ಪರಿಣಾಮ ಉಂಟಾದ್ರೂ ಆಗಬಹುದು, ಲೋಕಕ್ಕೆ ಕೆಡುಕಾಗಬಹುದು. ಆದ್ದರಿಂದ ಲೇಪಿಸಿಕೊಳ್ಬೇಡಿ, ಬಿಸಾಡಬೇಡಿ, ಲೇಪಿಸಿಕೊಳ್ಳಿ. ಅಭಿಮಂತ್ರಿಸಿದ ಭಸ್ಮ ಇದು. ಹೌದು, ಕಣಕಣಗಳು ಜೀವಂತವಾಗಿವೆ. ಹೌದು, ಬಿಸಾಡಿದ್ರೆ ಅಪಾಯ ಬಂದಿತ್ತು. ಲೋಕಕ್ಕೆ ಕೆಡು. ಯಾವುದೇ ಅಪಾಯ ಬರಲಿ, ಪ್ರಳಯಾಂತಕ ನಾನಿದ್ದೇನೆ, ಲಯಾಂತಕ ನಾನಿದ್ದೇನೆ. ಅದನ್ನು ನಿಗ್ರಹಿಸುವ ಶಕ್ತಿ ನನಗುಂಟು. ಯಾರೋ ಮಾತಿಗೂ ಬೆಲೆ ಕೊಡಲಾರೆ. ಹಸಿವಂತೆ ಮಾಡಿದ ಕೂಗು ಹೆಚ್ಚಿಗೆ ಕೂಗುದು ಯಾವಾಗ? ಸುಮ್ಮನೆ ಸೋರಿದ್ರೆ ಮಾತ್ರ. ಸುಮ್ಮನೆ ಸ್ವರ ಇಲ್ಲ ಅಂತಾರೆ, ಕೂಗಿ ಕೂಗಿ ಅವನೇ ಸುಮ್ಮನಿರ್ತಾನೆ. ನೋಡೋದ, ಇನ್ನು 10 ಬಾರಿ ಕೂಗ್ಬೋದು, ಆಮೇಲೆ ನಾವು ಕೂತ್ಕೊಳ್ಳುದೇ. ಯಾಕೆ ಹೇಳು, ಹೊಟ್ಟೆಗೇನು ಇಲ್ಲ. ಅವ ಮೇಲಾರುತ್ತಿದ್ದಾನೆ ಯಾಕೆ? ತಿನ್ನುವುದಕ್ಕಾಗಿ. ಹಸಿವೆ ಹಸಿವೆ ಯಾವುದಕ್ಕೂ ಅವನ ಹಸಿವೆಯನ್ನು ಪ್ರಧಾನವಾಗಿ ನೀಗಿಸಬೇಕು ತಾನೆ. ಹಾಗಾಗಿ ಹೊಟ್ಟೆಗೆ ಕಡಿಮೆ ಆದ್ರೂ ಕೂಗುವುದೇ, ಹೆಚ್ಚಾದ್ರೂ ಕೂಗುವುದೇ. ಭಾವನೆ ಬೇರೆ ಬೇರೆ ಅಷ್ಟೇ. ಇದೇನು ಹೊಟ್ಟೆಯ ಹಸಿವು ಹಿಂಗಿತ್ತು, ಹೀಗೆ ಮಾಡ್ತಾ ಇದ್ದಾನೆ. ಏನು ಏನು ಅಂತ ಯಾವುದು ಗೊತ್ತಿಲ್ಲ ಅವನಿಗೆ. ಒಮ್ಮೊಮ್ಮೆ ಅವನು ನೋಡಿದ್ರೆ ಹೀಗೆ ಇಡುದು ಒಳ್ಳೇದು ಅಂತ ಕಾಣ್ತದೆ. ಅವನು ಮಾತಾಡದಿದ್ರೆ ಬಹಳ ಒಳ್ಳೇದು. ಬರೇ ಅಭಿನಯ ಮಾಡ್ಕೊಂಡು ಹೋದ್ರೆ ಸಾಕವ. ಹೌದೌದು, ಯಾಕೆಂದ್ರೆ ಮುಂದಿನದನ್ನ ಯೋಚನೆ ಮಾಡಿದ್ರೆ ಅವ ಮಾತಾಡದೇ ಇರುವುದೇ ಒಳ್ಳೇದು. ಅವೊಮ್ಮೆ ಮಾತಾಡುವುದಿಲ್ಲ ಅಂತಾದ್ರೆ ಅವನನ್ನ ಇಟ್ಟುಕೊಳ್ಳುವ ನಮಗೂ ಒಳ್ಳೇದೇ ಅಲ್ವೇನೆ. ಮಾತು ಬೇಡ.
ಕೈಲಾಸ ಕೈಲಾಸ ಇದು ಮಾತು ಬೇಕು. ಹಾಗಾದ್ರೆ ಅವನಿಗೆ ಜ್ಞಾನ ಕರುಣಿಸಬೇಕಲ್ಲ. ಹೌದು. ಮೊದಲು ಅಕ್ಷರ ಜ್ಞಾನ ಮಾಡುವ, ಆಮೇಲೆ ಅಕ್ಷರ ಹೇಳಿಕೊಡು. ವರ್ಣಮಾಲೆ ಒಳಗೆ ಬಂತ, ಎಲ್ಲ ಒಳಗೆ ಬರ್ತದೆ. ಆದ್ರೆ ಒಂದು ಆದಲ್ಲೇ ಎಲ್ಲ ಅಕ್ಷರ ಹೋಗ್ತದೆ. ಹೌದು. ನಾನು ನಾನು ನೀನು ನಿಮ್ಗೆ ಹೆದರ್ಸ್ತಾ? ಏನು ನಾನು ನೀನು ನಾನು. ಇಷ್ಟು ಬಂದ್ರೆ ಅವನು ಉದ್ಧಾರ ಆದ ಅಂತ. ಆದ್ರೆ ಭಾವ ಸರಿಯಾಗಿ ನಾನು ನಿಲ್ಲಿಸ್ಕೊಂಡು ನೀನು ಏನು ಅಂತ ಕೇಳುವ ತಯಾರಾದ್ನ, ಅವ ಉದ್ಧಾರ ಆದಂತಾನೆ ಅಕ್ಕ. ನೋಡು, ಅವನಿಗೆ ಬೆಳೆಯುವ ಲಕ್ಷಣ ಸಂಪೂರ್ಣ ಉಂಟು. ನೀ ಏನು ಅಂತ ಕೇಳ್ತಾನಲ್ಲ, ಹೌದು. ನಾ ಏನು ಅಂತ ತೋರಿಸುವ ಹುಚ್ಚು ಉಂಟು ಅಂತ ಆಯ್ತು ಅವನಿಗೆ. ಹಾಗಾದ್ರೆ ಈಗ ಹೇಳ್ಕೊಡ್ಬೇಕು ಅವನು. ಸರಿ ಹೇಳಿ. ನಾನು ನಾನು ನಿನ್ನ ನಿನ್ನ ಅಪ್ಪ. ಅಪ್ಪ ಹೇಳು. ನಾನು ನಿನ್ನ ಅಪ್ಪ. ಏನಂದೆ? ನಾನು ನಿನ್ನ ಅಪ್ಪ. ಹಾಗಲ್ಲ. ಹಾಗಲ್ವಾ? ಹೇಳಿದ್ದಾನೆ ಹೇಳ್ತಾನೆ. ದೊಡ್ಡದಾಗಿರುವಂತ ಪರ್ವತದ ಸಮ್ಮುಖದಲ್ಲಿ ನಾವು ಕೂಗಿದರೆ ಹೌದು. ನಮಗೆ ಹಿಂತಿರುಗಿ ಕೇಳುವುದಿಲ್ವ? ಇದು ಹಾಗೆ ಪ್ರತಿಧ್ವನಿ ನಮಗೇ ಬರ್ತದೆ. ನೀನು ನೀನು ನನ್ನ ನನ್ನ ಅಪ್ಪ. ಅಪ್ಪ. ಈಗ ಹೇಳು. ನೀನು ನನ್ನ ಅಪ್ಪ. ಆ. ನೀನು ನನಗೆ ಅಪ್ಪ. ಆ. ಅಪ್ಪ. ನಮೋ ನಮಃ. ಅಪ್ಪ. ನಾನು ಮೇಲೆ ತಾರಿಸ್ಬಿಡ್ಲಿನ. ಬೇಡಪ್ಪ, ಈಗಲೇ ಬೇಡ. ನೀನು ನನ್ನ ಅಪ್ಪ, ನಾನು ನನಗೆ ನೀನು ಮಗ. ಓ ನನಗೆ ನೀನು ಮಗ. ನೀನು ನನ್ನ ಮಗ. ಈಗ ಹೇಳು. ನಾನು ನಾನು ಗೊತ್ತಾಗೇಳು. ಹ, ನೀನು ನನಗೆ ನನಗೆ ಮಗ. ನೀ ನನಗೆ ಮಗ. ಆದ್ದರಿಂದ ಆದ್ದರಿಂದ ನಾನು ನಿನಗೆ ಅಪ್ಪಯ್ಯ. ನಾನು ನಿನಗೆ ಅಪ್ಪಯ್ಯ. ಸರಿ ಆಯ್ತಾ? ಇಲ್ಲ. ಆ, ಆಹಾ. ನಾನು ನಾನು ನಿನ್ನ ನಿನ್ನ ಮಗ. ನಾನು ಅಭಿನಯ ಈ ಕಡೆಗಿರ್ಲಿ. ನಿನ್ನ ನಿನ್ನ ಮಗ. ಆದ್ದರಿಂದ ಆದ್ದರಿಂದ ನೀನು ನನ್ನ ಅಪ್ಪ. ಅಪ್ಪ ಮಗ ಮಗ ಅಪ್ಪ ಮಗ ಅಪ್ಪ ಮಗ ಅಪ್ಪ ಮಗ ಓಂ ನಮಃ. ಅಪ್ಪ ಅಪ್ಪ ಅವ ಯಾರವ? ಅವ ಯಾರವ? ಅವನ ನನ್ನನ್ನೇ ಕದ್ದು ಕದ್ದು ನೋಡ್ತಾ ಇದ್ದಾನೆ. ಯಾರವ? ಮಗು ಅಪ್ಪ ಮಗ. ಅಪ್ಪ ಅಲ್ಲ, ಅಪ್ಪ ಮಗ ಅಲ್ಲ. ಹ, ಅಪ್ಪ ಮಗ ಅಷ್ಟೇ ಆಯ್ತಾ? ಅಪ್ಪ ಮಗ. ಹ. ಹ, ಅವ ಅಲ್ಲ. ಅವ ಯಾರವ? ಅವಳು. ಅವಳು. ಅವಳು ಯಾವಳು? ಸ್ತ್ರೀಲಿಂಗ. ಸ್ತ್ರೀಲಿಂಗ. ಹ. ನೀನು ಪುರುಷ. ಅಂದ್ರೆ ಪುಲ್ಲಿಂಗ. ಪುಲ್ಲಿಂಗ. ಅವನಿಗಷ್ಟು ಗೊತ್ತಾಗುದಿಲ್ವೇ? ಈಗ ಅವ ಸ್ತ್ರೀಲಿಂಗ. ಯಾರು ಅಂತ ಕೇಳ್ತಾನೆ ಅಂದ್ರೆ ಪುಲ್ಲಿಂಗದ ಪರೀಕ್ಷೆ ಉಂಟು ಅಂತ ಆಯ್ತು ಅವನಿಗೆ. ಯಾರ್ಯಾರು ಹೇಳುವುದು ಅಂತ ಗೊತ್ತಿಲ್ಲ. ಸ್ತ್ರೀಲಿಂಗ, ಪುಲ್ಲಿಂಗ. ನಾನು ಯಾವ್ದು ಅಲ್ಲದೆ ಇದ್ಲಿಂಗ. ನೀನು ಪುಲ್ಲಿಂಗ. ನಾವು ಲಿಂಗ ಮೂರಾದ್ರೂ ನೀ ಮೂರನೇದಲ್ಲ. ಮೂರನೇದು ನಮ್ಮದ್ದಲ್ಲ. ಹಾ. ಹಾಗಾದ್ರೆ ಅವಳು ಯಾವ್ರವಳು? ಅವಳು ಅವಳು ನನ್ನ ಹೆಂಡತಿ. ಓ ಅವಳು ನನ್ನ ಹೆಂಡತಿ. ಅಯ್ಯಯ್ಯೋ, ಏನ್ ಹೇಳ್ತಾ ಇದ್ದಾನೋ? ಹಾಗಲ್ವಾ? ಹಾಗಲ್ವಾ? ಓ ಎಲ್ಲ ಹಾಳು ಮಾಡ್ತಾ ಇದ್ದ. ಓ ಅಪ್ಪಿ ಯಾರವ? ಕೂಡ್ದ. ಯಾರವ? ಅವಳು ಯಾರು? ಯಾರವಳ? ಈ ಭಾಷೆಯಲ್ಲಿ ಹೇಳ್ಬೇಕು, ನನ್ನ ಭಾಷೆಯಲ್ಲಿ ಹೇಳು. ಯಾರವಳ? ಅವಳು ಅವಳು ನನ್ನ ಹೆಂಡತಿ ಅಂದ್ರೆ ನಿನ್ನ ವಿರುದ್ಧವಾಗಿ ಹೇಳ್ತೀಯ. ಹ, ಅವಳು ಅವಳು ನಿನ್ನ ಹೆಂಡತಿ. ಹೇಳು. ಅವಳು ನಿನ್ನ ಹೆಂಡತಿ.
ಆದ್ದರಿಂದ ಆದ್ದರಿಂದ ನನಗೆ ತಾಯಿ ಹೇಳು. ಅವಳು ನಿನ್ನ ಹೆಂಡತಿ, ಆದ್ದರಿಂದ ನನಗೆ ತಾಯಿ, ನಿನಗೆ ಹೆಂಡತಿ, ನನಗೆ ಅಮ್ಮ. ಅಮ್ಮ ನಮಃ, ನಮೋ ನಮಃ. ಅವರನ್ನೆಲ್ಲ ಹಾಗೆ ಎತ್ತಬಾರ್ದು, ಒಳ್ಳೆದಾಗಿ ಹೆದರ್ತಾಳೆ ಅವಳು. ಹೌದಾ? ಹಾಗಾದ್ರೆ ಎತ್ತುವುದು ಬೇಡ, ಅಲ್ಲಿಂದಲೇ ಒಂದು ಆಶೀರ್ವಾದ ಮಾಡಮ್ಮ. ನಮೋ ನಮಃ. ಗಿಡ್ಡನೆಯ ದೇಹ, ಉದ್ದನೆಯ ಮೂಗು, ಸಣ್ಣ ಸಣ್ಣ ಕಿವಿ ಕಣ್ಣುಗಳು, ದೊಡ್ಡ ದೊಡ್ಡ ಕಿವಿಗಳು, ನನ್ನನ್ನೇ ದುರು ನೋಡ್ತಾ ಇದ್ದಾನೆ. ಮುರಿದು ಹಾಕ್ಬರ್ತೇನೆ ಈಗ. ಅವನ ಹೆಸರು ಗಜಾನನ, ಗಣಪತಿ. ಗಣಪತಿ. ನಿನಗೆ ಅಣ್ಣ, ನಿನಗೆ ಮಗ. ನಿನಗೆ ಮಗ, ನನಗೆ ಅಣ್ಣ. ಅಣ್ಣ ಹೆಸರು ಗಣಪ. ಗಣಪಣ್ಣ. ನಮೋ ನಮಃ, ನಮೋ ನಮಃ. ಅಲ್ಲಿ ಅಮಯಾರವ ಹೇಗಿದ್ದಾನೆ? ಬಿಚ್ಚು ಮಂಡೆ, ಭೀಕರಾಕೃತಿ, ಕೋರೆದಾಡೆ, ಕೆಂಡದುಂಡೆಯಂತಹ ಕಣ್ಣುಗಳು, ನನ್ನನ್ನೇ ದುರು ನೋಡ್ತಾ ಇದ್ದಾನೆ. ಹೋಗಿ ಅವನ ಕಣ್ಣೆರಡು ಕಿತ್ತು ಬಿಡ್ತೇನೆ. ನನ್ನಂತೆ ಮತ್ತೊಬ್ಬನ ಅಂತ ನೋಡ್ತಾ ಇದ್ದಾರೆ. ಪ್ರತಿಸ್ಪರ್ಧಿ ಆದ ಅಂತ. ಅವ ವೀರಭದ್ರ. ವೀರಭದ್ರ. ನನಗೆ ಮಗ, ನಿನಗೆ ಮಗ, ನಿನಗೆ ಅಣ್ಣ. ನನಗೆ ಅಣ್ಣ, ನಿನಗೆ ಮಗ, ನನಗೆ ಅಣ್ಣ. ಹೌದು. ಹೆಸರು ವೀರಭದ್ರ. ವೀರಭದ್ರ. ವೀರಭದ್ರ ಅಣ್ಣ. ಓಯ್ ನಮಸ್ಕಾರ. ಓ ಇವ ಯಾರವ? ಇವರಿಬ್ಬರ ಹಾಗಲ್ಲ, ನೋಡುವುದಕ್ಕೆ ಬಹಳ ಸುಂದರವಾಗಿದ್ದಾನೆ. ಒಂದಕ್ಕಿಂತಲೂ ಹೆಚ್ಚಿನ ತಲೆಯನ್ನು ಹೊಂದಿದ್ದಾನೆ. ಸನಿಹದಲ್ಲಿ ಯಾವುದೋ ಒಂದು ಪಕ್ಷಿ ನಿಂತುಕೊಂಡಿದೆ. ಸುಂದರವಾದಂತಹ ಯಾವುದೋ ಆಯುಧವನ್ನು ಹಿಡ್ಕೊಂಡಿದ್ದಾನೆ. ಅವ ಯಾರವ? ಮಗನೇ, 6 ತಲೆ ಉಳ್ಳವಾತ ಅಲ್ವೇ? 6 ತಲೆಯ ಅವ ಷಡಾನನ ಎಂಬುದಾಗಿ. ಷಡಾನನ. ನಿನಗೆ ಅಣ್ಣ ಸುಬ್ರಹ್ಮಣ್ಯ. ಓ ಸುಬ್ಬಣ್ಣ, ಕುಮಾರಸ್ವಾಮಿ ಅವನೇ. ಓಯ್ ಕುಮಾರಸ್ವಾಮಿ ಅವರು ಬರ್ತೇನೆ ಅಂತ ಹೇಳಿದ ನಾನು. ಇಲ್ಲ, ನೋಡ್ತಾ ಇದ್ದದ್ದೇ ಪ್ರಥಮ. ಎಲ್ಲ ನಮ್ಮವರೇ. ನಂದಿ, ಪ್ರಕೃತಿ ಎಲ್ಲ ಇದ್ದಾರೆ. ಇವರೆಲ್ಲ ಎಲ್ಲ ಹರಣ ಗಣಗಳು. ಓ ಇದೆಲ್ಲ ಹಗರಣ. ಅವ್ಯವಸ್ಥೆಯಾದ್ರೆ ಹಗರಣವೇ. ವ್ಯವಸ್ಥಿತವಾಗಿದ್ದ ಕಾರಣಕ್ಕೆ ಹರಣಗಣಗಳು. ಹಾಗಾದ್ರೆ ಇವರೆಲ್ಲರೂ ನಿನ್ನನ್ನು ಅನುಸರಿಸಿ ಬರುವವರು, ಅನುಸರಿಸಿ ಇದ್ದವರು ಹರಣಗಣಗಳು. ಮೇಲೆ ಕಾಣಿಸ್ತಾ ಇರುವುದು ಆಕಾಶ, ಕೆಳಗೆ ಕಾಣಿಸ್ತಾ ಇರುವುದು ಭೂಮಿ, ಸುತ್ತಲೂ ಆವರಿಸಿರುವುದು ಜಲ, ಹರಿಯುತ್ತಾ ಇರುವುದು ತೊರೆ, ಬೀಸುತ್ತಾ ಇರುವುದು ಗಾಳಿ, ಉರಿಯುತ್ತಾ ಇರುವುದು ಬೆಂಕಿ. ಇದೆಲ್ಲ ಸೇರಿದರೆ ಪ್ರಪಂಚ. ಪ್ರಪಂಚ, ಬ್ರಹ್ಮಾಂಡ. ಬ್ರಹ್ಮಾಂಡ. ಇದು ಕೈಲಾಸ. ಇದು ಕೈಲಾಸ. ನೀನು ಕೈಲಾಸಧೀಶ. ಶಿವ, ಶಿವಶಂಕರ. ಪಾರ್ವತಿ. ಓ ಪಾರ್ವತಮ್ಮ, ನಮೋ ನಮಃ. ಅಪ್ಪ, ಎಲ್ಲರಿಗೂ ಎಲ್ಲವುದಕ್ಕೂ ಕರೆಯುವುದಕ್ಕೆ ಒಂದೊಂದು ಹೆಸರನ್ನ ಇರಿಸಿದ್ದೀಯ. ನಿನ್ನ ಮಕ್ಕಳಿಗೆಲ್ಲ ಒಂದೊಂದು ಹೆಸರನ್ನ ಇರಿಸಿದ್ದೀಯ. ಆದ್ರೆ ನನಗೊಂದು ಹೆಸರಿಲ್ವೇನಪ್ಪ? ದಷ್ಟಪುಷ್ಟನಾದಂತ ಮಗ ನಾನಿದ್ದೇನೆ. ನನಗೆ ಯಾವ ಹೆಸರು ಹೇಳಪ್ಪ? ಪ್ರಿಯೇ, ಒಂದು ಹೆಸರು ಇಡ್ತೀಯ. ಅಲ್ಲ, ದಷ್ಟಪುಷ್ಟವಾಗಿದ್ದೇನೆ ಅಂತ ಹೇಳಿ ಅವನೇ ಹೊರ್ಲಿಲ್ಲ ಹೇರ್ಲಿಲ್ಲ, ಒಂದು ಯೋಗ ಇಟ್ಬಿಡು. ಅಮ್ಮ, ನೀನೇನು ನನ್ನನ್ನು ಹೊತ್ತವಳಲ್ಲ, ಹೆತ್ತವಳಲ್ಲ. ದಷ್ಟಪುಷ್ಟನಾದಂತ ಸದ್ದಡಕಾಯನಾದಂತ ಮಗನನ್ನು ಪಡೆದಿದ್ದೀಯ. ಒಂದ ಹೆಸರ ಇರಿಸ. ಎಲ್ಲರ ಹೆಸರಿದ್ದಾಗಿರಬಾರ್ದು. ನಿನ್ನ ಹೆಸರು ಕರೆಯುವಾಗ ಬಾಯಿ ತುಂಬಬೇಕು. ಬಾಯಿ ತುಂಬಬೇಕು ಅಂತ ಹೆಸರು ಹೇಳಮ್ಮ. ಗುಂಡು ಗುಂಡಕ್ಕಿದ್ದಿ ಗುಂಬಳ ಅಂತ ಇಡುವ. ನಾನು ಗುಂಬಳ, ಅವ ಗುಂಬಳಪ್ಪ, ನೀ ಗುಂಬಳಮ್ಮ. ಅದ ಹಾಗಾಗು. ಅದ್ಯಾಕೋ ಸರಿಯಾಗುವುದಿಲ್ಲ. ನಿನ್ನ ಹೆಸರಿನ ಆಯ್ಕೆಯೇ ಬೇಡ ಮಗು. ನಾನು ಇಡ್ತೇನೆ ಹೆಸರನ್ನು. ಹೇಳಪ್ಪ. ಮತ್ತಲ್ಲ ವಿಜಯವ ಇಳುಗಿ ಮುಂದೆ ನಗೆ ತಂದಿದ್ದು ಬಸವನೀರು ದಾಸನಾಗಿರು. ಮಗನೇ, ಯೋಗ್ಯವಾದ ಹೆಸರು ಬೇಕು ಅಲ್ವೇ? ನೀನು ಹುಟ್ಟಿದ್ದಾದ್ರೂ ಹೇಗೆ? ನಾನು ಭಸ್ಮವನ್ನ ಮಂತ್ರಿಸಿ ಅದನ್ನ ಧರಿಸದೆ ಬಿಸಾಡಿದ್ದು
ಭಸ್ಮದಿಂದಲೇ ಹುಟ್ಟಿದವ ನೀನು. ಆದರೆ ಪ್ರವೃತ್ತಿ ಮತ್ತು ನಿನ್ನ ಗುಣ ಸ್ವಭಾವಗಳು ಆಸುರಿ ಸ್ವಭಾವ. ಹುಟ್ಟುವುದಕ್ಕೆ ಕಾರಣ ಭಸ್ಮ, ಹುಟ್ಟಿನ ಮೇಲೆ ಇದ್ದಿದ್ದು ಅಸುರ. ಭಸ್ಮ ಅಸುರ, ಭಸ್ಮ ಅಸುರ, ಭಸ್ಮ ಅಸುರ. ನನ್ನ ಹೆಸರು ಭಸ್ಮ ಭಸ್ಮಾಸುರ. ಭಸ್ಮಾಸುರ. ಹೆಸರನ್ನು ಇರಿಸಿದ್ದೀಯ ಭಸ್ಮಾಸುರ ಎನ್ನುವುದಾಗಿ. ಆದ್ರೆ ಆಶ್ಚರ್ಯ, ಒಬ್ರು ನಿಂತಲ್ಲಿ ನಿಲ್ಲುವುದಿಲ್ಲ, ಒಬ್ರು ಕುಳಿತಲ್ಲಿ ಸುಮ್ಮನೆ ಇರುವುದಿಲ್ಲ. ಏನೋ ಅವರು ಅಷ್ಟಕ್ಕೆ ಅವರು ಸಣ್ಣ ಸಣ್ಣ ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ. ಹಾಗಾದ್ರೆ ಇವರಿಗೆಲ್ಲರಿಗೂ ಮಾಡುವುದಕ್ಕೊಂದೊಂದು ಉದ್ಯೋಗ ಇದೆ ಎನ್ನುವುದು ಸ್ಪಷ್ಟ ಆಯಿತು. ನನಗೇನು ಕೆಲಸ ಹೇಳಪ್ಪ, ಕೊಡುವೊಂದು ಕೆಲಸ. ಶಬಾಷ್. ಇದಕ್ಕೆ ಮೆಚ್ಚಲೇಬೇಕು. ಯಾವ ಮಕ್ಕಳು ಹೀಗೆ ಹೇಳ್ತಾರೆ? ಇಲ್ಲಪ್ಪ, ಕೆಲಸ ಬೇಕು ಅಂತ ಯಾರು ಹೇಳ್ತಾರೆ? ಕೆಲಸ ಬೇಡ, ಕೆಲಸ ಬೇಕು ಅಂತ ಹೇಳ್ತಾರೆ. ಕೆಲಸ ಕೊಟ್ಟದ್ದೇ ಆದ್ರೆ ಇದು ನನಗೆ ಬೇಡ, ನನಗೆ ಆಗುದಿಲ್ಲ ಅಂತ ಹೇಳು. ಮಗನೇ, ಅಪ್ಪ ನಿನಗಾಗಿಯೇ ಯಾವ ಕೆಲಸವೂ ಇಲ್ಲ. ಆದ್ರೆ ನಿನಗೆ ಕೆಲಸ ಕೊಡದೆ ಇರುವುದೂ ಇಲ್ಲ ನಾನು. ಯಾವ ಕೆಲಸ ಹೇಳಪ್ಪ? ಇವತ್ತಿನವರೆಗೆ ಅಮ್ಮ ಮಾಡುವ ಕೆಲಸವನ್ನ ನೀನು ಮಾಡ್ಬೇಕು. ಅಂದ್ರೆ ಇಷ್ಟು ದಿವಸ ಅಮ್ಮ ನಿನಗೆ ಮಾಡುವ ಕೆಲಸ ಎಲ್ಲ ಇನ್ನು ಮುಂದೆ ನಾ ಮಾಡುವ. ಅಮ್ಮ ನಿನಗೆ ಏನೇನು ಕೆಲಸ ಮಾಡ್ತಿದ್ದೋ ಇಷ್ಟು ದಿವಸ? ಅಯ್ಯೋ ಹೌದಲ್ವೋ? ಮತ್ಯಾವುದಪ್ಪ? ಅಮ್ಮ ತ್ರಿಕಾಲದಲ್ಲಿ ನನಗೆ ಲೇಪಿಸುವುದಕ್ಕೆ ಭಸ್ಮವನ್ನು ತರ್ತಾ ಇದ್ದವಳು ಅಮ್ಮ. ಹೌದು, ಆ ಭಸ್ಮ ತರುವ ಕಾರ್ಯ ನಿನಗೆ. ಅಮ್ಮನಿಗೆ ಯಾಕೆ ಆ ಉದ್ಯೋಗ ಬೇಡ ಈಗ? ಅಮ್ಮ ನನ್ನೊಟ್ಟಿಗಿರ್ಲು. ಸ್ವಲ್ಪ ವಿಶ್ರಾಂತ ಜೀವನ, ಸದ್ದಡಕಾಯನಾದಂತ ಮಗ ಇರುವಾಗ ಅಮ್ಮ ಕೆಲಸ ಮಾಡುವುದು ಸರಿಯಲ್ಲ. ಅಮ್ಮನಿಗೆ ವಿಶ್ರಾಂತಿ, ನನಗೆ ಪ್ರವೃತ್ತಿ. ಹಾಗಾದ್ರೆ ನಾನೀಗ ನಿಮಗೆ ಬೇಕಾದಂತ ಭಸ್ಮವನ್ನ ತರಬೇಕು. ಭೂಲೋಕಕ್ಕೆ ಹೋಗಿ ಭೂಲೋಕಕ್ಕೆ ಒಂದು ಹೋಗ್ಬೇಕು. ಭಕ್ತರ ಚಿತಾಭಸ್ಮವನ್ನ ತರಬೇಕು. ನೀನು ಆಲೋಚಿಸುವುದು ಬೇಡ. ಒಂದ್ ದೊಡ್ಡ ಪಾತ್ರೆ ಕೊಡಿ, ಬೇಕಾದಷ್ಟು ಹೊತ್ಕೊಂಡು ಬರ್ತೇನೆ ಬೂದಿ. ಅಷ್ಟು ಬೇಡವೋ? ಅಮ್ಮ ನಿತ್ಯವೂ ತರುವ ಪಾತ್ರೆ ಇದು. ಇದೇ ಪಾತ್ರೆ ತರ್ತೀಯ ನೀನು? ಇಷ್ಟು ಸಣ್ಣತೇನಪ್ಪ? ಅಷ್ಟು ಸಾಕು ಬಳಕೊಳ್ಳಿಕ್ಕೆ. ಅಮ್ಮ ಪೂರ್ಣ ಹಾಳು ಮಾಡಿ ಹಾಕಿದ್ದಾಳೆ. ಇನ್ನು ನಾನೆಲ್ಲ ಸರಿ ಮಾಡಿ ಸಾಕು ಮಗನೇ. ಹೌದು, ಮತ್ತೆ ಅವ್ರು ನೋಡ್ರಿ ಇನ್ನೆಷ್ಟು ಬೈತಾರೆ. ಮಗನೇ, ಹಾಳು ಮಾಡಿದ್ ನಾನು ಅಮ್ಮನೂ ಗೊತ್ತಾಗುವುದಿಲ್ಲ ಈಗ. ಸುಮ್ಮನಿರ್ತೀಯ ಮಗನೇ. ಕೈಲಾಸ ಅಲ್ವೇನೆ ಅದು? ಭಕ್ತರು ಮತ್ತೆ ಕೊಡ್ತಾರೆ ಬಿಡು. ಭಕ್ತರು ಕೊಟ್ಟರು, ಕೊಟ್ಟದ್ರ ಮೇಲೆ ಬಹಳ ಆಸೆ ಅಲ್ವೇನಪ್ಪ. ಹೋಗಿ ತೆಗೆದುಕೊಂಡು ಬಾಯಿ ಬಂದರು.
ಭೂಲೋಕವನ್ನು ಸೇರಿದೆ. ಅಲ್ಲಿ ಸ್ಮಶಾನವನ್ನು ಹುಡುಕಿದೆ. ಅಲ್ಲಿ ನಿನ್ನ ಭಕ್ತರ ಚಿತಾಭಸ್ಮ ಬೇಸೆ ಬೇಸೆ ಹೋದೆ. ಅಮ್ಮನಿಗೆ ನಾನು ಸ್ವಲ್ಪ ಬೇಡ ಅಮ್ಮನಿಗೆ ಅದು ಮತ್ತೆ ಇವತ್ತು ಬೇಡ ಏನು ಸ್ವಲ್ಪ ಉಳಿತೇನೆ ಉಳಿದಿದೆಯಲ್ಲ ನೋಡಿ ತೆಗೆದು ಬೀಸಾಡ್ ಬರ್ತೇನೆ. ನನ್ನ ಮಗ ಅಲ್ವೇನೋ ನೀನು? ಹೌದಪ್ಪ. ನೀನು ಸ್ವಲ್ಪ ಲೇಪಿಸಿಕೋ. ನಾನು ಬೀಸಾಡಿದ್ರೆ ಏನಾಗ್ತದೆ? ಅಭಿಮಂತ್ರಿಸುವ ಭಸ್ಮ. ಮತ್ತೆ ನಿನಗೆ ತಮ್ಮ ಹುಟ್ಟದ. ಓ ಬೇಡಪ್ಪ, ಮತ್ತೊಬ್ಬ ನನ್ನಂತವನೇ ಹುಟ್ಟುವುದು ಬೇಡ. ಎಲ್ಲಿ ಆದ್ರೂ ನನ್ನಂತವ ಮತ್ತೊಬ್ಬ ಸಿದ್ಧ ಆದ್ರೆ ಅವೊಂದು ಕಡೆ ನಾವೊಂದು ಕಡೆ ಕಾರ್ಯಕ್ರಮ ತಪ್ಪೋಗ್ತದೆ. ಕಾರ್ಯಕ್ರಮ ಅಷ್ಟೇ ಅಲ್ಲ, ನಿಮ್ಮನೊಳಗೆ ಅದೇ ಬೇಕು ಹೊರಟೋಗ್ತೀವಿ. ಆಮೇಲೆ ಎಲ್ಲ ಕಡೆ ನಾವು ಒಬ್ಬನೇ ಇರುವಾಗ ಆಗಬೇಕು. ಹರ 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 ಶಂಭೋ ಮಹಾದೇವ. ಏನಪ್ಪ ನಿನ್ನನ್ನೇ ಹಾರಾರ ಮಾಡಿಬಿಡ್ತೇನೆ ಈಗ. ಯಾಕೆ? ನಾನು ಕಾಲಿಗೆ ಬಲ್ಲು ಕೊಡಿದ್ದೇನಾ? ನೀವೆಲ್ಲೂ ಹೋಗ್ಲಿಲ್ಲ, ಇಲ್ಲ ಇದ್ದೀರಿ. ನಾನು ಹಾಗಲ್ಲ, ಭೂಲೋಕ ಸೇರಿದವ, ಸ್ಮಶಾನಕ್ಕೆ ಹೋದವ. ಕಾಲಿಗೆ ಏನಾದ್ರೂ ಹೊಲಸಿದ್ರೆ ಶುದ್ಧ ಆಗಲಿ ಅಂತ. ಓ ನೀರಿಟ್ಟಿದ್ದೇವೆ. ನೀರು ತೊಳ್ಕೊಂಡ್ ಬಾ. ಇದನ್ನಲ್ಲ. ಬೇರೆ ಏನ್ ಕೆಲಸ ಉಂಟು ಹೇಳಪ್ಪ? ಕಾಲ್ ತೊಳಿಲಿಕ್ಕೆ ಇರುವುದಲ್ಲ. ಆದಿತಪ್ಪ. ನೀರು ಕಾಲ್ ತೊಳಿಲಿಕ್ಕೆ ಆದಿತಪ್ಪ. ಮತ್ತೆ ಕೆಲಸ ಇಲ್ಲ, ಬೇರೆ ಕೆಲಸ ಇಲ್ಲ. ತ್ರಿಕಾಲದಲ್ಲಿಯೂ ಭಸ್ಮವನ್ನೇ ತರುವುದು ನಿನ್ನ ಕಾಯಕ. ಬೇರೆ ಕೆಲಸವೇ ಇಲ್ಲ. ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಹೊರು ಮಗನೇ ಬೂದಿ ಅಥವಾ ಭಸ್ಮ. ಅಂದ್ರೆ ಬೂದಿ ಹೊರುವುದೊಂದೇ ಕೆಲಸ, ಭಸ್ಮ ಹೊರುವುದೇ ಕೆಲಸ. ನನಗೆ ಬೇರೆ ಯಾವ ಕೆಲಸವೂ ನಾವು ಮಾಡುವಾಗೇ ಇಲ್ಲ. ನೀನು ಮಾಡ್ತೀಯ ಇಲ್ಲ ಬೇಡ ಅಂತ ಕೊನೆವರೆಗೂ ಇದರಲ್ಲೇ ಹೀಗೆ 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 ಬೇರೆ ಏನೂ ಇಲ್ಲ, ಯಾವ ಬದಲಾವಣೆಯೂ ಇಲ್ಲ. ನೀವು ಹೇಳ್ತೀರಿ ಅಂತ ಆದ್ರೆ ನೀವು ಹೇಳಿದಂತ ಕಾರ್ಯವನ್ನು ನಾನು ನಡೆಸಿಕೊಡ್ತೇನೆ. ಹಾಗೆ ಭಸ್ಮವನ್ನು ತರುವುದಕ್ಕಾಗಿ ನಾನು ಭೂಲೋಕಕ್ಕೆ ಹೋದಾಗ ಎಲ್ಲಿಯಾದ್ರೂ ನನಗೆ ಬಾಯಾರಿಕೆ ಆಯ್ತು ಅಂತ ಆದ್ರೆ ನೀರು ಎಲ್ಲುಂಟಪ್ಪ? ಬಾಯಾರಿಕೆ ಆಗುತ್ತದೆ, ಆಗುವುದು ಸಹಜ. ಭೂಲೋಕದಲ್ಲಿ ನದಿಯೆಲ್ಲ ಹರಿತಾ ಇರ್ತದೆ. ನದಿಗೆ ಹೋಗಿ ಹಾರಬೇಡ. ಯಾಕೆ? ನದಿಯಲ್ಲಿ ತೇಲ್ಕೊಂಡು ಹೋದ್ರೆ ನೀನು ಮತ್ತೆ ಆದ್ರೆ ನದಿಯೇ ಉಕ್ಕಿ ಬಿಟ್ರು ಕಷ್ಟ. ನದಿ ನೀರು ಬರಿದಾಗ ಹೋದ್ರೆ ಕಷ್ಟ. ಎಲ್ಲಿಯಾದ್ರೂ ಒಂದು ಹಳ್ಳ ಕಂಡಿತ್ತು ಅಂತ ಆದ್ರೆ ಹಳ್ಳದಲ್ಲಿ ಇಳಿದು ನೋಡ್ಲಾ? ಇಳಿದು ಕೊಳಚೆ ನೀರ ನೋಡು. ಕೆಂಪಿದ್ದದ್ದೇ ಹೌದು ಅಂತ ಆದ್ರೆ ಅದನ್ನು ಕುಡಿ. ಯಾವ್ದಮ್ಮ? ಕೆಂಪು ನೀರು. ನೀವು ಆಗಾಗ ಅದೇ ಕೆಂಪು ನೀರೇ ಕುಡಿಯುವುದು? ನಾವು ಇದು ಕೈಲಾಸ ತೀರ್ಥ ಪುಣ್ಯ. ಇದು ಒಳ್ಳೆ ನೀರೇ ಸಿಗ್ತದೆ. ಹೌದು, ಇಳಿಯುದು. ನೀರನ್ನು ಕುಡಿ, ಅದು ಶುದ್ಧವಾಗಿ ಇರ್ಲಿ ಮಗು. ನೀರು ಮಾತ್ರ ಕುಡಿಬೇಕು. ಅಮ್ಮ, ಏನಾದ್ರೂ ಹಸಿವಾಯಿತು ಅಂತ ಆದ್ರೆ ಹಸಿವಿನ ನಿವಾರಣೆ ನೀನು ತಿನ್ಲಿಕ್ಕೆ ಯೋಚನೆ ಮಾಡುವುದೇ ಬೇಡ. ನಿನಗೆ ಬಾಯಾರಿಕೆ ಆಯಿತು ಅಂತ ಆದ್ರೆ ಹಸಿವಾಗುವುದು ಖಂಡಿತ. ಭೂಲೋಕದಲ್ಲಿ ಮರಗಳು ಕಾಣ್ತದೆ, ಹಣ್ಣು ಹಸನಾಗಿ ಬೆಳೆದಿರ್ತದೆ. ಗಳಿತ ಹಣ್ಣಿಗೆಲ್ಲ ಕೈ ಹಾಕ್ಲಿಕ್ಕೆ ಹೋಗ್ಬೇಡ. ಮರ ಏರಿದ್ದೆ ಹೌದು ಅಂತ ಆದ್ರೆ ಮರವೇ ಮುರಿದು ಹೋಗ್ತದೆ ಮಗನ. ಮರ ಮುರಿದೋದ್ರೆ ಮತ್ತೆ ಕಷ್ಟ. ನೀನು ಕೆಳಗೆ ಬಿದ್ದರೆ ನಾನು ಬೀಳುವುದಕ್ಕಿಂತಲೂ ಮರ ಹೋದ್ರೆ ಕಷ್ಟ. ಕೆಳಗೆ ಬಿದ್ದಂತ ಕೊಳೆತ ಹಣ್ಣುಗಳನ್ನು ಮಾಗಿದ ಹಣ್ಣನ್ನೇ ತಿನ್ನು ಮಗನೇ. ಆದಿತಪ್ಪ. ಏನಾದ್ರೂ ಕೆಲಸದ ಆಯಾಸದಿಂದ ಒತ್ತಡದಿಂದ ಸ್ವಲ್ಪ ವಿಶ್ರಾಂತಿ ಬೇಕು ಅಂದ್ರೆ ನಾನೆಲ್ಲಿ ಹೋಗ್ಲಿ? ಮರದ ನೆರಳಿನಲ್ಲಿ ಮರದ ಬೇರಿಗೆ ತಲೆ ಇಟ್ಟು ಅಲ್ಲೇ ಮಲಗಿ ನಿದ್ರಿಸು ಮಗನೇ. ಬೇರೆ ಇಂತಿಂತ ಸ್ವಭಾವದವರಿಗೆ ಇಂತಿಂತ ಸ್ಥಳ ಅಂತ ಇರ್ತದೆ. ಆ ಸ್ಥಳವನ್ನೇ ಆಯ್ದು ನಿನಗೆ ಅದೇ ಸ್ಥಳ ಯೋಗ್ಯ. ಬೇರೆ ಅಲ್ಲಿ ಹೋಗಬಾರ್ದು, ಬೇರೆ ಎಲ್ಲೂ ಹೋಗಬೇಡ. ಆದಿತಪ್ಪ. ತ್ರಿಕಾಲದಲ್ಲಿಯೂ ನೀನು ಭಸ್ಮ ತರಬೇಕು. ನಮೋ ಭಸ್ಮ ತರುವುದೇ ನಿನ್ನ ಕಾಯಕ ಮಗನೇ. ಹೋಗಿ ಬಾ, ಹೋಗಿ ಬಾ, ಹೋಗಿ ಬಾ. ಭಸ್ಮಾಸುರ ಹೊರ ಮಗನೇ ಬೂದಿ. ಈಗ ಅರ್ಥ ಆಯಿತು ಯಾಕೆ ಅವರು ನನ್ನ ಕುರಿತಾಗಿ ಈ ರೀತಿ ತಾತ್ಸಾರ ಭಾವನೆಯನ್ನು ತಳೆದಿದ್ದಾರೆ ಎನ್ನುವುದಾಗಿ. ನಮ್ಮಮ್ಮ ಕೊನೆಗೆ ಹೋಗುವಾಗ ನಂಜಿನ ಮಾತಾಡಿ ಹೋದ್ಲಲ್ಲ, ನನ್ನ ಅಪ್ಪನು ಬೇರೆ ಉದ್ಯೋಗ ಯಾವುದು ಮಾಡುವುದಕ್ಕ ಇಲ್ಲ ಮಗನೇ, ನಿನಗೆ ಕೆಲಸ ಬೂದಿ ಹೊರುವುದು ಒಂದೇ ಅಂತ ಹೇಳಿದ್ರು. ಅಂದ್ರೆ ಇವರಿಗೆ ಧರ್ಮಕ್ಕೆ ಬೂದಿ ಹೊರಲಿಕ್ಕೆ ಒಬ್ಬ ಮಗ ಬೇಕಿತ್ತು. ಪ್ರೀತಿ ಮಮಕಾರವನ್ನು ಧಾರೆ ಎರೆಯುವುದಕ್ಕೆ ನನ್ನನ್ನು ಪಡೆದದ್ದಲ್ಲ ಎನ್ನುವುದು ಈಗ ಅರ್ಥ ಆಯಿತು.
ಮನಸ್ಸು ಮಾಡಿದರೆ ಚರಾಚರ ಪ್ರಪಂಚವನ್ನೇ ಏಕಕಾಲದಲ್ಲಿ ತಡೆದು ನಿಲ್ಲಿಸಬಲ್ಲ ಪ್ರಚಂಡ ಭಸ್ಮಾಸುರನಿಗೆ ಉದ್ಯೋಗ ಆರೋ ಮಗನೇ ಬೂದಿ. ಇಚ್ಛಿಸಿದೆ ಅಂತಾದರೆ ಕ್ಷಣ ಮಾತ್ರದಲ್ಲಿ ಸೂರ್ಯ ಚಂದ್ರರ ಚಲನವನ್ನೇ ನಿಲ್ಲಿಸಬಲ್ಲ ಭಯಂಕರ ಭಸ್ಮಾಸುರನಿಗೆ ಉದ್ಯೋಗ ಆರೋ ಮಗನೇ ಬೂದಿ. ಹೊರ್ತೇನೆ ಬೂದಿ. ಈ ಪಾಪಿ ಅಪ್ಪ ಅಮ್ಮನಿಗೆ ಸರಿಯಾದ ಪಾಠ ಕಲಿಸಬೇಕು. ಮೊದಲು ಲೋಕಾಂತರದ ಬೂದಿಯನ್ನು ಹೊರ್ತೇನೆ. ಸಂದರ್ಭ ಒದಗಿ ಬರಲಿ, ಆದಷ್ಟು ಬೇಗ ನಮ್ಮ ಅಪ್ಪ ಅಮ್ಮನ ಬೂದಿಯೇ ಹೊರ್ತೇನೆ. ನನ್ನ ಅಪ್ಪ ಅಮ್ಮ ಆಡಿರುವಂತಹ ಮಾತನ್ನ ಯೋಚಿಸುತ್ತಾ ನನ್ನ ಜೀವನ ಮುಂದೇನು ಎನ್ನುವುದಾಗಿ ಆಲೋಚಿಸುತ್ತಾ ಮುಂದುವರೆದು ಬರ್ತಾ ಇದ್ದೆ. ಬರುತ್ತಾ ಇರುವ ಹಾಗೆ ಮೇಲ್ಗಡೆಯಿಂದ ಕೇಳಿಸಿತಲ್ಲ ಅಟ್ಟಹಾಸ, ಕೇಕೆ, ಚಪ್ಪಾಳೆ, ನನ್ನ ಕುರಿತಾಗಿ ಕುಹಕದ ನಗು. ಯಾರು ಯಾರು ಯಾರು? ಕಣ್ಣು ತೆರೆದು ತಲೆ ಎತ್ತರಿಸಿ ನೋಡಿದ್ರೆ ಓಹೋ, ಮೇಲಿನವರ ಕೆಲಸ. ದೇವತೆಗಳು ನನ್ನನ್ನು ಕಂಡಾಗ ಕೇಕೆ ಹಾಕುತ್ತಾ ಇದ್ದಾರೆ, ಚಪ್ಪಾಳೆ ಇಕ್ಕುತ್ತಾ ಇದ್ದಾರೆ. ಯಾಕೆ ಎನ್ನುವುದು ಈಗ ಅರ್ಥ ಆಯಿತು. ಲಯಕಾರಿಯಾಗಿರುವಂತಹ ಪರಶಿವನಿಗೆ ಮಗ ಪ್ರಚಂಡನಾದಂತಹ ಭಸ್ಮಾಸುರ ಮಾಡುವ ಉದ್ಯೋಗ ಬೂದಿ ಹೊರ್ತಾ ಇದ್ದಾನೆ. ನೋಡಿ 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 ಎನ್ನುವುದಾಗಿ ಚಪ್ಪಾಳೆ ಇಕ್ಕಿ ನಗೆಯಾಡ್ತಾ ಇದ್ದಾರೆ. ಆ ದೇವತೆಗಳೆಲ್ಲರೂ ಭರಿತ ಸಂಭ್ರಮದಲ್ಲಿ ಮೆರೆಯಾಡುತ್ತಾ ಇದ್ದಾರೆ. ಏನು ಎನ್ನುವುದಾಗಿ ಆಲೋಚಿಸಿ ಹೀಗೆ ಕೆಳಗಡೆ ನೋಡಿದರೆ ಹೋಮದ ಧೂಮ ನಭವನ್ನ ಸೇರುತ್ತಾ ಇದೆ. ಬ್ರಾಹ್ಮಣರ ಮಂತ್ರೋಚ್ಚಾರಣೆ, ಯಜ್ಞ, ಯಾಜನ, ಹೋಮ, ಜಪ, ತಪ. ಬ್ರಾಹ್ಮಣರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬ್ರಾಹ್ಮಣರು ಮಾಡಿರುವಂತಹ ಯಜ್ಞ ಭಾಗದ ಹವಿಸನ್ನು ತಿಂದಿರುವಂತಹ ದೇವತೆಗಳು ಈ ರೀತಿ ಮೆರೆದಾಡ್ತಾ ಇದ್ದಾರೆ. ಇಲ್ಲಿ ಬ್ರಾಹ್ಮಣರು, ಅಲ್ಲಿ ದೇವತೆಗಳು. ನನ್ನನ್ನು ಕಂಡರೂ ಕಾಣದ ಹಾಗೆ ಪರಶಿವನ ಮಗ ಎನ್ನುವ ಯಾವುದೇ ಒಂದು ಭಕ್ತಿ ನನ್ನ ಮೇಲಿಲ್ಲವೇ ಇಲ್ಲ. ಹಾಗಾದ್ರೆ ಇವರೆಲ್ಲರೂ ನನ್ನನ್ನು ಕಡೆಗಣಿಸಿದ್ದಾರೆ ಅಂತಾದ್ರೆ ಅದಕ್ಕೊಂದು ಪ್ರತೀಕಾರ ಆಗಲೇಬೇಕು. ಏನು ಮಾಡಲಿ? ಹರನಲಿ ಹೋಗಿ ಬಿನ್ನೈಸುವೆ ಪುಷ್ಪವ ಹರನೋಳು ಹೋಗಿ ಬಿನ್ನೈಸುವೆ ಪುಷ್ಪವು ದೊರಕಲಿಲ್ಲವು ಎನ್ನುವುದ ಭಸ್ಮವು ದೊರಕಲಿಲ್ಲವು ಎನ್ನುತ್ತ ಮರುಗುತ್ತ ಚರಣದೊಳು ಮಣಿಯಲು ಅಲಿವನು ಶರಣರ ಪರ್ವ ಆದ ಹರಲಿ ಹೋಗಿ ಭಿನ್ನೈಸುವೆ ಭಸ್ಮ ದೊರಕಲಿಲ್ಲವು ಎನ್ನುವುದೋ. ಏನು ಮಾಡೋಣ ಎನ್ನುವುದಾಗಿ ಆಲೋಚಿಸಿದ್ರೆ ಸಿಗುವ ಉತ್ತರ ಇಷ್ಟೇ. ಹರನೊಳು ಹೋಗಿ ಭಿನ್ನಯಿಸುವೆ. ನನಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟವನು ಆ ಶಂಕರ ಅಲ್ಲ, ನಮ್ಮ ಅಪ್ಪ ಬೋಳೆ ಶಂಕರ. ಅವನಿಗೆ ಹಾಗೊಂದು ಹೆಸರಿದೆ, ಆ ಬೋಳೆ ಶಂಕರ ಅಂತ. ಅದಕ್ಕೆ ಕಾರಣ ಯಾವ ಭಕ್ತರು ಏನೇ ವರವನ್ನು ಅಪೇಕ್ಷೆ ಪಟ್ಟರು
ತಥಾಸ್ತು. ಕೇಳಿದ್ದನ್ನ ಕೇಳಿದ ಕೂಡಲೇ ಕೊಟ್ಟು ಬಿಡ್ತಾನೆ. ಹಾಗಾಗಿ ಆ ನಮ್ಮಪ್ಪ ಬೋಳೆ ಶಂಕರನಲ್ಲಿಗೆ ಹೋಗ್ತೇನೆ. ಹೋಗಿ ಹೇಳಿಕೊಳ್ಳಬೇಕು. ಸತ್ಯ ಹೇಳಿದರೆ ಬೆಲೆ ಇಲ್ಲ, ಇದ್ದದನ್ನ ಇದ್ದಾಗ ಹೇಳಿದರೆ ಸ್ಪಂದಿಸುವುದಿಲ್ಲ. ಹಾಗಾಗಿ ಪರಿಪರಿಯಾಗಿ ಅಳುತ್ತಾ ಕಣ್ಣೀರು ಹಾಕುತ್ತಾ ಹೋಗಬೇಕು. ಈ ಪ್ರಪಂಚದಲ್ಲಿ ಬೇಗ ಪ್ರಯೋಜನ ಆಗುವುದು ಯಾವುದರಿಂದ? ಕಣ್ಣೀರಿಂದ. ಸತ್ಯವೋ ಸುಳ್ಳು? ಕಣ್ಣೀರಿಗೆ ಕರಗದೇ ಇದ್ದವರು ಯಾರು? ಹಾಗಾಗಿ ಆ ಹರನಲ್ಲಿ ಹೋಗಬೇಕು. ಪರಿಪರಿಯಾಗಿ ಕಣ್ಣೀರಿನಿಂದ ಅಪ್ಪನ ಮನಸ್ಸನ್ನು ಆಕರ್ಷಿಸಿಕೊಳ್ಳಬೇಕು. ಎಲ್ಲಿಯಾದರೂ ನನ್ನ ಕಣ್ಣೀರಿಗೆ, ನಾನಾಡಿದಂಥ ಮಾತಿಗೆ ನನ್ನಪ್ಪ ಒಪ್ಪಿ ಒಲಿದು ನಿಂತ ಅಂತಾದ್ರೆ ಆ ಸಂದರ್ಭ ನಲಿ ನಲಿದು ಬರುತ್ತೀ ಪರೀತಿಗೆ ನಲಿ ನಲಿದು ನಲಿ ನಲಿದು ಬರುತ್ತೀ ಪರೀತಿಗೆ ಕೊರತೆ ಬಂದಿರುವುದೇ ಮಗನೇ 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 ಯಾವತ್ತೂ ಬರುವ ರೀತಿಯಲ್ಲವೇ ಅಲ್ಲ. ಪರ್ವತವನ್ನು ಏರಿ ಬರುವ ಕಾಲಕ್ಕೆ ಹರ ಹರ ಶಂಭೋ ಮಹಾದೇವ ಎಂಬುದಾಗಿ ನನ್ನನ್ನೇ ಸ್ಮರಿಸುತ್ತಾ ನಲಿ ನಲಿದು ಬರುತ್ತಾ ಇದ್ದವ ನೀನು. ತ್ರಿಕಾಲದಲ್ಲಿ ಭಸ್ಮವನ್ನು ಹೊತ್ತು ತರುವವ ನೀನು. ಇಂದು ಹಾಗಲ್ಲ. ನಿನ್ನ ಸಿರಿಮೊಗವೇ ಕಂದಿ ಹೋಗಿದೆ, ಕುಂದಿ ಹೋಗಿದೆ. ನತಮಸ್ತಕನಾಗಿ ಬರಿಗೈಯಲ್ಲಿ ಬಂದೆಯಲ್ಲ ಮಗನೇ. ಏನು ಭಸ್ಮ ಸಿಗಲಿಲ್ವ ನಿನಗೆ? ಅದಲ್ಲ, ನಿನ್ನ ಪಾಲಿಗೆ ಪವಾಡ ಮಾಡಿದ ಕಳರ ಶೂಲದಿ ಕರಿವೆ ಪೇರು ಬೇರೆ ಮಗನೇ, ನಿನ್ನ ಆಕಾರವನ್ನು ಕಂಡ ವರ್ತನೆಯನ್ನು ಕಂಡು ಈ 3 ಲೋಕದಲ್ಲಿ ಅಲ್ಲ 14 ಲೋಕದಲ್ಲಿಯೂ ನಿನಗಾದರೂ ಅಪಮಾನ ಮಾಡಿದ್ರ ಹೇಗೆ? ಅಲ್ಲ ಹೀಯಾಳಿಸಿದ್ರು ಹೇಗೆ? ಹಾಗೊಮ್ಮೆ ಹೀಯಾಳಿಸಿದ್ರು ಅಪಮಾನ ಮಾಡಿದ್ರು ಅಂತಾದ್ರು ತರು. ಯಾರವರು ಶೂಲದಿಂದ ಅವರನ್ನ ಈ ರೀತಿ ಕೊಡುತ್ತೇನಂತೆ. ಏನಾಯ್ತು ಮಗನೇ, ಏನಾಯ್ತು?
ರುಂಡಮಾಲ ಮಗದೇವ ಪಾಲಲೋಚನ ರುಂಡಮಾಲ 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 ಮಗದೇವ ಲಾಲಿಸು ದೇವರ ದೇವ ಸಂಜೀವ. ಓ ದೇವರ ದೇವ, ಹೇಳು ಮಗನೇ. ಓ ಮಹಾದೇವ, ಓ ಸಂಜೀವ, ಏನು? ಓ ಮುಕ್ಕಣ್ಣ, ಓ ಕೃಪರ್ದಿ. ಸಾಕು ಮಗನೇ. ಅಪ್ಪ, ಓ ನನ್ನಪ್ಪನೇ, ಹೇಳು ಮಗನೇ. ಮೊದಲಾಗಿ ಪಾದದ್ವಯಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ ಹೇಳು. ಮಾತ್ರ ಅಲ್ಲ, ನಾನಾಡುವಂತಹ ಮಾತನ್ನ ಲಾಲಿಸಬೇಕು, ಜೊತೆಯಲ್ಲಿ ಪಾಲಿಸಬೇಕು ಅಂತ ಬೇಡಿಕೊಳ್ತಾ ಇದ್ದೇನೆ. ಮಗನೇ ಅಂತ ಕರೆದ ಮೇಲೆ ಹ. ಲಾಲನೆ ಪಾಲನೆ ಪೋಷಣೆ ಹ. ಮೂರು ಉಂಟು ಹೇಳು. ಅಪ್ಪ, ನೀನಾಡಿದಂತಹ ಮಾತನ್ನ ಅಲ್ಲ, ನೀನು ವಹಿಸಿದಂತಹ ಕಾರ್ಯವನ್ನ ಸರಿಯಾಗಿ ನೆರವೇರಿಸಬೇಕು ಎಂಬ ಕಾರಣಕ್ಕಾಗಿ ನಾನು ಎಲ್ಲೆಲ್ಲೆಲ್ಲ ಹೋದೆ ಗೊತ್ತಾ? ಎರಡೇನು ಜಗದ ಸ್ಮಶಾನ ಶೋಧಿಸಿದೆ, ಎರಡೇಳು ಜಗದ ಸ್ಮಶಾನ ಶೋಧಿಸಿದೆ, ಸ್ಮಶಾನ ಶೋಧಿಸಿದೆ. ಪರಮ ಭಕ್ತರ ಭಸ್ಮ ದೊರಕಲಿಲ್ಲ ನನಗೆ, ಭಕ್ತರ ಭಸ್ಮ ದೊರಕಲಿಲ್ಲ ನನಗೆ. ಲಾಲಿಸು ದೇವರ ದೇವ ಸಂಜೀವ. ನೀನಾದಂತಹ ಮಾತನ್ನ ಆಜ್ಞೆ ಎನ್ನುವುದಾಗಿ ಭಾವಿಸಿ ನೇರವಾಗಿ ಎರಡೇಳು ಜಗದ ಸ್ಮಶಾನ ಶೋಧಿಸಿದೆ. 14 ಲೋಕವನ್ನ ಸೇರಿ ಅಲ್ಲಿರುವಂತಹ ಸ್ಮಶಾನವನ್ನ ಸೇರಿ ಅಲ್ಲಿರುವಂತಹ ಎಲ್ಲಾ ವಿಭಾಗದಲ್ಲಿಯೂ ಪ್ರಯತ್ನಿಸದೆ ಶೋಧಿಸಿದೆ. ಆದ್ರೆ ನಿನ್ನ ಪರಮ ಭಕ್ತರ ಭಸ್ಮ ನನಗೆ ದೊರೆಯದಾಯಿತು ತಂದೆ. ಎಲ್ಲೆಲ್ಲಿಯೇ ಹೋದರೂ ಬೇಕಾದಂತಹ ಭಕ್ತರ ಭಸ್ಮ ಸಿಗದೇ ಇರುವುದರಿಂದ ಹರಣವ ತ್ಯಜಿಸುವ ಸಂಕಲ್ಪದಿಂದ ನಾನು ಬಂದಿದ್ದೇನೆ. ಸಾಯುವುದಕ್ಕೊಂದು ಅಪ್ಪಣೆ ಕೊಡಬೇಕು ತಂದೆ. ಮಗನೇ. ತರಳ ಬಸವಾಸುರ ಬರಿದೆ ಚಿಂತಿಸಲೇ, ತರಳ ಬಸವಾಸುರ ಬರಿದೆ ಚಿಂತಿಸನೆಗೆ, ನುಡಿವೆ ನೀನೆಗೆ ನಾನು ಸ್ಥಿರ ಭಕ್ತಿ ಒಲಿದೆ, ನುಡಿದ ನೀನೆಗೆ ನಾನು ಸ್ಥಿರ ಭಕ್ತಿ ಒಲಿದೆ. ಮಗನೇ, ಅಪ್ಪ, ಹರಣವನ್ನ ತೀರಿಸುವಂತ ಸಂಕಲ್ಪ ಮಾಡಿದೆಯಾ ಮಗನೇ? ಬೇಡ ಮಗನೇ, ಅಂತ ಸಂಕಲ್ಪಕ್ಕೆ ಮುಂದಾಗಬೇಡ. ನಿನ್ನ ದೃಢವಾದ ಭಕ್ತಿಗೆ ಮೆಚ್ಚಿದ್ದೇನೆ. ಒಲಿದ ನಾನು ನಿನಗೆ ವರ ಕೊಡ್ತೇನೆ. ಒಲಿದೆಯಾದರೆ ಈಶಾ ಪಾಲಿಸಯ್ಯ, ಒಲಿದೆಯಾದರೆ ವರ ಪಾಲಿಸೈ ಈಶಾ, ಲಿಸೈ ಈಶಾ ಕೋಲೋ ಗೌರೀಶ, ಗೌರೀಶ ಲಾಲಿಸು ದೇವರ ದೇವ ಸಂಜೀವ. ಒಲಿದದ್ದೇ ಹೌದು ಅಂತಾದ್ರೆ ನನಗೊಂದು ವರ ನೀಡು ತಂದೆ. ಆ ವರ ಪ್ರೀತಿಯ ವರ ಕೇಳಿಕೋ, ಯಾವ ಪ್ರೀತಿಯ ವರ ಕೇಳಿಕೋದನು, ಅವಿಧಾನವ ಬೇಗ ಕುವರ ಹೇಳಿದನು. ಮಗನೇ, ಯಾವ ರೀತಿಯ ವರ ಬೇಕು ಹೇಳು, ಅದನ್ನು ನಾನು ಅನುಗ್ರಹಿಸ್ತೇನೆ. ಕೇಳು. ಕೇಳಿದ ವರವನ್ನು ಅನುಗ್ರಹಿಸ್ತೀಯ. ಖಂಡಿತವಾಗಿ. ಯಾವ ವರವನ್ನೇ ಕೇಳಿದ್ರು ಅನುಗ್ರಹಿಸ್ತೀಯ. ಮಗನೇ, ಯಾರ ಶಿರವಿಯನ್ನ ಕರಗಿತ್ತ ಕ್ಷಣವೇ, ಯಾರ ಶಿರದಿ ಆರ ಶಿರದಿಯನ್ನ ಕರವಿತ ಕ್ಷಣದಿ ಎನ್ನ ಕರವಿತ ಕ್ಷಣದಿ ಉರಿದ ಉರಿದ ಉರಿದ
ನೀಡೈ ಪರದೇ ಲಾಲಿಸು ದೇವರ ದೇವ ಸಂಜೀವ. ಮಗನೇ, ಇಲ್ಲಿಯವರೆಗೆ ನಾನು ಪ್ರಾಣತ್ಯಾಗ ಮಾಡಬೇಕು ಎಂಬ ಉದ್ದೇಶದಿಂದ ಬಂದಿರುವುದು ಬೇರೆ ಯಾವುದಕ್ಕಾಗಿ ಅಲ್ಲ. ನಿನ್ನ ಭಕ್ತರ ಚಿತಾಭಸ್ಮ ಸಿಗಲಿಲ್ಲ ಎನ್ನುವ ಉದ್ದೇಶದಿಂದ ಈಗಲೂ ಪಡೆಯುವಂತಹ ವರ ನಿನಗೆ ಬೇಕಾದಂತಹ ಭಸ್ಮದಲ್ಲಿ ಲೋಪ ಉಂಟಾಗಬಾರದು ಎಂಬ ಕಾರಣಕ್ಕಾಗಿ ಭೂಲೋಕವನ್ನು ಸೇರಿದೆ. 14 ಲೋಕವನ್ನೇ ಕಂಡೆ. ಎಲ್ಲಿಯೇ ಹೋದರು ನಿನ್ನ ಭಕ್ತರು ಸಾಯಲಿಲ್ಲ, ಹಾಗಾಗಿ ಭಸ್ಮ ಸಿಗಲಿಲ್ಲ. ಅಪ್ಪ ಮಗನೇ, ಈಗ ಕೇಳುವಂತಹ ವರ ಏನು ನಿನಗನುಕೂಲ ಆಗಬೇಕು, ಅಂದರೆ ಭಸ್ಮ ಸಿಗಬೇಕು. ಅದಕ್ಕೆ ಒಂದೇ ದಾರಿ. ಏನು? ಅಪ್ಪ ಸಾಯ್ಬೇಕು, ಬೂದಿ ಸಿಗಬೇಕು. ಅಪ್ಪ ಅಪ್ಪ ಬೂದಿ ಸಿಗಬೇಕು ಅಂತಾರೆ, ಭೂಲೋಕದಲ್ಲಿ ಸಾಯ್ಬೇಕು. ಸರಿ ಮಾತಾಡು. ಅಪ್ಪ, ಭಕ್ತರು ಸಾಯಬೇಕು, ಆಮೇಲೆ ಬೂದಿ ಸಿಗಬೇಕು, ಅದನ್ನು ನಾನು ನಿಮಗೆ ತಂದು ಕೊಡಬೇಕು. ಹೌದು. ಹಾಗಾಗಿ ಆ ಭಕ್ತರು ನಾನು ಹೋದ ಸಂದರ್ಭದಲ್ಲಿ ಸಾಯಲಿಲ್ಲ ಅಂತಾದ್ರೆ ಅಂತವರನ್ನ ಕೊಂದಾದರೂ ನಿನಗೆ ಬೇಕಾದಂತಹ ಭಸ್ಮವನ್ನ ತರುವುದಕ್ಕೆ ಉರಿಯ ಹಸ್ತ ಎನ್ನುವ ವರ ನೀಡ್ತೀಯ ತಂದೆ. ಅಷ್ಟೇ ಅಲ್ವಾ? ಕೊಡುವೆ ವರವನೆಂದು ಮೃಡನೋ ಕೈಯತ್ತೆ, ಕೊಡುವೆ ವರವನೆಂದು ಮೃಡನು ಕೈಯತ್ತೆ, ತಡೆದು ಬಾರದೆಯಾಗ ತಡೆದು ಬೇಡಿದನು ಅಯ್ಯನಿನ ಕೈ. ವರ ಕೊಡಬೇಕು ಅಲ್ಲೇ, ಉರಿಯ ಹಸ್ತವನ್ನು ಕೊಡಬೇಕಲ್ವೇ? ತಲೆ ಮಾಡಬೇಡ, ಶುದ್ಧ ಮನಸ್ಸನಾಗಿಯೂ ಸ್ವಲ್ಪ ನಿಲ್ಲಿ, ಸ್ವಲ್ಪ ಏನು ಮಗನೇ? ಅಮ್ಮ ಎಂತ ಅಮ್ಮ, ಏನು? ಅಪ್ಪ ಕೈ ಎತ್ತಿದ್ರು, ಹೌದು. ನಾನು ಕೈ ಜೋಡಿಸಿದ್ದೆ. ಹೌದು. ಅಪ್ಪ ವರ ನೀಡುವುದಕ್ಕೆ ಮುಂದಾಗಿದ್ರು. ಕೊಡ್ತಾರೆ. ಅಷ್ಟೊತ್ತಿನ ಮಧ್ಯದಲ್ಲಿ ಶಿವಪೂಜೆ ಮಧ್ಯೆ ಕರಡಿ ಬಂದ ಹಾಗೆ ನೀನ್ ಯಾಕೆ ಬಂದ್ಯಮ್ಮ? ಆಗಲೇ ಹೇಳ್ಬಾರ್ದು ಅಮ್ಮ. ಅಮ್ಮ ಕರಡಿ ಅಂತ ಹೇಳುದೇನು? ಅಮ್ಮ ಕರಡಿ ಅಲ್ಲ, ಕರಡಿ ಬಂದ ಹಾಗೆ. ಅಲ್ಲ, ಸ್ವಲ್ಪ ಸ್ವಲ್ಪ ನಿಲ್ಲಿ. ಅಮ್ಮ, ನಾನು ತಗೊಂಡು ಹೋಗ್ತೇನೆ, ನೀವು ಆಮೇಲೆ ಅಂತ ಮಾತುಕತೆ ಮಾಡಿ. ವರ ಕೊಡುವ ಅಪ್ಪ ಒಬ್ಬರೇ ಕೊಟ್ರೆ ನಾನು ನನ್ನ ಪಾಲನ್ನು ತಗೊಂಡು ಹೋಗ್ತೇನೆ. ನಿನ್ನ ಪಾಲಿದೆ, ನಿನಗೆ ಅದಕ್ಕೆ ಹೆಚ್ಚು ಕೊಡು, ಹೆಚ್ಚಿಗೆ ಕೊಡು. ಇವಾಗ ಮಗು, ಶಿವಣ್ಣ, ನಿನ್ನ ಪಾಲಿ ತಕೊಂಡು ಹೋದ್ಮೇಲೆ ಮತ್ತೆ ಎಂತ ಉಳಿತದೋ ಇಲ್ಲಿ. ಅಮ್ಮ, ಅದಕ್ಕಾಗಿ ಒಂದು ಕೆಲಸ ಮಾಡಬೇಕು. ಉಳಿದದ್ದೆಲ್ಲ ಸಣ್ಣ ಸಣ್ಣ ಪಾಲು ಮೊದಲು ಕೊಟ್ಕೊಂಡು ಕೊನೆಗೆ ನನಗೆ ಕೊಟ್ಟರೆ ಇದ್ದದ್ದೆಲ್ಲ ಕೊಟ್ಟಾಗಾಯ್ತು. ಹಾಗಾದ್ರೆ ಅದಕ್ಕೆ ನೀನು ಸಂತೃಪ್ತಿ ಹೊಂತೀಯ ಅಂತಾದ್ರೆ ಅದನ್ನೇ ಮುಂದೆ ಬಳಸ್ತೇನೆ ಮಗ. ಬೇಡಪ್ಪ, ನನಗೆ ಕೊಡುದು ಮೊದಲೇ ಕೊಡಿ, ಆಮೇಲೆ ನೀವೇನು ಅಂತ ಮಾತಾಡ್ತೇನೆ. ಹಾಗಲ್ಲ, ಅಪ್ಪ ಒಬ್ಬರೇ ವರ ಕೊಟ್ರೆ ಪ್ರಭಾವ ಹೆಚ್ಚಿಲ್ಲ ಅಂತ ಹೇಳಿ ಅಲ್ಲ. ನಾವು ಸತಿಪತಿಯರ ಜೊತೆಯಾಗಿ ಕೊಟ್ರೆ ಅದರ ಪ್ರಭಾವ ಹೆಚ್ಚು. ಯಾವುದಾದ್ರೂ ಕೊಡುವ. ಅಪ್ಪ ಅಮ್ಮ ಇಬ್ಬರು ಕೊಟ್ರೆ ನಿನಗೆ ಸರಿಯಾಗಿ ಫಲಿಸ್ತದೆ ಅಂತ ಹೇಳು. ಫಲಿಸ್ತದೆ. ಆದ್ರಿಂದ ನೀನು ಒಂದು ಕೆಲಸ ಮಾಡಿ, ಏನ್ ಮಾಡ್ಬೇಕು? ಕೈಲಾಸ ತೀರ್ಥದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಬರ್ಬೇಕು. ಕೈಲಾಸ ತೀರ್ಥ, ಹೌದು. ಅಲ್ಲೋಗಿ ಸ್ನಾನ, ಹೌದು, ಶುದ್ಧ ಆಗಿ ಬಂದ್ರೆ ಶುದ್ಧ. ನೀನು ಕೇಳಿದ ವರ ಇಬ್ಬರು ಒಟ್ಟಿಗೆ ನಿಂತು ಕೊಡು. ನಾನು ಯಾವಾಗಲೂ ಶುದ್ಧವೇ, ಹೌದು. ಆದ್ರೆ ಇವತ್ತೊಂದು ಸ್ನಾನ ಇರಲಿ. ಪಡೆದಿದ್ದು ನಮಗೆ ದಕ್ಕಬೇಕು ಅಂತಾದ್ರೆ ಹಾ, ಒಳಗೆ ಹೊರಗೆ ಶುದ್ಧ ಇರಬೇಕು. ನೀವು ಒಳಗೆ ಶುದ್ಧ, ಹೊರಗೂ ಶುದ್ಧವೇ. ತಿರುಗಾಟ ಮಾಡಿ ಬರ್ಲಿಲ್ವಾ? ಆದ್ರಿಂದ ಸ್ವಲ್ಪ ಬೇರೆ ಕಡೆ ತಾಗಿರ್ಬೋದು. ಮೈ ಮನ ಎರಡೂ ಶುದ್ಧವಾಗಿರ್ಲಿ ಅಂತ. ಹೌದಪ್ಪ, ಹಲವರೆಲ್ಲ ಸಿಕ್ಕಿದ್ದಾರೆ. ಯಾರಲ್ಲಿ ಮಾತಾಡಿ ಯಾರು ಮುಕ್ಕೊಂಡು ಬಂದಿದ್ಯೋ ಅವರು ಶುದ್ಧವಾಗ್ಬಾ. ಹೌದಪ್ಪ, ಹಾಗಾಗಿ ನಿಮ್ಮ ಅನುಭವವನ್ನು ನಾನು ಯಾವತ್ತೂ ಅಲ್ಲಗಳೆಯುವುದಿಲ್ಲ. ಲೋಕಾಧ್ಯಕ್ಷನು ನಾನು, ಆದ್ರಿಂದ ಒಪ್ಕೊಂಡು ಮಾತಾಡ್ತಾ ಇರುವುದಲ್ಲ, ಬೇಗ ಹೋಗಿ ನಿಧಾನ ಬಾ. ಅಲ್ಲ, ನಾನು ನಿಧಾನ ಹೋಗಿಯೇ ಬೇಗ ಬರ್ತೇನೆ. ಬೇಗ ಹೋಗಿ ನಿಧಾನ ಬಾ ಗಡಿ. ಮತ್ತೆ ಅಪರೂಪಕ್ಕೆ ಅಪ್ಪ ಸಿಕ್ಕಿದ್ದಾರೆ ಅಂತ ಬಹಳ ಹೊತ್ತಿ ಎಳೀತಾ ಇರ್ಬೇಕು. ನಾವು ಯಾವತ್ತೂ ಒಟ್ಟಿರೋ ಅಪರೂಪಕ್ಕೆ ನೀ ಸಿಕ್ಕಿದ್ವಿ. ಈಗ ನಾವಿಬ್ಬರು ಹೆಚ್ಚು ಸಮಯ ತಗೊಳ್ಳೋದೇ ಇಲ್ಲ. ಪ್ರಭು ಆಯ್ತಾ? ಯಾವುದು? ಗಂಡ ಹೆಂಡತಿ ಎಷ್ಟು ಸಮಯ ತೆಗೆದುಕೊಂಡಾರು ಹೇಳು? ಹೋಗ್ಬಾ. ಅದು ಏನೂ ಗೊತ್ತಿಲ್ಲದೆ ಇರುವ ಮಗನಲ್ಲಿ ಕೇಳಿದ್ರೆ ನಾ ಏನು ಅದಕ್ಕಾಗಿ ಹೇಳಿದ್ದು ಹೋಗ್ಬಾರ್ದು. ನಿಮಗೇನಾದ್ರೂ ಒಂದು ಮಗನ ಬಾಯಲ್ಲೇ ಕೇಳಬೇಕು ಅಂತ ಮನಸ್ಸಿದ್ರೆ ನೀವೇನಾದ್ರೂ ಒಂದು ಅನುಕೂಲ ಮಾಡಿ. ಕೆಲವಷ್ಟು ಗೊತ್ತಿದ್ರು ನಿಮ್ಗೆ ಹೇಳುವ ಸ್ಥಿತಿ ಇಲ್ಲ. ಮಗು ನಿಮ್ಗೆ ಹೋಗು. ಅರಸಯೋಜಿಸದಿ ಕಳಗೆ ಅರಸಯೋಜಿಸದಿ ಕಳಗೆ ಉರಿಯ ಹಸ್ತವೈತಿರಾದರೆ ಉರಿಯ ಹಸ್ತವ ಇತ್ತಿರಾದರೆ ಸುರನರೋಗ ಎಲ್ಲ ದೈ
ಸುರನರೋರುಗರೆಲ್ಲ ದೈವನು ಇರಗುಡನು ನಮ್ಮೆಲ್ಲರ ಇರಗುಡನು ನಮ್ಮೆಲ್ಲರ ಎಲ್ಲ ದೈವನು ಇರಗೊಡನು ನಮ್ಮೆಲ್ಲರ ಅರದಯೋಜಿರು ನೀನು ಯಾಕೆ ತಡೆದೆ ಹೇಳು? ಮಗನಿಗೆ ವರವನ್ನು ಕೊಡುವುದಕ್ಕೆ ಮುಂದಾಗುತ್ತಾ ಇದ್ದೀರಿ. ಹೌದು. ಅದು ಅನಲಾಸ್ತ. ಹಾ, ಬೇಡ ಸ್ವಾಮಿ, ಯಾಕೆ ಬೇಡ? ಸ್ವಲ್ಪ ಯೋಚನೆ ಮಾಡಿದ್ರ ಏನು? ನಾವೇನು ಮುದ್ದಿನಿಂದ ನೋಡಿಕೊಳ್ತೇವೆ, ಪ್ರೀತಿ ತೋರಿಸ್ತಾ ಇದ್ದೇವೆ ನಮ್ಮ ಮಗ ಎಂಬ ಕಾರಣಕ್ಕಾಗಿ. ಹಾ, ಆದ್ರೆ ಅವನ ಪ್ರವೃತ್ತಿ ಯಾವುದು? ಅಸುರ ಪ್ರವೃತ್ತಿ. ಹೆಸರೇ ಭಸ್ಮಾಸುರ ಅಲ್ಲವೇನೆ? ಆತ ಒಬ್ಬ ಕೆಟ್ಟವನಾಗಿದ್ದಾನೆ. ಹಾ. ಈಗ ನೀವು ಅನಲಾಸ್ತವನ್ನು ಕೊಡುವುದಕ್ಕೆ ಮುಂದಾಗಿದ್ದೀರಿ. ಭೂಲೋಕಕ್ಕೆ ಚಿತಾಭಸ್ಮವನ್ನು ತರುವುದಕ್ಕೆ ಹೋಗುವ ಆತ ಎಲ್ಲಿಯೂ ಭಸ್ಮ ಸಿಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಸಿಕ್ಕವರ ತಲೆ ಮೇಲೆ ಕೈ ಇಡ್ತಾ ಹೋದದ್ದೇ ಹೌದು ಅಂತ ಆದ್ರೆ ಪ್ರಪಂಚವೇ ನಾಶ ಆಗುವುದಿಲ್ವ? ಪ್ರಿಯೇ, ನಮ್ಮ ಮಗ ಭಸ್ಮಾಸುರ, ಹೆಸರು ಭಸ್ಮಾಸುರನಾದ್ರು ಈವರೆಗೆ ಅವನಲ್ಲಿ ಅಂತ ವೃತ್ತಿಯನ್ನ ಕಂಡಿದ್ಯ, ಸ್ವಭಾವನ ಇದುವರೆಗೆ ನಾನು ಕಾಣಲಿಲ್ಲ. ಮತ್ತೆ ಕಾಣದೇ ಇದ್ದ ಮೇಲೆ ಆರೋಪಿಸುವುದು ಸರಿ. ವರ ಪಡೆದ ಮೇಲೆ ಬದಲಾದ್ರೆ, ಸಾಧು ಸಜ್ಜನರನ್ನು ಗೋ ಬ್ರಾಹ್ಮಣರನ್ನು ಹಿಂಸಿಸುವುದಕ್ಕೆ ಮುಂದಾದ್ರೆ ಅಪವಾದ ಬರುವುದು ನಮಗಲ್ವಾ? ಹಾಗೇನು ಆಗುವುದಿಲ್ಲ ಬಿಡು. ಅಲ್ಲ, ಹೀಗೆ ಹೇಳುವುದಕ್ಕೆ ಕಾರಣ ಉಂಟು. ನಾನು ಒಲಿದಿದ್ದೇನೆ, ಕೊಡ್ತೇನೆ ಅಂತ ಹೇಳಿದ್ದೇನೆ. ಹೌದು. ನಾನು ಕೊಟ್ಟ ವರದಲ್ಲಿ ಹೀಗೆಲ್ಲ ಆಗಿದ್ದು ಉಂಟ? ಅಯ್ಯೋ, ಸ್ವಲ್ಪ ಹಳೆ ಕತೆ ನೆನಪು ಮಾಡಿ. ಹೀಗೆ ಆಗ್ಲಿಲ್ವಾ ಒಮ್ಮೆ? ದುರುಳರ ದುರುಳ ರಾವಣನಿಂಗೆ ಲಿಂಗವ ಅರಸ ಎನ್ನನೆ ಇತ್ತೆ ಅರಸ ಎನ್ನನೆ ಇತ್ತೆ ಭಂಗನೆ ಸುರರು ಒಬ್ಬಿಡೆ ಅರಸ ಸುರರು ಒಬ್ಬಿಡೆ ಹರಿಯು ಕಾಯ್ದುದ ಮರೆದೇನೆ ಸುರರು ಒಬ್ಬಿಡೆ ಹರಿಯು ಕಾಯ್ದುದ ಮರೆದೇನೆ ಸುರರು ಒಬ್ಬಿಡ ಹರಿಯುವುದು ಮರೆದೆ ಅರಸ ಯೋಜಿಸು ಯೋಜಿಸು. ಹೇಳು ಪ್ರಿಯೇ. ಹೀಗೆ ವರ ಕೊಟ್ಟು ಈ ಹಿಂದೊಮ್ಮೆ ಅನಾಹುತ ಆದದಿಲ್ವ? ಯಾವುದೇ? ಈ ಹಿಂದೆ ಲೋಕಕಂಟಕನಾದಂತಹ ರಾವಣೇಶ್ವರ ಹಾ, ನಿಮ್ಮನ್ನೇ ಆರಾಧಿಸಿದವ, ನಿಮ್ಮನ್ನೇ ಅರ್ಚಿಸಿದವ, ಅವನಿಗೆ ಪ್ರತ್ಯಕ್ಷರಾದವರು ನೀವು. ಏನು ವರ ಬೇಕು ಕೇಳಿದಾಗ ಆತ್ಮಲಿಂಗವನ್ನೇ ಕೇಳಿದ. ಕೊಟ್ಟಿದ್ದೇನೆ. ಭಕ್ತರು ಕೇಳಿದ್ದನ್ನೇ ಇಲ್ಲ ಅಂತ ಹೇಳುವವರಲ್ಲ ನೀವು. ಆತ್ಮಲಿಂಗವನ್ನೇ ಕೊಟ್ರಿ. ಹೌದು. ಆತ್ಮಲಿಂಗವನ್ನು ಪಡೆದ ಆತ ಸುಮ್ಮನೆ ಹೋಗ್ಲಿಲ್ಲ. ನೀವೇ ಭೂಲೋಕಕ್ಕೆ ಬರ್ತಾ ಇದ್ದೀರಿ. ಕೇವಲ ಪರಮೇಶ್ವರ ಒಬ್ಬನಿದ್ರೆ ಆಗುವುದಿಲ್ಲ. ಹಾಗಾಗಿ ನನ್ನನ್ನು ಕೇಳಿದ. ಹೌದು. ನಿನ್ನ ಮಡದಿ ಪಾರ್ವತಿಯನ್ನ ಕೊಡು, ಕರೆದುಕೊಂಡು ಹೋಗ್ತೇನೆ ಎನ್ನುವ ಹಾಗೆ. ನೀವು ಆಯದಿತಪ್ಪ ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗು ಎನ್ನುವ ಹಾಗೆ ಕಳುಹಿಸಿ ಕೊಟ್ಟವರು. ಮಗು ಒಬ್ಬ. ಹೌದು. ತಾಯಿ ಬೇಕು ಅಂತ ಹೇಳಿದಾಗ ತಾಯಿಯನ್ನು ಕೊಡದೇ ಇರ್ಲಿಕ್ಕೆ ಆಗ್ತದ? ಕಷ್ಟ ಆಗುತ್ತದೆ. ನನ್ನ ಸ್ವರೂಪವಾಗಿ ಆತ್ಮಲಿಂಗವೇ ಸಾಗಿದ ಮೇಲೆ ನನ್ನ ಪ್ರಿಯ ಅಂತ ನೀನು ಸಾಗುವುದು ಲೇಸು ಅಂತ ನಾನು ಕೊಟ್ಟಿದ್ದೇನೆ. ಹೌದಾ? ಒಟ್ಟುವಾಗಿದೆ, ಮತ್ತೆ ಹಿಂತಿರುಗಿ ಬರ್ಲಿಲ್ಲ ನೀನು. ಮತ್ತೆ ಬಂದಿದ್ದೇನೆ. ಆ ನಂತರ ಸುರರೆಲ್ಲ ಬೊಬ್ಬಿಟ್ರು. ಅಯ್ಯೋ, ಲೋಕವೇ ಅಲ್ಲೋಲ ಕಲ್ಲೋಲ ಆಗಿ ಹೋಗುತ್ತಾ ಉಂಟು. ಯಾಕಪ್ಪ ಪರಮೇಶ್ವರ ಹೀಗೆ ಮಾಡಿದೆ ಎನ್ನುವ ಹಾಗೆ ನನ್ನನ್ನು ಕೇಳಿದಾಗ ನನ್ನ ಅಣ್ಣ ಅಂತ ಶ್ರೀ ಲಕ್ಷ್ಮೀನಾರಾಯಣ, ಆ ನಾರಾಯಣನೇ ಬಂದು ನನ್ನ ರಕ್ಷಣೆ ಮಾಡಿದ್ದಾನೆ. ಹಾಗಾಗಿ ಕೇಳುವುದು, ಆ ದುಷ್ಟರಿಗೆಲ್ಲ ಯಾವ ಕಾರಣಕ್ಕೂ ನೀವು ವರ ಕೊಡುವುದಕ್ಕೆ ಮುಂದಾಗಬೇಡಿ. ನನ್ನ ಮಾತನ್ನು ನಂಬಿ ನೀವು, ಅವ ದುಷ್ಟ ಇದ್ದಾನೆ. ರಮಣಿ ಗೌರಿ
ಬೆದರದಿರು ನೀ ರಮಣಿ ಗೌರಿಯ ಬೆದರದಿರು 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 ನೀ ನಮಗೆ ತರಳನು ದುಷ್ಟನೆಂಬೆಯ ನಮಗೆ ತರಳನು ದುಷ್ಟ ಎಂಬೆಯ ಕುಮತಿ ಅಲ್ಲಿವ ಭಕ್ತವರನೈ ಕುಮತಿ ಅಲ್ಲಿವ ಭಕ್ತವರನೈ ಭ್ರಮಿಸಬೇಡ 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 ಕುಮತಿಯಲ್ಲಿವ ಭಕ್ತವರನೈ ಭಯ ಪಡಬೇಡ ಭಯ ಪಡಬೇಡ ನೀನು. ನಮಗೆ ಇವ ಮಗನಿದ್ದಾನೆ. ಯಾವುದೇ ಕಾರಣಕ್ಕೂ ಮಕ್ಕಳಲ್ಲಿ ನಾನು ಅಂಥದನ್ನು ಕಾಣಲೇಬಾರದು. ದುಷ್ಟತನವನಲ್ಲಿ ಇಲ್ಲವೂ ಇಲ್ಲ. ನಮ್ಮ ಮಗು ಆತ ತಾನೆ, ಕುಮತಿ ಅಲ್ಲವೇ ಅಲ್ಲ. ಆಡಿ ಆಗಿದೆ, ಆಡಿದ ಮೇಲೆ ತಪ್ಪಲಿಕ್ಕೆ ಉಂಟ ಹೇಳು? ನಾನು ದೇವರು, ಅವ ಭಕ್ತನೂ ಹೌದು, ಮಗನೂ ಹೌದು. ಅವನಿಗೆ ಕೊಡುವುದೇ ಲೇಸು, ಕೊಡುವುದು ಕೊಡುವುದೇ. ಅಲ್ಲ, ನಾನು ಹೇಳುವುದು ಹೇಳಿದ್ದೇನೆ, ನೀವು ಸ್ವಲ್ಪ ಅಂಥದ್ದೇನು ಆಗುವುದಿಲ್ಲ. ಸ್ವಲ್ಪ ಭಯ ಬೇಡ, ಭ್ರಮೆಗೊಳಗಾಗಬೇಡ ಮಗನೇ. ರಗಳೆ ಅಲ್ಲವೋ, ಕೊಟ್ಟರೆ ಅವನಿಗೆ ಕೊಡಬೇಕು ಅಂತ ಹೇಳಿದ್ರು. ನನ್ನದು ಸೇರಿಸಿ. ಇದ್ರೆ ಇಂಥ ಅಮ್ಮ ಇರಬೇಕು. ಹೌದು, ನೀವು ಹೋಗಿ ಅಮ್ಮ. ಇವನಷ್ಟು ಯೋಗ್ಯ ಯಾರು ಇಲ್ಲ ಅಂತ ಅಮ್ಮ ಹೇಳಿ. ನೀವ್ ಹೇಳಿದ್ದಲ್ಲ. ನಾನು ಅದನ್ನೇ ಹೇಳಿದೆ. ಸರಿ, ಅವ ಅದೇ ಅಂತ ಹೇಳಿದೆ. ಮಗು ಉರಿಯ ಅಸ್ತ ತಾನೆ. ಈ ಕ್ಷಣದಿಂದ ಯಾರ ತಲೆಯ ಮೇಲೆ ನೀನು ಕರವನ್ನಿಡ್ತೀಯೋ ಆ ಮರುಕ್ಷಣವೇ ಅವರು ಉರಿದು ಹೋಗಲಿ, ಉರಿದು ಹೋಗಲಿ. ಧರೆಯೊಳಗೆ ವರವಿದ್ದ ಪರಿಗಳ ನೆನೆವುತ್ತಾ ನೆನೆವುತ್ತಾ ತೇಜರು ಪೊರಡು ನಮಸ್ಕಾರ ಸ್ವಾಮಿ. ನಮಸ್ಕಾರ. ಪರಿಚಯ ಆಯ್ತಾ ನಮ್ಮದು? ಓ, ಬ್ರಾಹ್ಮಣರು ಆ ಮಟ್ಟಿಗೆ ನೀವು ಅಡ್ಡಿಲ್ಲ. ಕೆಲವರಿಗೆ ಅದು ಗೊತ್ತಾಗುದಿಲ್ಲ. ನಮ್ಮ ಪ್ರವೇಶ ಆದಾಗ ಶೆಟ್ರು ಬಂದ್ರ ಭಟ್ರು ಬಂದ್ರೆ ಗೊತ್ತಾಗುದಿಲ್ಲ. ಆ ಮಟ್ಟಿಗೆ ನೀವು ಬ್ರಾಹ್ಮಣರು ಬಂದ್ರು ಅಂತ ಗೊತ್ತಾಯ್ತಲ್ಲ. ಭಾರಿ ಸಂತೋಷ ಆಯ್ತು ಸ್ವಾಮಿ, ಸಂತೋಷ ಆಯ್ತು. ಏನ್ ಮಾಡುವ ಹೇಳಿ. ನಾನು ಈಗ ಹೆಚ್ಚಿಗೆ ಯಾರಲ್ಲೂ ನಾವು ಬ್ರಾಹ್ಮಣರು ಅಂತ ಹೇಳಿಕೊಳ್ಳುವುದೇ ಇಲ್ಲ. ಕಾಲ ಎಲ್ಲ ಕೆಟ್ಟೋಗಿದೆ ಸ್ವಾಮಿ, ಕಾಲ ಎಲ್ಲ ಕೆಟ್ಟೋಗಿದೆ. ಏನು ಮಾಡುವ ಹೇಳಿ. ಒಂದು ಕಾಲದಲ್ಲಿ ನಾವು ದಾರಿಯಲ್ಲಿ ಬರುವಾಗ ಶೂದ್ರಾದಿಗಳೆಲ್ಲ ದೂರ ನಿಂತ್ಕೊಂಡು ಬ್ರಾಹ್ಮಣರು ಬಂದರು ಅಂತಿದ್ರು. ಅದೆಲ್ಲ ಈಗ ಹೋಗಿ
ಶೂದ್ರಾದಿಗಳು ಬರುವಾಗ ನಾವು ದೂರ ನಿಂತ್ಕೊಂಡು ಶೂದ್ರಾದಿಗಳು ಹೋಗ್ಲಿ ಅಂತ ಹೇಳ್ತೇವೆ. ಅಂಥ ಪರಿಸ್ಥಿತಿ ಬಂದಿದೆ. ಬ್ರಾಹ್ಮಣರ ಕುಲದಲ್ಲಿ ಯಾಕೆ ಹುಟ್ಟಿದೆ ಅನ್ನಿಸ್ತದೆ ನನಗೆ. ಅದು ಗೊತ್ತುಂಟ ನಿಮಗೆ? ಏನಾದದ್ದು ಅಲ್ಲ. ಗೌರವ ಎಲ್ಲಿಂದ ಗೌರವ? ಮೊನ್ನೆ ಒಂದು ಕಥೆ ಗೊತ್ತುಂಟ ನಿಮಗೆ? ಯಾರ ಹತ್ರ ಹೇಳಬೇಡಿ ಆಯ್ತಾ. ನಾನು ಒಂದು ಕಾರ್ಯಕ್ರಮ ಮುಗಿಸಿ ದಾರಿಯಲ್ಲಿ ಬರ್ತಾ ಇದ್ದೆ. ನಮ್ಮನೆ ಪಕ್ಕದವ ಒಬ್ಬ ಬಹುತೇಕ ಅಂಗಡಿಗೂ ಏನೋ ಹೋಗಿ ಬಂದ ಏನೋ. ಬಂದವನಿಗೆ ಕೇಳ್ದ, ಭಟ್ರೆ ಎಲ್ಲಿ ಹೋಗಿದ್ದೀರಿ ಕೇಳ್ದ. ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅಂದೆ. ಎಷ್ಟು ಕೊಟ್ಟರು ಕೇಳ್ದ. ಅದೆಲ್ಲ ಕೇಳಬಾರ್ದು, ಕೆಲವರು ಕೊಡ್ತಾರೆ ಕೆಲವರು ಕೊಡುವುದಿಲ್ಲ, ಅದೆಲ್ಲ ನಾವು ಹೇಳುವುದೂ ಇಲ್ಲ ಅಂದೆ. ಹಾಗೆ ಮಾತಾಡ್ತಾ ಇರುವಾಗ ಒಂದೇ ಸಲ ಜೋರಾದ. ಎಂತದ ಕೇಳಿದೆ. ನಾನು ನಿಮ್ಮಲ್ಲಿ ಸುಖ ಕಷ್ಟ ಮಾತಾಡ್ತಾ ಇರುವಾಗ ನಿಮ್ಮ ಬಾಯಿಯ ಎಂಜಿಲು ನನ್ನ ಮುಖಕ್ಕೆ ಸಿಡಿಯಿತು ಅಂದ. ಓ, ನಾನು ಅವನು ಹತ್ರ ಮಾತಾಡುವಾಗ ನನ್ನ ಬಾಯಿಯ ಎಂಜಿಲು ಅವನ ಮುಖಕ್ಕೆ ಸಿಡಿಯಿತಂತೆ. ಹತ್ತಿರದಲ್ಲಿ ಮಾತಾಡುವಾಗ ಸ್ವಾಭಾವಿಕವಾಗಿ ಸಿಡಿಯುತ್ತದೆ. ಆದರೂ ನಾನೊಂದು ಬುದ್ಧಿವಂತಿಕೆ ಮಾಡಿದೆ. ನೀನು ಹೇಳಿದಾಗೆ ನನ್ನ ಬಾಯಿಯಲ್ಲಿ ಎಂಜಿಲು ಬರುವುದಿಲ್ಲ ಅಂದೆ. ಯಾಕೆ ಕೇಳ್ದ. ಯಾವಾಗಲೂ ಬ್ರಾಹ್ಮಣರ ಬಾಯಲ್ಲಿ ಯಾವುದೇ ಕಾರಣದಿಂದ ಎಂಜಲು ಬರುವುದಿಲ್ಲ. ಅವರು ಸದಾಕಾಲ ವೇದವನ್ನು ಉಚ್ಚಾರ ಮಾಡ್ತಾ ಇರುವಾಗ ಅದೇನಾದರೂ ಬಂದದ್ದಿದ್ರೆ ವೇದ ತೀರ್ಥವೇ ಹೊರತು ಎಂಜಲಲ್ಲ. ಓ ಅಲ್ಲ, ನಾ ಹೇಳಿ ಸರಿ ಉಂಟು. ಅವ ಅಲ್ಲಿಗೆ ಹೇಳ್ದ, ಭಟ್ರೆ ನಮ್ಮ ಅಜ್ಜಿ ಸತ್ತು 15 ದಿವಸ ಆಯಿತು ಅಂದ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಕೇಳಿದೆ. ಅಲ್ಲ, ಬೇರೆ ಏನಲ್ಲ, ಅದು ಅಜ್ಜಿ ಮೂಳೆ ಉಂಟಲ್ಲ ಅಸ್ಥಿ, ಅದನ್ನು ಹಿಡ್ಕೊಂಡು ಗೋಕರ್ಣಕ್ಕೆ ಹೋಗ್ಬೇಕು ಅಂತ ಹೊರಟಿದ್ದೆ ಅಂದ. ಕೋಟಿ ತೀರ್ಥಕ್ಕೆ. ಎಂತ ಖರ್ಚಿಗೆ ಏನಾದರೂ ಬೇಕಾ ಕೇಳಿದೆ. ಅದೇನು ಬೇಡ ಅಂದ. ಯಾಕೆ ಕೇಳಿದೆ. ನಿಮ್ಮನ್ನು ನೋಡಿದ ಮೇಲೆ ನಾ ಗೋಕರ್ಣಕ್ಕೆ ಹೋಗುವುದನ್ನು ನಿಲ್ಲಿಸಿದೆ ಅಂದ. ಯಾಕೋ ಪುಣ್ಯಾತ್ಮ ಕೇಳಿದೆ. ಗೋಕರ್ಣಕ್ಕೆ ಅಸ್ಥಿಯನ್ನು ತಗೊಂಡು ಹೋಗಿ ಹಾಕುವುದು ಕೋಟಿ ತೀರ್ಥದಲ್ಲ ಅಲ್ವಾ? ನಿಮ್ಮ ಬಾಯಲ್ಲಿ ವೇದ ತೀರ್ಥ ಬರ್ತದಲ್ಲ, ನಿಮ್ಮ ಬಾಯಿಗೆ ಮೂಳೆ ಹಾಕ್ತೇನೆ ಅಂದ. ಬೇಕಾ? ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡಿದವ ನಾನು. ಮನೆ ಒಳಗೆ ಹೋಗಿ ನಿಂತದ್ದು. ಯಾಕಂದ್ರೆ ಅಲ್ಲಿಗೆ ಓಡಿ ಬಂದರೂ ಬಂದ ಅವ. ಎಲ್ಲಿಯಾದರೂ ನಾನು ನಿಂತದ್ದೇ ಆಗಿದ್ರೆ ಅವನ ಅಜ್ಜಿ ಮೂಳೆ ನನ್ನ ಬಾಯಿಗೆ ಹಾಕ್ತಿದ್ದ. ನಾನು ನಿಮ್ಮ ಹತ್ರ ಈಗ ಮಾತಾಡುವಾಗಲೂ ಜಗಿತಾ ಇರಬೇಕಿತ್ತು. ಅಂಥ ಸ್ಥಿತಿ ಬ್ರಾಹ್ಮಣರಿಗೆ ಬಂದಿದೆ ಸ್ವಾಮಿ. ಯಾರು? ಬೇರೆಯವರ ಹತ್ರ ಅಲ್ಲ, ನಾನು ಬ್ರಾಹ್ಮಣ ಅನ್ಸ್ಕೊಳ್ಳೋದೇ ಇಲ್ಲ. ಎಲ್ಲಿಯಾದ್ರೂ ಮಾತಾಡಬೇಕು ಅಂತಾದ್ರೆ ನೀವು ಹೇಳಿದಾಗೆ ತಿರುಗಿ ನಿಂತ್ಕೊಳ್ಳು. ಯಾಕೆ ಅಂತ ಪ್ರಶ್ನೆ ಮಾಡ್ಲಿಕ್ಕಿಲ್ಲ ಅಲ್ಲ ಅವ. ಹಾಗಾಗಿ ನನ್ನ ಪರಿಚಯ ಆಗಿಲ್ವಾ? ಹೌದು ಹೌದು. ಅಯ್ಯೋ ದೇವ್ರೆ, ನಾನು ಈ ಕೆರೆಕಟ್ಟೆ ಸುಬ್ರಾಯ ಭಟ್ರು ಗೊತ್ತುಂಟ? ಕೆರೆಕಟ್ಟೆ ಸುಬ್ರಾಯ ಭಟ್ರು ತಮ್ಮ ನಾರಾಯಣ ಭಟ್ಟ. ನಾರಾಯಣ ಭಟ್ಟ ಅಂದ್ರೆ ನಾನೇ. ನಾರಾಯಣ ಭಟ್ಟ, ಜಯರಾಮ್ ಭಟ್ಟ ಅಂತ ಮಾಡ್ಕೊಂಡೆ. ಅದು ನಮ್ಮ ತಮ್ಮ. ಹೌದೌದು. ನಾವು ಒಂದ್ ತಾಯಿಗೆ 3 ಜನ ಅಲ್ಲ, ಹಾಗಾಗಿ ತಮ್ಮ. ಸುಬ್ರಾಯ ಭಟ್ರು, ಜಯರಾಮ್ ಭಟ್ರು, ಹೌದೌದು, ರಮೇಶ್ ಭಟ್ರು, ಅವರೆಲ್ಲ ಇದ್ದಾರೆ. ಅದೆಲ್ಲ ನಮ್ಮ ಕೂಡು ಕುಟುಂಬ. ಸುಬ್ರಾಯ ಭಟ್ರು. ಹೌದೌದು. ಏನ್ ಕೇಳ್ತೀರಿ ಸ್ವಾಮಿ? ನಮ್ಮ ಊರಿನಲ್ಲಿ ಈಗ ಪುರ್ಸೊತ್ತೇ ಇಲ್ಲ. ಅದು ಗೊತ್ತಿಲ್ವಾ ನಿಮ್ಗೆ? ಇದು ಇದು ಪರಮೇಶ್ವರ್ ನಿಮ್ಮೊಬ್ಬ ಮಗ ಬದ್ಮಾಸ್ ಹುಟ್ಟಿದ್ನಲ್ಲ. ಪರಮೇಶ್ವರ ಸುಮಾರು ಜನ ಮಕ್ಕಳಿದ್ದಾರೆ. ಹೌದು, ಅವನ ಹೆಸರು ಎಷ್ಟು ಬೂದಿಯಲ್ಲಿ ಹುಟ್ಟಿದ್ದವ? ಭಸ್ಮಾಸುರ. ಅವ ಹುಟ್ಟಿದ್ಮೇಲೆ ನಮಗೆ ಕಾರ್ಯಕ್ರಮವೇ ಕಾರ್ಯಕ್ರಮ. ಹೌದೌದು. ಒಂದು ಗಳಿಗೆ ಪುರುಸೊತ್ತಿಲ್ಲ. ಬಹುತೇಕ ನಮ್ಮ ಜಾತಕದಲ್ಲಿ ರಾಜಯೋಗ ಇರಬೇಕು. ಯಾಕೆ ಹೇಳಿ, ಅವ ಬೂದಿಯಲ್ಲಿ ಹುಟ್ಟಿದ್ದಂತೆ. ನನಗೆ ಉದ್ಯೋಗ ಏನು ಅಂತ ಕೇಳಿದಾಗ ಬೂದಿ ತರುವುದಂತೆ. ಇದು ಈಶ್ವರ. ಹಾಗೆ ಒಂದು ದಿವಸ ಬಂದವು ಬೂದಿ ಸಿಕ್ಲಿಲ್ಲ ಅಂದಂತೆ.
ಅದಕ್ಕೆ ಏನ್ ಮಾಡುದು ಕೇಳಿದಾಗ ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೋ ಅವರೆಲ್ಲ ಬೂದಿಯಾಗಿ ಹೋಗ್ಬೇಕು ಅಂತ ಹೇಳಿದ್ದಾನೆ. ಈಗ ಅವ ಎಲ್ಲರ ತಲೆ ಮೇಲೆ ಕೈ ಇಡ್ತಾ ಇದ್ದ, ಎಲ್ಲ ಬೂದಿ ಹಾಕ್ತಾ ಇದ್ದಾರೆ. ನಾನು ಅವ್ರ ಮನೆಗೆ ಬೊಜ್ಜ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ. ಹೌದೌದು, ಕಾರ್ಯಕ್ರಮವೇ ಕಾರ್ಯಕ್ರಮ. ಯಾರಿಗೆ? ನಂಗೆ ಹೆದರಿಕೆ ಆಗುದಿಲ್ಲ. ಭಸ್ಮಾಸುರನ್ನ ನಾವು ಹುಡುಕ್ತಾ ಇದ್ದೆ, ಅದು ಗೊತ್ತಾ? ನನ್ನ ಎದುರಿಗೆ ಒಂದ್ಸಲ ಬರಬೇಕು, ಅವ ಎಲ್ಲವರನ್ನು ಬೂದಿ ಮಾಡ್ತಾನೆ, ನಾನು ಒಂದ್ಸಲ ಅವನು ಬೂದಿ ಮಾಡಬೇಕು ಅಂತಿದ್ದೆ. ನಮ್ಮ ಹತ್ರ ಏನಿಲ್ಲ ಅಂತ ತಿಳ್ಕೊಳ್ಬೇಡಿ. ನಮ್ಮ ಅಪ್ಪಯ್ಯನಿಗೂ ನನಗೂ ಇದು ಅವರು ಜೀವಂತ ಇರುವಾಗ ಆಗ್ತಿರ್ಲಿಲ್ಲ. ಒಂದ್ ದಿವಸ ಸಾಯುವಾಗ ಕರೆದ್ರು, ಮಗನೇ ಈಗ ನಿನ್ಗೆ ಈ ಭಸ್ಮ ಕೊಡ್ತಾ ಇದ್ದೇನೆ, ನಿನಗೆ ಏನಾದ್ರೂ ಹಗೆಗಳಿದ್ರೆ ನನ್ನ ನೆನಪು ಮಾಡಿ ಅವ್ರ ತಲೆ ಮೇಲೆ ಹಾಕೋ, ಅವ್ರು ಬೂದಿ ಹಾಕ್ತಾರೆ ಅಂತ ಕೊಟ್ಟ ಅವ್ರ ಮೇಲೆ. ಆದ್ರಿಂದ ನಾನೀಗ ಇಟ್ಕೊಂಡಿದ್ದೇನೆ. ನಿಮ್ಗೆ ಪುರುಷತ್ತುಂಟಾ? ಬರುದಾದ್ರೆ ಬರೋರಿ ನನ್ನೊಟ್ಟಿಗೆ ಕಾರ್ಯಕ್ರಮಕ್ಕೆ. ಇವತ್ತು ಬೊಜ್ಜಕ್ಕೆ ಬರುದಿಲ್ವಾ? ಬೇಡ ಬಿಡಿ, ಅಡ್ಡಿಲ್ಲ. ಅವ ಇಲ್ಲೆಲ್ಲಾದ್ರೂ ಬಂದ್ರೆ ಒಂದ್ಸಲ ಕೂಗಿ ನಾವು ಓಡ್ ಬಂದು ಪೂಜೆ ಮಾಡ್ತೇವೆ. ಹೌದೇನ? ಎಲ್ಲೋದ್ರೆ ಹೌದೌದು. ನಾನೊಂದು ಗಳಿಗೆ ಪುರುಸತ್ ಮಾಡಿ ನಿಮ್ಮ ಹತ್ರ ಮಾತಾಡುವಂತ ಅವ್ರನ್ನೆಲ್ಲ ಬಿಟ್ಟು ಬಂದಿದ್ದೆ. ಮಕ್ಕಳು ಸಂಸಾರ ಸಂಸಾರವೇ ಉಂಟು ನೋಡಿ, ನೀನು ತೋರಿಸ್ತೇನೆ ಈಗ. ಇವ ಜ್ಯೇಷ್ಠ ಪುತ್ರ, ಮಗ. ಇವ್ರು ಯಾರು? ಮಗಳ ಸೊಸೆ. ಮಗಳು ಸೊಸೆ ಹೋಗ್ತೀರಾ? ಅವನ ಹೆಂಡತಿ ನಿಮ್ಮ ಹತ್ರ ನಾ ಮಾತಾಡಿದೆ ತಪ್ಪಾಯ್ತು ಈಗ. ಅಲ್ಲ ಭಟ್ರೆ, ಇವಳು ಏನ್ ಮಾತಾಡ್ತೀರಿ ಸ್ವಾಮಿ? ಅವ ನಿಮ್ಮ ಮಗ? ಅವ ನನ್ನ ಮಗ. ಇವಳು ನಿಮ್ಮ ಸೊಸೆಯ ಮಗಳ ಅಲ್ವಾ? ಅಲ್ಲ, ಮತ್ತೆ ಇವಳು ನನ್ನ ಹೆಂಡತಿ. ಇವಳು ನಿಮ್ಮ ಹೆಂಡತಿಯ ಭಟ್ರೆ? ಹೆಂಡತಿ. ನಿಮ್ಮ ಹೆಂಡತಿಯ? ಮತ್ ನಿಮ್ಮ ಹೆಂಡತಿಯ? ಬಾರಿ ಇದ್ದಾರೆ. ನಿಮ್ಮ ಹೆಂಡತಿಯ ಕೇಳಿದ್ರೆ ಅಲ್ಲ, ಹೌದ್ರಿ, ನಮ್ಮ ಹೆಂಡತಿನೇ. ಯಾಕೆ ಗೊತ್ತುಂಟ? ನಿಮ್ಗೊಂದು 77 80, ಅವಳಿಗೆ ಒಂದು 16 18 ಆಗಿರೋದು ವ್ಯತ್ಯಾಸ. ಹಾಗೆ ನಿಮ್ಗೆ ಅನುಮಾನ ಬರುವುದಕ್ಕೆ ಕಾರಣ ಅವಳು ಹಾಗೆ, ನಾನು ಹೀಗೆ. ಇದು ಹಾಗೆ ಅಂತಲ್ವಾ? ಇದು ಮೂರನೇ ಮದುವೆ ನಂದು. ಮೂರನೇ ಮದುವೆ. ಹೌದು. ಅಂದ್ರೆ ಇಲ್ಲ ಕರೀಲಿಕ್ಕಿಲ್ಲ. ಅವರು ಮೇಲೋಗಿ ನನ್ನನ್ನೇ ಕರೀತಾ ಇದ್ದಾರೆ ಈಗ. ಯಾವಾಗ ಬರ್ತೀರಿ ಕೇಳ್ತಾ ಇದ್ದಾರೆ. ಅಂದ್ರೆ ಸ್ವಾಮಿ, ನನ್ನ ಪ್ರಾಯದ ಕಾಲದಲ್ಲಿ ಒಂದು ಮದುವೆ ಆಗಬೇಕು ಅಂತ ಆಲೋಚನೆ ಮಾಡಿ ಪಕ್ಕದ ಮನೆ ಹೆಣ್ಣನ್ನೇ ಮದುವೆ ಆದೆ. ನಮ್ಮ ಜಾತಿ ಇದೆ. ಈಗಿನ ಹಾಗಲ್ಲ, ಮೊದಲು ನಮಗೆ ಹೆಣ್ಣು ಸಿಕ್ತಿತ್ತು. ಹೌದು. ಈಗ ನಿಮ್ಗೆಲ್ಲ ಸಿಕ್ಕರೆ ಬೊಬ್ಬರಿ ಆಗ್ಬೇಕಲ್ಲ ಸ್ವಾಮಿ. ಹಾಗೆ ನಾನು ಅವಳನ್ನು ಮದುವೆ ಆಗಿ 1 ವರ್ಷದಲ್ಲಿ ನಮ್ಮ ದಾಂಪತ್ಯ ಜೀವನದಿಂದ ಇವು ಹುಟ್ಟಿದ ರತ್ನ. ಹೌದೌದು. ಇವು ಹುಟ್ಟಿ ಸ್ವಲ್ಪ 3 ತಿಂಗಳಾಗಿತ್ತೇನು. ಒಂದ್ಸಲ ಬಾವಿ ಕಟ್ಟೆಗೆ ನೀರಿಗಂತೂ ಹೋದವಳು ಅಡಿಮರ ತುಂಡಾಗಿ ಬಡಾಲ ಬಿದ್ದು ಉಳುಮಂತು. ನಾನು ಜಗಲಿ ಮೇಲೆ ಕೂತ್ಕೊಂಡಿದ್ದೆ. ಇವಳು ಬಾವಿ ಬಿದ್ಲು ಅಂತ ಓಡಿ ಹೋಗಿ ನೋಡುವಾಗ ಮೇಲೆ ಕೆಳಗೆ ಹೋಗ್ತಿದ್ಲು. ತಡ ಮಾಡಿದ್ದಲ್ಲ, ನಾನು ಹಾರಿದ್ದೆ ಜೀವ ಉಳಿಸ್ಬೇಕು ಅಂತ. ಹಾರುವಲ್ವರೆಗೆ ಅವಳು ಮೇಲೆ ಕೆಳಗೆ ಹೋಗ್ತಿದ್ಲು. ಹಾರಿದ ಮೇಲೆ ಅವಳು ಸಿಕ್ಕಲಿಲ್ಲ. ಎಲ್ಲಿ ಹೋದ್ರು ಅಂತ ಹುಡುಕಿ ನೋಡ್ತೇನೆ. ನಾನು ಹಾರಿದ್ದವಳು ಮೈ ಮೇಲೆ ಹೌದಲ್ವಾ? ನಾನು ಕಲ್ಲು ಅಂತ ಮೈ ಮೇಲೆ ನಿಂತ್ಕೊಂಡ. ಅವಳು ನೀರು ಕುಡ್ದೇ ಸತ್ಲು. ಸ್ವಾಮಿ, ಮಾಣಿ ಸಣ್ಣವ. ಇದನ್ನ ನೋಡ್ಲಿಕ್ಕೆ ಇನ್ನೊಂದು ಬೇಕು ಅಂತ ಮತ್ತೊಂದು ಮದುವೆ ಅದೇ. ನಂಗಾಗಿ ಅಲ್ಲ, ಮತ್ತೊಂದು ಮಾಣಿ ಸಾಕ್ಲಿಕ್ಕೆ ಮದುವೆ ಅದೇ. ಅವಳಿಗೆ ಈ ಬೆಳ್ತಿಗೆ ಅಕ್ಕಿ ಅನ್ನವೇ ಊಟ ಮಾಡಬೇಕೆ ಹೊರತು ಕುಚ್ಚಿಗೆ ಅಕ್ಕಿ ಅನ್ನ ಊಟ ಮಾಡಿದ್ರೆ ಆಗುದಿಲ್ಲ. ಒಂದ್ ದಿವಸ ನಾ ದೇವಸ್ಥಾನ ಪೂಜೆಗೆ ಹೋಗ್ಲಿಲ್ಲ, ಬೆಳ್ತಿಗೆ ಅಕ್ಕಿ ಇರ್ಲಿಲ್ಲ. ಕುಚ್ಚಿಗೆ ಅಕ್ಕಿ ಅನ್ನ ಮಾಡಿ ಏನಾಗ್ತದೆ ನೋಡುವ ಅಂದೆ. ಇಬ್ಬರು ಬಟ್ಲ ಹತ್ರ ಹಾಕೊಂಡು
ಹಾಗೆ ಮುದ್ದೆ ಕಟ್ಟಿ ಬಾಯಿಗೆ ಹಾಕಿದ್ಲು. ಗಂಟ್ಲಲ್ಲಿ ಸಿಕ್ಕಿಬಿತ್ತವಳಿ. ಅಂದ್ರೆ ಅವಳ ಅನ್ನದ ನಾಳೆ ಸಪೂರ. ಏನು ಅನ್ನದ ನಾಳ ಸಪೂರ ನಿಮ್ಗೆ ಗೊತ್ತಿಲ್ಲ, ಸುಮ್ಮನೆ ಅದು ಅನ್ನ ಕೆಳಗೆ ಇಳಿಲಿಲ್ಲ, ಹೌದಲ್ವಾ? ಇವಳ ಕಣ್ಣೆಲ್ಲ ಗರಗರ ಆದಾಗ ತಡ ಮಾಡಲಿಲ್ಲ, ಹೋಗಿ ಕುತ್ತಿಗೆ ಕೆಳ ಮಾಡಿಕೊಂಡು ಒಂದು ಬಿಟ್ಟೆ. ಕುತ್ತಿಗೆ ಮೇಲೆ ಒಂದು ಬಿಟ್ಟನ, ಅನ್ನ ಕೆಳಗೋಯ್ತು, ಪ್ರಾಣ ಮೇಲೋಯ್ತು. ಅನ್ನ ಕೆಳಗೋಯ್ತು, ಪ್ರಾಣ ಮೇಲೋಯ್ತು. ಇವಳನ್ನು ಕೈಯಾರೆ ಕೊಂದ್ರೆ? ಇಲ್ಲ, ನಾನು ಕೈಯಾರೆ ಕೊಂದದ್ದಲ್ಲ, ಅವಳು ಸಾಯುವಾಗ ನಾವೊಂದು ಹೊಡೆದಷ್ಟೇ. ಒಟ್ಟಾರೆ ಬಿಟ್ಟರೆ ಎರಡು ಹೀಗಾಯ್ತು ಸ್ವಾಮಿ, ಎರಡಾಯ್ತಾ? ನನಗೆ ಒಂದು ಹಠ ಬಂತು. ನನಗೆ ಮದುವೆ ಆದ ಹೆಣ್ಣು ಮಕ್ಕಳೆಲ್ಲ ಸಾಯುವುದ, ಯಾಕಿರ್ಬಹುದು ನೋಡುವ ಅಂತ ನನ್ನ ಜಾತಕ ತಗೊಂಡೋಗಿ ಇದು ಜಾತಕ ಓದಿಸುವವರಲ್ಲಿ ಕೊಟ್ಟೆ. ಅವ್ರು ಹೇಳಿದ್ರು, ನಿನಗೆ ಹೆಂಡತಿ ಸಾಯುವ ಯೋಗ ಉಂಟು ಅಂದ್ರು. ಹಾಗಾದ್ರೆ ಮದುವೆ ಆಗುದು ಬೇಡವಾ ಕೇಳಿದೆ. ಏನಂದ್ರೆ ಹೆಂಡತಿ ಸಾಯೋ ಹಾಗಲ್ಲ, ಅದಕ್ಕೂ ಏನು ಅಂತ ಕೇಳಿದೆ. ಆವಾಗ ಅವ್ರು ಹೇಳಿದ್ರು, ಗಂಡ ಸಾಯು ಯೋಗ ಯಾರಿಗೆ ಉಂಟೋ ಇದು ಅವರನ್ನು ಮದುವೆ ಆದ್ರೆ ಅಡ್ಡಿಲ್ಲ ಅಂದ್ರು. ಓ, ಹುಡುಗಿ ಜಾತಕದಲ್ಲಿ ಗಂಡ ಸಾಯೋ ಯೋಗ ಇರ್ಬೇಕು. ಹೌದು, ನಿಮ್ಮ ಜಾತಕದಲ್ಲಿ ಹೆಂಡತಿ ಸಾಯೋ ಯೋಗ ನಿಜ. ಹುಡುಕಿ ಇದನ್ನು ಮದುವೆ ಆದೆ. ಇವಳು ಈಗ ನಮ್ಮ ದಾಂಪತ್ಯ ಜೀವನ ಸುಗಮವಾಗಿ ಸಾಗ್ತಾ ಉಂಟು. ಇವಳು ಈಗ ಜಾತಕ ಹೊಡ್ಕೊಳ್ತಾ ಇದ್ದಾವೆ. ಈಗ ನಾ ಸಾಯುವುದು ಯಾವಾಗ ಅಂತ ಅವಳು ಜಾತಕ, ಅವಳು ಸಾಯುವುದು ಯಾವಾಗ ಅಂತ ನನ್ನ ಜಾತಕ. ನಮ್ಗೆ ಏನು ತೊಂದರೆ ಇಲ್ಲ. ಗಂಡ ಸಾಯೋ ಸಮಸ್ಯೆ ಇಲ್ಲ ಬಿಡಿ. ಈಗ ಸಮಸ್ಯೆ ಇಲ್ಲ, ಹಾಗಾಗಿ ಇಷ್ಟು ವ್ಯತ್ಯಾಸ ಇದೆ. ಆದ್ರಿಂದ ಇಷ್ಟೆಲ್ಲ ವ್ಯತ್ಯಾಸ. ಹೌದೌದು. ಇಲ್ಲಿ ನಮ್ಗೆ ತಡ ಆಗ್ತದೆ ಎಲ್ಲಿಗೆ ಹೋಗ್ಲಿಕ್ಕೆ. ಹಾಗಾಗಿ ಆದಷ್ಟು ಬೇಗ ಬಸವಾಸುರ ಬಂದ್ರೆ ಜಾಗ್ರತೆ ಮಾಡ್ತೇನೆ. ಯಾರು ಬಸವಾಸುರನ ಹೇಳ್ತೇನೆ. ನಿಮ್ಮಲ್ಲಿ ಬಂದ್ರೆ ನನ್ನ ಕರೀರಿ, ನಾನು ಇನ್ನೊಂದು ನೋಡ್ಕೊಳ್ತೇನೆ. ಎಂತೆಂಥ ಶಿಲ್ಪಿಗಳಿದ್ದಾರೆ ನೋಡು ಊರಿನಲ್ಲಿ. ಸುಮ್ಮನೆ ಹೇಳಿದ್ರಲ್ಲ, ಜೀವಂತ ಉಂಟು ಅಂತ ಕಾಣ್ತದೆ ಇದೊಂದು ಮೂರ್ತಿ ಅಲ್ವಾ. ಇದನ್ನು ಇಲ್ಲಿ ಇಡಬಾರ್ದಾಗಿತ್ತು, ಕೊಂಡೋಗಿ 3 ದಾರಿ ಹತ್ರ ನಿಂತಿಸಿದ್ರೆ ಅದು ಅಲ್ಲಿಗೆ ಹೋಗ್ತದೆ, ಇದು ಇಲ್ಲಿಗೆ ಹೋಗ್ತದೆ ಅಂತ ತೋರಿಸ್ಲಿಕ್ಕೆ ಆಗ್ತಿತ್ತು ಅಲ್ವಾ. ಆಹಾ ಆಹಾ, ಎಂತ ಬೋಲ್ನ ಕೆತ್ತಿ ಇಟ್ಟಾಗುಂಟು. ತಗೊಂಡು ಹೋಗುದಲ್ಲ. ಭಟ್ರು 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 ಅಲ್ಲ, ಭಟ್ರು 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 ಅಲ್ಲ, ಅದೇನು ಮಗನ ಅದಲ್ಲ, ಭಟಾರ್ ಅದಲ್ಲ ಅಲ್ವಾ? ಅದಲ್ಲ ಅದಲ್ಲ, ನಾವು ನೋಡಿ ಮನುಷ್ಯ ನಾನು. ಭಟ್ರೆ. ಓ ಭಟ್ರೆ. ಭಟ್ರೆ ಎಲ್ಲ ಹೊರಟೆ. ಇವ ಎಲ್ಲಿ ಕೊಲ್ಲೋಡ್ಲಿ ಹುಡ್ದವ ಇವ. ಅದಲ್ಲದೆ ಹೋದ್ರೆ ಭಟ್ರೆ ಬಹುವಚನ, ಎಲ್ಲಿಗೆ ಹೊರಟೆ ಏಕವಚನ. ಎರಡು ಒಟ್ಟಿಗೆ ಇರುವುದು ಅವರಿಗೆ. ಎಲ್ಲಿ ಹೊಟ್ರಿ, ಎಲ್ಲಿಗೆ ಹೊರಟ್ರಿ? ದೂರ ನೋಡೋ, ಪದೇ ಪದೇ ಬಟ್ಟ ಬಟ್ಟ ಅಂತ ಹೇಳ್ಬೇಡ. ಬಟ್ಟೆಯಿಂದ ಹೊಡೆದುಕೊಂಡೇನು ಗೊತ್ತಿಲ್ಲ, ಏನು ಅಂತ ಮಾಡಿದ್ದೆ ನೀನು. ಹೌದೇನೋ? ಹೌದು. ನೀನು ಜೀವದ ಮೇಲೆ ಆಸೆ ಇಲ್ವಾ ನಿಂಗೆ? ಜೀವದ ಮೇಲೆ ನಿನ್ಗೆ ಆಸೆ ಇಲ್ವಾ? ಇಷ್ಟ ಆದ್ಮೇಲೂ ನಿನಗೆ ಇಷ್ಟ ಆಸೆ ಇದೆ, ನಮಗೆಲ್ಲ ಇರಬಾರ್ದ? ನಾನು ಕೇಳೋದಲ್ಲ, ಆಸೆ ಇರುವುದು ಸ್ವಾಭಾವಿಕ. ಅವ ಬಂದು ನಿನ್ಕೊಂಡ್ರೆ ಅಂತ ಮಾಡ್ತೀನಿ. ನೋಡ, ನೀ ನಂಗೆ ಜೋರು ಮಾಡಿದೆ, ಅದು ನಿಂಗೆ ಜೋರು ಮಾಡ್ತಾ ಉಂಟು. ಅದೇ ಯಾವಾಗಲೂ ಅಷ್ಟೇ, ಅಪ್ಪ ಅಮ್ಮನಿಗೆ ಹೊಡೆದ್ರೆ ಅಪ್ಪನಿ ದೊಯ್ಯೋ ಹೊಡಿತದೆ ಅಂತ ಇದಕ್ಕೆ ಹೇಳೋದು. ಅಂದ್ರೆ ಬೇರೆ ಏನಲ್ಲ.
ಇದು ನಾಡಿನಲ್ಲೆಲ್ಲ ಈಗ ಅವ ಭಸ್ಮಾಸುರ ಒಬ್ಬ ತಿರುಗ್ತಾ ಇದ್ದಾನೆ, ಹೌದಾ? ಹಾ, ಭಸ್ಮಾಸುರ. ಅವ ಎಲ್ಲಿಯಾದ್ರೂ ಬಂದ ಅಂತಾದ್ರೆ, ನಿನ್ನ ತಲೆ ಮೇಲೆ ಕೈ ಇಟ್ಟ ಅಂತಾದ್ರೆ ನೀನು ಸಾಯುದಿಲ್ವಾ, ಬೂದಿ ಆಗುದಿಲ್ವಾ? ಹಾಗಾಗಿ ನಾನು ಜಾಗ್ರತೆಯಾಗಿ ಹೇಳಿದ್ದು. ಭಟ್ರೆ 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 ಅಲ್ಲ, ಈಗ ನನಗೆ ಭಸ್ಮಾಸುರ ತಲೆ ಮೇಲೆ ಕೈ ಇಟ್ರೆ ನಾನು ಸಾಯ್ತೇನೆ ಅಂತ ಹೇಳ್ತೀಯಲ್ಲ. ಹೌದು. ನಿನಗೆ ಭಯ ಇಲ್ವಾ? ಯಾರ? ಎಲ್ಲಿಯಾದ್ರೂ ಭಸ್ಮಾಸುರ ನಿನ್ನ ತಲೆ ಮೇಲೆ ಕೈ ಇಟ್ರೆ ನೀ ಸಾಯುವುದಿಲ್ವಾ? ಅವ ನನ್ನ ಎದುರಿ ಬರುವುದೇ ಇಲ್ಲ, ಬರುವುದೇ ಇಲ್ಲ. ಯಾಕೆ ಅಷ್ಟು ಹೆದರಿಕೆ ನಿನ್ ಮೇಲೆ? ನನ್ನನ್ನು ನೋಡಿದ್ರೆ ಹೆದರ್ತಾನೆ, ನನ್ನನ್ನು ನೋಡ್ಲಿಲ್ಲ ಅವ. ನೋಡ್ಲಿಲ್ಲ, ನೋಡಿದ್ರೆ ಹೆದರ್ತಾನೆ ಅವ. ಏನು ಭಸ್ಮಾಸುರನಿಗಿಂತಲೂ ನಿಮ್ಮಲ್ಲಿ ಹೆಚ್ಚು ಯೋಗ್ಯತೆ? ಭಸ್ಮಾಸುರ ಇದ್ದವರನ್ನೆಲ್ಲ ಬೂದಿ ಮಾಡ್ತಾನೆ. ಭಸ್ಮಾಸುರನನ್ನು ಬೂದಿ ಮಾಡುವ ಯೋಗ್ಯತೆ ನಂಗುಂಟು. ಅಲ್ಲ, ಅದೇನು ಅಂಥ ಯೋಗ್ಯತೆ ನಿನಗೆ? ಅಪ್ಪಯ್ಯನ ಬೂದಿ ಉಂಟು. ಅಪ್ಪನ ಬೂದಿ ಪುಣ್ಯಕ್ಷೇತ್ರಕ್ಕೆ ಹಾಕಲೇ ಇಲ್ಲ ಅಂದ್ರೆ ಅಪ್ಪ ಸುಟ್ಟದನ ಮತ್ತದ್ದು ಭಸ್ಮ. ಭಸ್ಮ ಆ ಭಸ್ಮವನ್ನು ಹಿಡ್ಕೊಂಡು ತಿರುಗ್ತಾ ಇದ್ದೇನೆ. ಇತ್ತೀಚೆಗೆ ಹಲವಾರು ಬಾರಿ ಎಲ್ಲವರನ್ನು ತಲೆ ಮೇಲೆ ಕೈ ಇಟ್ಟು ಹೊಂದಿದ್ದಾನೆ ಎನ್ನುವ ವರ್ತಮಾನ ಸಿಕ್ಕಿದ್ರಿಂದ ಅವ ಸಿಗಬೇಕು, ಅವನನ್ನು ಬೂದಿ ಮಾಡಬೇಕು ಅಂತ ನಾನು ಹೊರಟದ್ದು. ಆಕಸ್ಮಿಕವಾಗಿ ಎಲ್ಲಿಯಾದ್ರೂ ಆ ಭಸ್ಮಾಸುರನೇ ಈಗ ನಿನ್ನ ಕಣ್ಣೆದುರಿಗೆ ಬಂದ್ರೆ ಅವನನ್ನು ಬೂದಿ ಮಾಡಿ ತೆಗಿತೇನೆ. ಹೌದಾ? ಬರುವುದಿಲ್ಲ, ಅವ ಹೆದರ್ತಾನೆ. ಅವ ಅಲ್ಲ, ಅಷ್ಟು ಮಾಡ್ತೇನೆ ಅಂತ ನಿನ್ನ ಮಗಳಿಗೆ ಹೇಳಿದ್ಯಾ? ನಿನ್ನ ತಲೆ ಮೇಲೆ ಹೊಡೆದುಕೊಂಡು ಬಿಡುತ್ತೆ. ಪದೇ ಪದೇ ಮೊಗಳೆಲ್ಲ ಹೆಂಡತಿ. ಯಾರು ಹೆಂಡತಿ? ನನ್ನ ಹೆಂಡತಿ. ಹರಿಮಣಿ ಇದ್ರೆ ಅವನ ಹೆಂಡತಿ ಆಗ್ಬೇಕು ಅಂತೇನಿಲ್ಲ. ಕರ್ಮಿಣಿ ಇದ್ರೆ ಯಾರಿಗೂ ಹೆಂಡತಿ ಆಗ್ತದಲ್ಲ. ಅಲ್ಲ, ಇಷ್ಟು ಸಣ್ಣ ಪ್ರಾಯದವಳು ಅವರೇ ಕಟ್ಟಿದ್ದು. ತಿರುಗಿ ನಿನ್ನ ಹೆಂಡತಿ ಚಂದ ಆಯ್ತಾ? ನನ್ನ ಹೆಂಡತಿ ಚಂದ, ನನಗೆ ಚಂದ ಆಗಿ ಕಂಡದ್ರೆ ನಾನೇ ಮದುವೆ ಆದ. ಅಲ್ಲ, ನನಗೂ ಚಂದವೇ. ಅಲ್ಲ, ನೋಡುವುದಕ್ಕೆ ಚಂದವೇ ಇರ್ಲಿ. ಅವ ನನ್ನ ಹಿರಿಯ ಪುತ್ರ. ಇವಳು ಹಡ್ದದ್ದಲ್ಲ? ಅಲ್ಲ, ಅದು ಮೊದಲಿನ ಹೆಂಡತಿ ಹಡ್ದದ್ದು. ಆ ಮಟ್ಟಿಗೆ ಒಳ್ಳೆ ಸಂಪಾದನೆ ಮಾಡಿದ್ದಿ. ನಿಂಗೆ ಗೊತ್ತಿಲ್ಲ, ದೇವ್ರು ಕೊಡುವಾಗ ಹ್ಯಾಕ್ ಕೊಡ್ತಾನೆ ಅಂತ ಗೊತ್ತುಂಟ ನಿಂಗೆ? ಇರಬಹುದೇ. ಹ್ಯಾಕ್ ಕೊಡ್ತಾನೆ, ಎಲ್ಲಿ ಕೊಡ್ತಾನೆ, ಯಾರಿಂದ ಕೊಡ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಬಂದದ್ದು ಯಾವುದನ್ನು ನಾವು ಬಿಡ್ಲೇ ಇಲ್ಲ, ಬಿಡ್ಲೂಬಾರದು. ನಿನಗೆ ಜೀವ ಉಳಿಸ್ಕೊಳ್ಬೇಕಾ? ನನ್ನೊಟ್ಟಿಗೆ ಬಾ. ನಿನ್ನೊಟ್ಟಿಗೆ ಬರುವುದಲ್ಲ, ಇನ್ನು ನಿನ್ನ ಜೀವ ಉಳಿಯುವುದು ಇಲ್ಲ. ಯಾಕೋ? ನಿನ್ನ ಜೀವ ಹೋಗುವ ಕ್ಷಣ ಹತ್ತಿರ ಆಯಿತು. ಅಂದ್ರೆ ಆ ಭಸ್ಮಾಸುರ ಬಂದ್ರೆ ನಾನೇ ಕೊಲ್ತೇನೆ ಅಂತ ಹೇಳಿದೆಯಲ್ಲ. ಹೌದು. ಅವ ಬಂದಾಯ್ತು. ಎಲ್ಲಿದ್ದಾನೆ? ನಿನ್ನ ಎದುರಿಗೆ ಇದ್ದಾನೆ. ಎದುರಿಗೆ ಯಾರು? ಭಸ್ಮಾಸುರ ಯಾರು? ಎದುರಿಗಿದ್ರಲ್ಲಿ ಭಸ್ಮಾಸುರ ಯಾರು? ಅಲ್ಲ, ಹುಡುಕುವುದು ನೀನು. ಎದುರಿಗೆ ಒಂದಿಲ್ಲ. ನಾನೇ ಭಸ್ಮಾಸುರ. ಸಿಕ್ಕಿದ್ಯಾ ನನ್ನ ಮಗನೇ? ಕರೀತಾನೆ ಮಗನೇ. ನಿನಗೆ ಹೇಳಿದ್ದು. ಸಿಕ್ಕದ್ಯಾ ನನ್ನ ಮಗನೇ ಅಂತ ಅವನಿಗೆ ಹೇಳಿದ್ದಲ್ಲ. ಅದಲ್ಲದೆ ಹೋದ್ರೆ ನೀನು ಸಿಗಬೇಕು, ನಿನ್ನನ್ನು ಏನು ಒಂದು ನೋಡ್ಬೇಕು ಅಂತ ಇವತ್ತಲ್ಲ, ಕೆಲವು ಸಮಯದಿಂದ ಕಾಯ್ತಾ ಇದ್ದವ ನಾನು. ನೋಡು, ಯೋಗ ಇವತ್ತು ಕೂಡಿ ಬಂತು ನಿನಗೆ, ನನಗೆ ಸಿಗಲಿಕ್ಕೆ. ಏನ್ ಮಾಡುವ, 2 ವರ್ಷದಿಂದ ಹುಡುಕ್ತಿದ್ದೆ, ಸಿಕ್ಲಿಲ್ಲ. ಈಗ ಸಿಕ್ಕಿದ್ದೇನೆ. ಬಾ, ಈಚೆ ಬನ್ನಿ. ಈಗ ಭಸ್ಮಾಸುರ ಇವನೇ ಇರಬಹುದು, ಹೆದರಬೇಡಿ. ಯಾಕೆ? ಅವ್ರಿಗೆ ಯಾಕೆ ಹೆದರಿಕೆ ಆಗ್ತದೆ ಅಂತಾದ್ರೆ ನನ್ನ ಜನ್ಯವಾರ ಹಿಡ್ಕೊಳ್ಳಿ, ಬನ್ನಿ. ಅದು ಜನಿವಾರ ಅಂದ್ರೆ ಹಗ್ಗುವ. ಜನ್ಯವಾರ ಅವ್ರು ಹಿಡ್ಕೊಂಡ್ರೆ ಮೇಲೆ ಹಾರ್ಲಿಕ್ಕೆ. ಹೌದು, ಮೇಲೆ ಹೋಗ್ಲಿಕ್ಕೆ ಹಗ್ಗ ಅಲ್ಲ, ನೀರು ಎತ್ತಲಿಕ್ಕೆ ಹಗ್ಗ. ಇದುವರೆಗೆ ಯಾರಿಗೂ ತೋರಿಸದ, ಯಾರಿಗೂ ಪ್ರಯೋಗ ಮಾಡದಂತಹ ಇದು ಅಪ್ಪಯ್ಯ ಕೊಟ್ಟ ಭಸ್ಮ. ನಿಮ್ಮ ಅಪ್ಪ ಕೊಟ್ಟದ್ದು? ಅಪ್ಪಯ್ಯ ಕೊಟ್ಟದ್ದು. ಅಪ್ಪಯ್ಯ ಮೇಲೆ ಕೂತ್ಕೊಂಡು ನೋಡ್ತಾ ಇರಪ್ಪಯ್ಯ. ನಿನ್ನ ಮಗ ಇವತ್ತು ಭಸ್ಮಾಸುರನ್ನು ಭಸ್ಮ ಮಾಡುವಂತಹ ಆ ಯೋಗ್ಯತೆ ಕೊಟ್ಟದಿದ್ರೆ ನೀನಲ್ವೇ? ಓಂ ರಾಮ್ ರೀಂ ರೂಂ. ಅಪ್ಪನ ಬೂದಿ ಹೋಯ್ತಲ್ಲ ಈಗ. ಹೋದ್ರೆ ನಾಯ್ತು, ಇನ್ನಿಲ್ವಿ? ಉಂಟಾ? ಅಪ್ಪಯ್ಯ ಮೇಲ್ ಕೂತ್ಕೊಂಡು ನೋಡ್ತಾ ಇರೋ, ನೀವು ಕೊಟ್ಟ ಭಸ್ಮ ಹಾಕ್ತಾ ಇದ್ದೇನೆ. ಒಂದು ಬಾರಿ ಹಾಕಿದಾಗ ಏನೂ ಆಗಲಿಲ್ಲ, ಇನ್ನೊಂದು ಬಾರಿ ನಿನ್ನ ಪ್ರಯತ್ನ ಇರಲಿ. ಓಂ ರಾಮ್ ರೀಂ ರೂಂ. ಅಪ್ಪಯ್ಯ ಇದು ತಾನೇ ಅವಳ ಬಗ್ಗೆ ನೀನೇನು ತಲೆ ಬಿಸಿ ಮಾಡ್ಕೊಳ್ಬೇಡ.
ಮಾಡ್ಕೊಳ್ಬೇಡ, ನಿನ್ನ ಜೀವದ ಬಗ್ಗೆ ಒಂದು ಜಾಗೃತಿ ಮಾಡಿ. ಯಾರು ನಾನಾ? ಏನು ಗೊತ್ತಲ್ಲ, ಓಂ ರಾಮ್ ರೀಂ ರೋಂ ಅಪ್ಪಯ್ಯ. ಶಿಖಾಮಣಿ, ಯಾಕೆ ಅವ್ರು ಈ ಪ್ರಾಯದಲ್ಲೂ ಎಷ್ಟು ಚುರುಕಿದ್ದಾರೆ. ಅವರು ನೋಡಿದ್ರೆ ಒಂದು ದಿವಸಕ್ಕೆ 2-3 ಕಡೆ ಪೂರೈಸುವವ್ರು ಹಾಗೆ ಕಾಣಿಸ್ತಾ ಇದ್ದಾರೆ. ನನ್ನ ಹತ್ರ ಸಾಧ್ಯ ಇಲ್ಲ ಅಲ್ಲ, ಈಗಲೇ ಅವ್ರ ಮಗನಾಗಿ ಒಂದು ಕಡೆಯೂ ಸರಿ ಮಾಡಿ ಸಾಯುವುದಿಲ್ವಲ್ಲ. ಪಾಪ ಅವ್ರು ಇಷ್ಟು ದಿವಸ ನಿನ್ನ ಜೊತೆಗೆ ಇದ್ದದ್ದು ನಿನ್ನ ಯೋಗ. ಇವತ್ತು ತೆಗೆದೇ ಇದ್ರೆ 2 ಅಲ್ಲ, ಇನ್ನೂ 20 ವರ್ಷ ನೀನು ಹೀಗೆ ಇರ್ತೀಯ. ನಿನ್ನ ದಿವಸ ಇನ್ನು ಬೇರೆ ಯಾರಾದ್ರೂ ಬೆಳಕಿಗೆ ಬರಬೇಕು, ಇವತ್ತು ನೀನು ತೆಗಿಲೇಬೇಕು. ದೇವರಾಣೆ ಹೇಳ್ತೇನೆ, ಬೆಳಕಿಗೆ ಬರುವುದಿದ್ರೆ ನಾವು ಹೋಗುವುದಕ್ಕೆ ತಯಾರಾಗಿದ್ದೇವೆ. ನಿನ್ನ ಲೆಕ್ಕದಲ್ಲಿ ಯಾರು ಬರುವವರೇ ಇಲ್ಲ. ದೇವರಾಣೆ ಬರ್ತಾರೆ ಎನ್ನುವ ಅನುಮಾನ ಇಲ್ವೋ? ಒಳ್ಳೆ ನೀರು ತುಂಬಿದ ಚೀಲ ಬಿದ್ದಾಗ ನಂಗೆ ಅದಲ್ಲ. ಇವತ್ತು ನಿನ್ನನ್ನು ಇಲ್ಲಿ ದೂಡಾಕ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ಮತ್ತೆ ಯಾರ್ಯಾರ ಹತ್ರ ಎಲ್ಲ ನಾವು ಬಯಸ್ಕೊಂಡು ಸಾಯ್ಬೇಕು. ಪುಣ್ಯಾತ್ಮ ಅಲ್ವೋ, ನನಗೆ ನೀಟಾಗಿದ್ದು ಒಡ್ಡಿಲ್ಲ ಇತ್ತು. ನಾವು ಸಾಕ್ತು ಅಂತಲೇ ಗೊತ್ತಾಗ್ತದೆ. ಎಲ್ಲರ ಸರ್ವನಾಶ ಆದ ಹಾಗಾಯಿತು. ಇನ್ನು ನೇರವಾಗಿ ದೇವಲೋಕ. ದುರುಳನಿಗೆ ವರವಯಿತೋ ಜನರ ದೈದುದಲಿರುವ ನಮ್ಮಯ ಪುರಗೆ ಬರುವನು ಏನು ದನಿ ಹರನೇ 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 ಶಂಕರನೇ. ದೇವ್ರೇ, ಎಂತ ಅನಾಹುತವೇ ನಡೆದು ಹೋಗಿದೆ. ಆ ಭಸ್ಮಾಸುರನಿಂದ ಉಪಟಳೆ ಹೆಚ್ಚಾಗಿದೆ. ಗೋ ಬ್ರಾಹ್ಮಣರ ಮೇಲೆ ಅಷ್ಟೇ ಅಲ್ಲ, ಅಬಲೆಯರ ಮೇಲೆ, ಗರ್ಭಿಣಿ ಸ್ತ್ರೀಯರ ಮೇಲೆ ಅಟ್ಟಹಾಸವನ್ನ ಮೆರೆತಾ ಇದ್ದಾನೆ, ದೌರ್ಜನ್ಯವನ್ನು ಎಸಗುತ್ತಾ ಇದ್ದಾನೆ. ಈಗ ಈ ದೇವಲೋಕಕ್ಕೆ ಬಂದು ದೇವತೆಗಳನ್ನೆಲ್ಲ ಓಡಿಸ್ತಾ ಇದ್ದಾನೆ. ಯಾರಲ್ಲಿ ಹೇಳಿ? ಹೋಗ್ತೇನೆ ನೇರವಾಗಿ
ಆ ವೈಕುಂಠದತ್ತ ಹೋಗ್ತೇನೆ, ಶ್ರೀಹರಿಯನ್ನ ಕಾಣ್ತೇನೆ. ಸರಸಿ ಜಾಸನ ಸೂರ ಪಾದಿಗಳೇ ಸರಸಿ ಜಾಸನ ಸುರಪಾದಿಗಳು ಹರಿತಂದುದೇ ಗೆಲ್ಲಿಗೆ ನೀ ಹರಿತಂದುದೇ ಗೆಲ್ಲಿಗೆ ಶುಭವಾಗಲಿ ಎದ್ದೇಳು ದೇವೇಶ. ಸುರಪಾಲನಾದಂತಹ ನೀನು ಮುಕ್ಕೋಟಿ ದೇವತೆಗಳನ್ನು ನಮ್ಮ ದೇವನಾದಿಯಾಗಿ ಇಲ್ಲಿವರೆಗಾಗಿ ಬರ್ತಾ ಇದೆಯಲ್ಲ. ಹೌದು ದೇವ್ರೆ, ನೀನು ಬರುವುದು ಹೊಸದಲ್ಲ. ಆದ್ರೆ ಇಂದು ನಿನ್ನ ಮುಖವನ್ನು ನೋಡಿದರೆ ಯಾವ ಸುಖವೂ ಕಾಣ್ತಾ ಇಲ್ಲ. ಹೆದರಿದ ಹಾಗೆ ಕಾಣ್ತಾ ಉಂಟು. ಹೌದು, ಏದನ್ನೋ ಕಳೆದುಕೊಂಡ ಹಾಗೆ ಕಾಣ್ತಾ ಉಂಟು. ಇನ್ನು ಮನಸ್ಸಿನ ಹದನ ಎನ್ನುವುದು ವದನವೇ ಸೂಚಿಸುವುದು ಹೌದಾದರೆ ಯಾಕೆ ಬಂದಿದ್ದೀಯಾ? ನಿನ್ನ ಈ ಚಿಂತೆಗೆ ಕಾರಣ ಏನು? ಹೊರರ ಕೃತ್ಯಗಳಿಂದ ಇರಲು ಇಂದಿಲ್ಲವೋ, ಹೊರರ ಕೃತ್ಯಗಳಿಂದ ಇರಲು ಇಂಬಿಲ್ಲವು, ಒರೆಯುವ ಯಾರಿಗೆ ಪುರವ ಬಿಟ್ಟು ಓಡುವ ಕಾಲ ಬಂದಗಿದೆ, ಪುರವ ಬಿಟ್ಟು ಓಡುವ ಕಾಲ ಬಂದಗಿದೆ, ಹರಿಯ ಶ್ರೀಹರಿ ಬರುವುದಕ್ಕೆ ಬಲವಾದ ಕಾರಣ ಉಂಟು. ಏನು? ಕೈಲಾಸನಾಥ ಪರಮೇಶ್ವರ ತನ್ನ ಭಸ್ಮದಿಂದ ಒಬ್ಬ ಮಗನನ್ನ ಸೃಷ್ಟಿಸಿದ್ದಾನೆ. ಅವನಿಗೆ ಭಸ್ಮಾಸುರ ಎಂದು ನಾಮಕರಣ ಮಾಡಿದ್ದಾನೆ. ಸರಿ. ಅಷ್ಟೇ ಮಾತ್ರವಲ್ಲ, ಆತನು ವರವಾಗಿ ಅನಲಹಸ್ತವನ್ನು ಪಡೆದಿದ್ದಾನೆ. ಅನಲಹಸ್ತವನ್ನು ಪಡೆದಂತಹ ಭಸ್ಮಾಸುರ ಭೂಲೋಕದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ದೌರ್ಜನ್ಯವನ್ನ ಎಸಗುತ್ತಾ ಇದ್ದಾನೆ. ಗೋಬ್ರಾಹ್ಮಣರ ಮೇಲೆ, ಗರ್ಭಿಣಿ ಸ್ತ್ರೀಯರ ಮೇಲೆ, ಅಬಲೆಯರ ಮೇಲೆ ಹೀಗೆ ಕೈಯನ್ನ ಇಡುತ್ತಾ ಅವರಿಗೆ ಸುಟ್ಟು ಭಸ್ಮವನ್ನ ಮಾಡಿಸಿದ್ದಾನೆ. ಅಷ್ಟೇ ಮಾತ್ರವಲ್ಲ, ಈಗ ಈ ದೇವಲೋಕಕ್ಕೂ ಬಂದಿದ್ದಾನೆ. ದೇವಲೋಕಕ್ಕೆ? ಹೌದು. ಇಂತಹ ಕಾರ್ಯವನ್ನು ಮಾಡಿದ್ದಾನೆ. ಸುರಭಾದಿಗಳ ನುಡಿಯಾಗಿ ಹೇಳಿದೆ ಅರಿಗಿಡಿ ತೂಸಿ ಹೊರತೋ ಇಂತ ತೆಗೆದರೆ ಹೋಗುವುದು ಗಿರಿಯರಿಗೆ. ಹರದಿಂದ ಇಂತಹ ಕಾರ್ಯವಾದರೆ ಅದರಿಂದ ಬೇಸತ್ತು ಇಲ್ಲಿವರೆಗಾಗಿ ನೀವು ಬಂದಿದ್ದೀರಿ ಅಂತ ಆದ್ರೆ ಇಂತಹ ಕೃತ್ಯಕ್ಕೆ ಉತ್ತರ ಕೊಡುವುದು ಯಾರು ಕೇಳಿದ್ರೆ ಆ ಹರನೇ ಆಗಿದ್ದಾನೆ. ಹಾಗಾಗಿ ನಾವೆಲ್ಲ ಸೇರಿ ನೇರವಾಗಿ ಕೈಲಾಸ
ವಂದಿತ ಸಕಲ ಲೋಚನೆ ನಿನ್ನ ನಮಸ್ಕಾರಕ್ಕೆ ನನ್ನ ತಿರಸ್ಕಾರ. ತಿರಸ್ಕಾರ? ಹೌದು. ಅಂತದ್ದೇನಾಯ್ತು ಅಂತ ಬೇಕಲ್ಲ. ಇಲ್ಲಿ ಕೇಳು, ನಮಸ್ಕಾರ ತಪ್ಪ ಮತ್ತೆ ನಿನ್ನ ನಮಸ್ಕಾರವೋ ಅಥವಾ ಉಪಚಾರವನ್ನು ಸ್ವೀಕರಿಸುವುದಕ್ಕಾಗಿ ನಾ ಇಲ್ಲಿ ಬಂದಿದ್ದಲ್ಲ. ಏನು ಮನಸ್ಸು ವ್ಯಗ್ರ? ನಾನು ತಮೋಗುಣ, ನೀ ಸತ್ವಗುಣ ಅಲ್ವೇನೋ? ಅದೇ ಆಗಿದ್ದು ತೊಂದರೆ ಆಗಿದ್ದು. ನಿನಗೆ ಬಂದು ನಿನ್ನ ಗುಣ ನನಗೆ ಬಂತ ಏನೋ? ನೀನು ಮಾಡಿದ್ದೇನಾಯ್ತು? ಏನು ನೀ ಮಾಡಿದ್ರಿಂದ ಇಡೀ ಲೋಕವೇ ನಾಶವಾಗಿ ಹೋಗ್ತಾ ಇದೆ. ನಾಶ ಮಾಡುವುದು ನನ್ನ ಕೆಲಸ. ಹೌದು. ಮತ್ತೆ ಆಗುದೇನುಂಟು ಅಲ್ಲಿ? ಅಲ್ಲ, ನೀನು ಮಾಡಿದಂತಹ ಕಾರ್ಯದಿಂದ. ಯಾವ ಕಾರ್ಯ? ಹೌದೇನೋ? ಯಾವುದು? ಮೊನ್ನೇನು ನಿನಗೊಬ್ಬ ಮಗ ಹುಟ್ಟಿದಂತೆ. ಹೌದು. ನಾಮಕರಣಕ್ಕೊಂದು ಹೇಳ್ಕಳಿಸ್ಲಿಕ್ಕೆ ಆಗಲ್ಲ ಏನ ಅಂದ್ರೆ ಹುಟ್ಟದ ತಕ್ಷಣ ನಾಮಕರಣ ಆಗೋಯ್ತು. ನಿನಗೆ ಹೇಳಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಗೊತ್ತುಂಟು ಭಾವ. ಅದಕ್ಕೆ ಸಿಟ್ಟ ಅಲ್ಲ, ಮತ್ತೆ ಅವನಿಗೆ ಭಸ್ಮಾಸುರ ಎನ್ನುವುದಾಗಿ ಹೆಸರಿಟ್ಟಿದ್ದೀಯಂತೆ. ಹೆಸರಿಟ್ಟಿದ್ದೇನೆ, ಉದ್ಯೋಗ ಕೊಟ್ಟಿದ್ದೇನೆ. ಯಾವ ಕೆಲಸಕ್ಕೂ ನಿನಗೊಂದು ಹೇಳಲಿಕ್ಕೆ ಆಗ್ಲಿಲ್ಲ ನೋಡು. ನಿನಗೆಂತಲ್ಲ, ಯಾರಿಗೂ ನಾ ಹೇಳಲಿಲ್ಲ. ಅದಕ್ಕೆ ಸಿಟ್ಟು ಬಂದಿದ್ದಲ್ಲ ನನಗೆ. ಅವನಿಗೆ ಅನಲಹಸ್ತವನ್ನು ಕೊಟ್ಟಿದ್ಯಂತೆ. ಕೇಳ್ದ, ಕೊಟ್ಟು ಬಿಟ್ಟೆ. ನಾನೆಲ್ಲ ಹಾಗೆ ಕೇಳಿದ ತಕ್ಷಣ ಕೊಡುದೇ. ನಾನು ವರವನ್ನು ಕೊಡುವ ಮೊದಲು ನೀನೇನ್ ಹೇಳಿದ್ದೀಯಾ? ಏನು? ಆ ವರದ ಪ್ರಯೋಗವನ್ನ ಗೋ ಬ್ರಾಹ್ಮಣರ ಮೇಲೋ ಗರ್ಭಿಣಿ ಹಿಂಗಸರಿನ ಮೇಲೋ ಪ್ರಯೋಗಿಸಬೇಡ ಎನ್ನುವುದಾಗಿ ಹೇಳಿದ್ದೀಯ. ನನ್ನ ಮಗ ಧರ್ಮ ಕಾರ್ಯಕ್ಕೆ ಬಳಸುತ್ತಾನೆ ಎಂಬ ಕಾರಣಕ್ಕೆ ವಿಶ್ವಾಸ ಇಟ್ಕೊಟ್ಟವ ನಾನು. ಅವ ಹಾಗೆ ಮಾಡ್ತಾ ಇದ್ದಾನೆ. ಅವನು ನಿಮ್ಗೊಂದು ಸ್ವಲ್ಪ ಬುದ್ಧಿಯೂ ಇಲ್ವಾ? ವರವನ್ನ ದುರುಪಯೋಗಕ್ಕೆ ಪಡಿಸಿಕೊಳ್ತಾ ಇದ್ದಾನೆ. ದುರುಪಯೋಗ? ಹೌದು. ನನ್ನ ಮಗ ದುರುಡ ಅಲ್ಲ, ಗೊತ್ತಾಯ್ತಾ? ದುರುಪಯೋಗ ಮಾಡ್ಲಿಕ್ಕೆ ಏನು ಗೊತ್ತೇ ಇಲ್ಲ. ಅದಕ್ಕಾಗಿ ಹೇಳಿದ್ದು ನೀನು ಸ್ವಲ್ಪ ಬುದ್ಧಿ ಕಡಿಮೆ ಅಂತ. ಅವ್ ಏನ್ ಮಾಡಿದ್ದಾನೆ ಗೊತ್ತಾ? ನಿನಗಿಂತ ಬುದ್ಧಿ ಕಡಿಮೆ. ಹೌದು, ನನಗೆ ಸ್ವಲ್ಪ ದುಡುಕು ಹೆಚ್ಚು. ಅದಕ್ಕೆ ನೀನು ಈ ರೀತಿಯಾದಂತ ಕಾರ್ಯವನ್ನು ಮಾಡುವುದು. ನನ್ನೊಳಗೆ ಮಾಯೆ ಉಂಟು ಅಥವಾ ಮಾಯೆ ಒಳಗೆ ನಾವಿದ್ದೇವೆ. ಹೌದು. ನೀನು ಮಾತ್ರ ಹಾಗಲ್ಲ, ಮಾಯೆಯಿಂದ ಹೊರತಾಗಿದ್ದವ. ಆಗ ನಮಗೆ ಸ್ವಲ್ಪ ಕಡಿಮೆ. ಹೌದು, ಅದೇ ಬುದ್ಧಿ ಕಡಿಮೆಯಾಗಿ ಇಂತಹ ಕಾರ್ಯವನ್ನು ಮಾಡುವುದು. ಆತ ಏನ್ ಮಾಡಿದ್ದಾನೆ? ಏನು ಮಾಡಿದ್ದಾನೆ? ಗೋ ಬ್ರಾಹ್ಮಣರ ಮೇಲೆ ಗರ್ಭಿಣಿ ಸ್ತ್ರೀಯರ ಮೇಲೆ ತನ್ನ ವರಪ್ರಯೋಗ ಎನ್ನುವುದು ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬರ ತಲೆಯ ಮೇಲೆ ಕೈ ಇಡುವುದರ ಮೂಲಕ ಅವರನ್ನ ಭಸ್ಮ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾನೆ. ಭೂಲೋಕದಲ್ಲಿ ಎಲ್ಲರ ತಲೆ ಮೇಲೆ ಭಸ್ಮ ಕೈ ಇಡ್ತಾ ಇದ್ದಾನೆ, ಭಸ್ಮ ಮಾಡ್ತಾ ಇದ್ದಾನೆ. ಅಷ್ಟಕ್ಕೆ ಮುಗಿಲಿಲ್ಲ. ಅಲ್ಲ ಹಾಗಾಗಿದೆ. ನೀ ಇಲ್ಲಿ ಬಂದು ಓಡ್ಲಿಕ್ಕೆ ಕಾರಣ ಏನು? ಕಾರಣ ಉಂಟು. ಅಷ್ಟಕ್ಕೆ ಅವನು ಬಿಡಲಿಲ್ಲ. ಮುಂದುವರಿದಂತ ಆತ ದೇವಲೋಕದ ಮೇಲೆ ಬಂದಿದ್ದಾನೆ. ಇಂದು ದೇವಲೋಕಕ್ಕೆ ಬಂದ. ಅಲ್ಲ, ಇವನು ಮುಖ ನೋಡಿ ಯಾವುದು ಹೇಳುವಾಗಿಲ್ಲ ಅಲ್ಲ. ಇವನು ಸುಖ ಇದ್ದಾಗೂ ಹೀಗೆ, ದುಃಖ ಇದ್ದಾಗೂ ಹೀಗೆ. ಹೌದು. ಅವನು ನೀ ಹೇಳಿದಾಗ ಗೊತ್ತಾಯ್ತು ಬಿಟ್ರೆ ಅವನ ಮುಖ ನೋಡ್ರೆ ಗೊತ್ತೇ ಆಗುದು. ಮುಂದೆ ಬಾರ, ಅಡ್ಡಿಲ್ಲ, ಮುಂದೆ ಭಯದಿಂದ ಹಿಂದೆ ಉಳಿದೆ ದೇವ್ರೆ. ಇಲ್ಲ, ಅವ ಇಲ್ಲ, ಹೇಳಲಿಕ್ಕಾಗುವುದಿಲ್ಲ. ಎಲ್ಲಿಯಾದ್ರೂ ನಾವೇ ಇದ್ದೇವೆ, ನಾವೇ ಕೊಟ್ಟಿದ್ದೇವಲ್ವೇನೋ. ಹೌದು, ಭಯ ಬೇಡ ನಿನಗೆ. ಇಂದು ದೇವಲೋಕದ ಮೇಲೆ ದಾಳಿ ಇಡುವುದಕ್ಕೆ ಮುಂದಾಗಿದ್ದಾನೆ ಅಂತ ಆದ್ರೆ ನಾಳೆ ಸತ್ಯಲೋಕಕ್ಕೂ ಬಂದಿದ್ದಾನೆ. ಬಿಡು, ನಾಳೆಯ ದಿನ ವೈಕುಂಠಕ್ಕೂ ಬರ್ತಾನೆ. ನನಗೆ ಹೆದರಿಕೆ ಇಲ್ಲ, ನಾನು ಹೇಗೋ ತಪ್ಪಿಸಿಕೊಳ್ತೇನೆ. ಇನ್ನು ನಿನ್ನ ಲೋಕದವರೆಗೆ ಬರ್ತಾನೆ. ನಿನಗೂ ಏನು ತೊಂದರೆ ಆಗುವುದಿಲ್ಲ. ವರ ಕೊಟ್ಟವ ನೀನೇ ಅಲ್ಲವಾ? ಆದ್ರೆ ನನ್ನ ತಂಗಿ ಪರಿಸ್ಥಿತಿ ಏನಾಗಬಹುದು? ನನ್ನ ತಂಗಿ ಗಿರಿಜೆಯನ್ನು ಕಾಪಾಡೋರು ಯಾರು? ಇಂತಹ ಕಾರ್ಯವನ್ನು
ಸ್ವಮಗರಲ್ಲಿ ಅರ್ಪಿಸಲು ಭೂಲೋಕವನ್ನು ನಾಶ ಮಾಡಿದೆ, ಅಲ್ಲ ದೇವಲೋಕದ ಮೇಲೆ ಪ್ರಯೋಗ ಮಾಡಿದೆ. ಅದೇ ರೀತಿಯಾಗಿ ಈಗ ನಮ್ಮ ಕಾಲ್ಬುಡಕ್ಕೆ ಬರ್ತಾ ಇದೆಯಲ್ವ ಇದು ಎಲ್ಲೋ ನಿನ್ನ ಮುಖ ತೋರಿಸಬೇಡ, ಹೋಗತ್ತೆ. ಏನಾಯ್ತು ನಮ್ಮ ಅಪ್ಪನಿಗೆ? ಇಷ್ಟು ದಿವಸ ಸರಿ ಇದ್ದ, ಈಗ ಹಾಗಲ್ಲ. ಇದ್ದಕ್ಕಿದ್ದಲ್ಲಿ ಹಾರ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ, ಬೀಳ್ತಾ ಇದ್ದಾನೆ, ಏಳ್ತಾ ಇದ್ದಾನೆ. ಯಾವಾಗಲೂ ಮಗನೇ ಅಂತ ಅಪ್ಪುಗೊಳ್ಳುವ ನನ್ನ ಅಪ್ಪ ಈ ದಿವಸ ಸಿಟ್ಟು ಮಾಡ್ತಾ ಇದ್ದಾನಲ್ಲ, ಯಾಕೆ?
ಇವರ ನಾನು ಹದನವ ಅರಿದೆ ಈಗ ಅರ್ಥ ಆಯಿತು. ನಿನ್ನ ಹಾರಾಟು, ಕೂಗಾಟು, ಬೊಬ್ಬಾಟು, ಆಮೇಲೆ ಮೇಲ್ಬೋ. ನಿನ್ನ ಬೊಬ್ಬಾಟ ನಿಲ್ಲಿಸ್ತೇನೆ ಬಾ. ಅಪ್ಪ ಏನು ನೀವಾಗಿ ಹಾರಾಡ್ತಾ ಇದ್ದದ್ದಲ್ಲ. ಓ ಆ ಮೂವರು, ಒಬ್ಬ ಹಣ್ಣುಗಟ್ಟದವ ಆ ಬ್ರಹ್ಮ, ಇನ್ನೊಬ್ಬ ಓಡುಗಳ್ಳ ದೇವೇಂದ್ರ, ಆಮೇಲೆ ಈ ಕರಿಯಣ್ಣ, ಹರೇ, ಈ ಮೂವರು ಬಂದು ನಿನ್ನಲ್ಲಿ ಇಲ್ಲದೆ ಇದ್ದ ದೂರ ಹೇಳಿದರು. ಅದನ್ನು ಕೇಳಿಕೊಂಡು ನೀನು ಹಾರ್ತಾ ಇದ್ದೀಯಾ. ಇವತ್ತೊಂದು ದಿವಸ ಕಳೆಯಲಿ, ನಾಳೆ ಇವರು ಎಲ್ಲಿ ಅಡಗಿ ಇದ್ದರು ಇವರನ್ನ ಶೋಧಿಸಿ ಮರುಳು ನಾನಲ್ಲ, ಏನೇ ದೊಡ್ಡ ಹುಚ್ಚ, ನೀನೇ ಹಳೇ ಮರಳ. ಏನು ನಿನ್ನ ಮರುಳಾಟ ಗೊತ್ತಿಲ್ಲ ಅಂತ ಮಾಡಿದೀಯಾ? ಏನು ಪ್ರಪಂಚವೇ ತಿಳಿದಿದೆ. ಹಿಂದೊಂದು ಸಂದರ್ಭದಲ್ಲಿ ನಿನ್ನಿಂದ ಗೌರಿ ದೂರ ಆದಳು, ಹೆಂಡತಿಯನ್ನ ಕಳೆದುಕೊಂಡು ಸತಿ ವಿಯೋಗದಿಂದ ವಿರಹವೇ ಆದನೆಯಿಂದ ಅಲ್ಲಲ್ಲಿ 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 ಗೌರಿ 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 ಎನ್ನುವುದಾಗಿ ಹುಚ್ಚಾರಂತೆ ಅಲೆದೆ, ಕಾಡು ಮೇಡನ್ನ ತಿರುಗಿದೆ, ಊರೂರನ್ನೆಲ್ಲ ಅಲೆದೆ. ಆಮೇಲೆ ದೇವ ಋಷಿಗಳಾಗಿರುವಂತಹ ನಾರದರ ಮಾತನ್ನ ಕೇಳಿ ಅವಳನ್ನ ಮತ್ತೆ ಪಡೆದೆ. ಏ ಹರನೇ, ಏ ಮಗನೇ, ಒಳ್ಳೆ ಮಾತಿನಿಂದ ಹೇಳ್ತೇನೆ, ಅವ್ರು ಏನೇ ಹೇಳಿದ್ರು ನಿನಗೆ ಕೇಳದೆ ಇದ್ದವರಾಗ ನೀನು ಸುಮ್ಮನೆ ಉಳಿದೆಯೋ ನನ್ನ ಅಪ್ಪನಾಗಿ ಕೆಲವು ಕಾಲ ಇರ್ತೀಯ. ಅಲ್ಲದೆ ಇದ್ರೆ ನೀನೇ ಕೊಟ್ಟ ವರ ನಿನ್ನ ತಲೆ ಮೇಲೆ ಬರ್ತದೆ. ಈಗ ನಾನು ತುಂಬಾ ಯೋಚನೆ ಮಾಡಿದೆ, ನಿನಗೆ ಯಾವ ಹೆಸರು ಇಡ್ಲಿ ಅಂತ. ಭಸ್ಮಾಸುರ ಇಡಬಾರ್ದಿತ್ತು ಮೊದಲು, ನಾನು ಮತ್ತೆ ಭಸ್ಮಾಸುರ ಅಂತ ಇಡಬೇಕಿತ್ತು. ಹಾಗಿಟ್ರೆ ಆಮೇಲೆ ನಿನ್ನ ಈ ವರ್ತನೆ ಭಸ್ಮಾಸುರನ ವರ್ತನೆ ಆಗಿದೆ. ಮೊದಲಿಟ್ಟ ಹೆಸರಿಗೆ
ಈಗ ನಿನ್ನ ವರ್ತನೆಗೂ ಸರಿಯಾಗ್ತಾ ಉಂಟು ನೋಡು. ಹೆಸರು ಇಟ್ಕೊಂಡವರೆಲ್ಲ ಹೆಸರಿಗೆ ತಕ್ಕ ಹಾಗೆ ವ್ಯವಹರಿಸ್ತಾರೆ ಅಂತ ಹೇಳಿ ನೀ ಹಾಗೆ ಮಾಡ್ತಾ ಇದ್ದೆ. ಈಗ ನಿನ್ನ ಹೆಸರು ಶಂಕರ ಅಂದ್ರೆ ಶುಭಂಕರೋತೀತಿ ಶಂಕರ. ಎಲ್ಲಾ ಕಡೆಯೂ ಶುಭವನ್ನೇ ಮಾಡಿದ್ದೀಯಾ. ನಿನಗೆ ಶುಭ ಉಂಟು ಮಾಡಬೇಕು ಅಂತ ಕೊಟ್ನಲ್ಲೋ. ಈಗಲೂ ಸುಮ್ಮನೆ ಇರು, ನನಗೆ ಶುಭ ಆಗ್ತದೆ. ನಿನಗೆ ಬೇಕಾದಾಗ ಮಾತ್ರ ಶುಭ ಮಾಡುವುದಾ? ಧರ್ಮಕ್ಷಯ ಮಾಡ್ತೀಯಲ್ವ ನೀನು? ಸುಮ್ಮನೆ ಇರ್ತೀಯೋ? ನಾನು ನಿನ್ನ ತಲೆ ಮೇಲೆ ಕೈ ಇಡಬೇಕು? ನೀನು ತಪ್ಪಾಯ್ತು ಅಂತ ಹೇಳ್ತೀಯೋ ಅಥವಾ ಹೇಳುವ ಪ್ರಶ್ನೆ ಇಲ್ಲ. ಮಗವೆಂಬಂತ ವ್ಯಾಮೋಹ ಇಲ್ಲ, ನನಗೂ ಅಪ್ಪ ಎನ್ನುವ ಗೌರವ ಇಲ್ಲ. ಹಾಗಿದ್ರೆ ನನ್ನ ವಿರೋಧಿ ನೀನು. ವಿರೋಧವೇ ಬೇಡ. ಸಾಯಬೇಡ. ನೀನು ಸಾಯಬೇಡ. ನನಗೆ ಸಾವೇ ಇಲ್ಲ ಬಿಡ. ನಾನು ಸಾಯುವುದಿಲ್ಲ ಬಿಡ. ಬೇಡ ಬೇಡ ಬೇಡ. ನಿನ್ನ ಆಯುಧದ ಮೇಲೆ ನಿನಗಿಷ್ಟು ಹೆದರಿಕೆ. ಅಲ್ಲ, ನೀನು ಇಷ್ಟು ದಿವಸ ಎಂತದ್ದು ತ್ರಿಶೂಲಧಾರಿ. ಈಗ ತ್ರಿಶೂಲ ನನ್ನ ಕೈಯಲ್ಲಿ, ಆದ್ರಿಂದ ನೀನು ಕೇವಲ ದಾರಿ. ಅಲ್ಲ, ಅದು ಯಾರ ಕೈಲಿ ಇರಬೇಕು ಅವ್ರ ಕೈಲಿ ಇರಬೇಕು. ಹೌದಾ? ಕೊಡಿ ನೋಡೋಣ, ಇದನ್ನು ಹಿಡ್ಕೊಂಡ್ರೆ ನಾನು ಶಿವ ಆಗ್ತೇನೆ ಅಂತ. ಮಗು ಹಠ ಒಳ್ಳೇದಲ್ಲ ಮಗ. ಇದಿಷ್ಟು ಮಾತು ಮೊದಲು ಹೇಳಿದ್ರೆ ಮೊದಲು ಸ್ವರ ತಗ್ಗಿಸ್ಲಿಕ್ಕೆ ಆಗ್ಲಿಲ್ವಾ? ಆ ಸ್ವರ ಏರ್ಸಿದೆಯಲ್ಲ, ಈಗೆಲ್ಲ ಹೋಯ್ತು ನಿನ್ನ ಸ್ವರ. ಅವ ಕೈಲಿ ಓದಿತ್ತೋ. ಈಗ ನನ್ನ ಕೈಯಲ್ಲಿ ದುಡ್ಡು. ಬಾ. ಬೇಡ ಅನುಕೂಲವಾದ ಕಾಲ ಸನ್ನಿಹಿತ ಆಗಿದೆ ಈಗ. ಬೇಡ, ಆ ಸಂಬಂಧವಾಗಿ ಯೋಚನೆ ಮಾಡಬೇಡ. ಬೇಡ. ಯಾರಿಗೆ ಹೋಗಿನಿಂದ ನಾನು ಅಲ್ಲ, ಮೊದಲೇ ಹೇಳ್ಬಾರ್ದ ಬಾವಾಳಿ? ನಾ ಇಷ್ಟು ಕೂಗ್ಮೇಲೆ ಹೇಳುದ ನೀನು? ಓಡ್ತಾ ಇದ್ದೀಯ? ನಾನು ಓಡ್ತಿದ್ದೇನೆ, ನಡುಗ್ತಾ ಇದ್ದೇನೆ. ಬೇಡ ಬೇಡ ಕೂಗ್ತಾ ಇದ್ದೇನೆ. ನೀನು ಹೆದರ್ಕೊಂಡು ಓಡುವುದಾ? ಹಿಡ್ಕೊಂಡವು ನೀನ? ಹೌದೌದು, ನಾನೇ. ಅವ್ ಬರ್ತಾನೋ? ಯಾರು? ಅದು ನನ್ನ ಮಗ ಭಸ್ಮಾಸುರ. ಅವನು ನಿನ್ನನ್ನು ಹೊಟ್ಟಿಸ್ಕೊಂಡು ಬರ್ತಾ ಇದ್ದಾನ? ತ್ರಿಶೂಲ ವಶ ಮಾಡಿಕೊಂಡ. ನಾನೇ ಕೊಟ್ಟಂತ ಉರಿಯ ಹಸ್ತವನ್ನ ನನ್ನ ಮೇಲೆ ಪ್ರಯೋಗಿಸುವುದಕ್ಕೆ ನನ್ನನ್ನು ಬೆನ್ನೊಟ್ಕೊಂಡು ಬರ್ತಾ ಇದ್ದಾನೆ. ಈ ಇಬ್ರು ಹೋಗುವುದೇ ಹೇಗೆ? ನಾ ತಪ್ಪಿಸಿಕೊಳ್ತೇನೆ, ನಿನ್ನ ಕತೆ ನೋಡ್ಕೊ. ಬಾವ, ಏನಾದ್ರೂ ಮಾಡಿದ್ಕೊಂಡು ಪರಿಹಾರ ಹೇಳು. ಪರಿಹಾರವ? ಅಲ್ಲ, ನನ್ನ ಮುಖ ನೋಡಿ ಅಲ್ಲ, ನಿನ್ನ ತಂಗಿ ಮುಖ ನೋಡಿ ಅದು ಹೇಳು. ಇದೊಂದು ಮಾತು ಅಲ್ಲ. ಆಗಲ್ಲ. ನೀನು ಮಾತಾಡುತ್ತಾ ಮಾತಾಡುತ್ತಾ ಕೊನೆಯಲ್ಲಿ ಆಡಿದ ಮಾತದೆ. ನೀನು ಹೇಗೂ ತಪ್ಪಿಸ್ಕೊಳ್ಬಹುದು, ನಾನೂ ತಪ್ಪಿಸ್ಕೊಳ್ಬಹುದು. ನನ್ನ ತಂಗಿ ಗೊತ್ತು ಏನು ಕೇಳಿಲ್ವ? ನೋಡು, ಅವಳಿಗಾದ್ರೂ ನನಗೊಂದು ಉಪಕಾರ ಮಾಡು ಮಾರಾಯ. ಅಂದ್ರೆ ಒಂದು ನಮ್ಮಿಬ್ಬರಲ್ಲೊಂದು ಲೆಕ್ಕಾಚಾರ ಉಂಟು. ಲೆಕ್ಕಾಚಾರ? ಹೌದೌದು. ಯಾವುದು? ನಾನೊಂದು ತಪ್ಪು ಮಾಡಿದ್ದೇನೆ ಮಾರಾಯ. ಯಾವ ತಪ್ಪ? ನಿನ್ನ ಮಗನನ್ನ ನಾನು ನನ್ನ ಉರಿಯ ಕಣ್ಣಿನಿಂದ ಸುಟ್ಟಿದ್ದೇನೆ, ಮನ್ಮಥನನ್ನ. ಈಗ ಅವ ಅನಂಗನೇ ಆಗಿದ್ದಾನೆ. ಹಾಗಾಗಿ ಆವತ್ತು ನಿನ್ನ ಒಳ್ಳೆಯ ಮಗನನ್ನ ಸುಟ್ಟು ಬಿಟ್ಟೆ. ಇವತ್ತು
ನನ್ನ ಕೆಟ್ಟ ಮಗನಿಗೊಂದು ವ್ಯವಸ್ಥೆ ಮಾಡ. ವ್ಯವಸ್ಥೆ ಮಾಡ್ಬೇಕು. ಹೌದು, ನಾನೇ ಮಾಡ್ಬೇಕಾಗ್ತದೆ. ನೀನೆ ಯಾಕೆ ಗೊತ್ತುಂಟ, ಪಾಲನಾ ಕರ್ತೃ ನೀನು, ನಿನಗೆ ಹೊಣೆಗಾರಿಕೆ ಉಂಟು. ಮಾಡುದಲ್ಲ ನೀನು, ಅಲ್ಲ ನೀನು ಹೊಣೆಗಾರಿಕೆ. ನಾನು ಹಿಂದೆಲ್ಲ ಆಗಿದ್ದ ಹಾಗೆ ನಾನು ಮತ್ತು ಬ್ರಹ್ಮ ವರ ಕೊಡುವುದಕ್ಕೆ ಇದ್ದವರು. ಆ ವರಕ್ಕೆ ಚ್ಯುತಿ ಬಾರದ ಹಾಗೆ ತೆಗೆಯುವುದಕ್ಕೆ ನೀನೇ ಇದ್ದವಲ್ವೇ ನಾವು. ಹಾಗಾಗಿ ಹೇಳುವುದು ನೋಡು, ಆರಂಭದಲ್ಲಿ ದೈತ್ಯರು ಹುಟ್ಟಿದ ನಿನ್ನಿಂದಲೇ ಮಧುಕೈಟವರು. ಹೌದೌದು. ಹಾಗಾಗಿ ದೈತ್ಯರು ಹುಟ್ಟಿಸಿದ್ ನೀನೇ, ಮತ್ತೆ ಬೆಳೆಸಿದ್ ನಾವು. ಹಾಗಾಗಿ ಅದಕ್ಕೊಂದು ಕಾರಣ ಇತ್ತು. ಹೌದು, ಇದಕ್ಕೆ ಯಾವುದೋ ಕಾರಣ ಇಲ್ಲ. ಆವತ್ತು ನೀವು ಕಿವಿಯ ಕಿಲ್ಮಿಷ ಬಿಸಾಡಿದೆ. ಹೌದು. ಇವತ್ತು ನಾನು ಭಸ್ಮ ಬಿಸಾಡಿದ್ದೆ ಎರಡು. ಅದ್ರ ವಸ್ತು ಮಾತ್ರ ಬೇರೆ ಬೇರೆ. ಅವ್ರು ನನಗೆ ಉಪಟಳ ಕೊಡ್ಲಿಲ್ಲ, ಇಷ್ಟು ಕೊಡ್ಲಿಲ್ಲ. ಆವತ್ತು ಬ್ರಹ್ಮನ ಇಡ್ಲಿಕ್ಕೆ ಬಂದ್ರವರು, ಬ್ರಹ್ಮನ ನನಗೆ ಬರ್ಲಿಲ್ಲ. ಆಮೇಲೆ ನೀನು ಇಳಿವತ್ತು ಉತ್ತಲ್ಲ ಅಂತೆಲ್ಲ ಹೇಳಿದೆ. ಹೌದೌದು. ಪ್ರಸಂಗ ಒಂದು ಬ್ಯಾಗ್ ಮುಗಿಸ ಮುಗಿಸ್ಬೇಕು. ಉರಿ ತುಂಬಾ ಹೆಚ್ಚಾಗಿದೆ. ಸಮಸ್ಯೆಗೆ ಪರಿಹಾರ ನಾನು ಕೊಡ್ಬೇಕು. ನೋಡು, ಒಂದು ವಾತಾವರಣದ ಉರಿ, ಹೌದೌದು, ಇನ್ನೊಂದು ಉರಿಯ ಹಸ್ತದ ಉರಿ, ಹೌದೌದು, ಇನ್ನೊಂದು ಹೆದರಿಕೆಯ ಉರಿ, ಎಲ್ಲ ಉರಿಯೇ ಹೆಚ್ಚಾಗ್ತಾ ಉಂಟು. ಇದು ಬ್ಯಾಗ್ ಒಂದು ಇತ್ಯರ್ಥ ಮಾಡು ಮಾರಾಯ. ಯೋಚನೆ ಮಾಡಬೇಡ. ನೀನು ಅದೊಂದು ಯೋಚನೆ ಮಾಡು. ಮತ್ತೆ ನನಗೊಂದು ಅಭಯ ಕೊಟ್ಟು ಕಳುಹಿಕೊಡು. ಹಾಗಲ್ಲ, ಮತ್ತೆ ನಾ ಸಿದ್ಧನಾಗಿ ಮತ್ತೆ ಬರ್ತೇನೆ. ನನ್ನ ಮಾತು ಕೇಳು. ಅಲ್ಲಲ್ಲ, ಮೊದಲು ಅಭಯ ಕೊಡು ನೀನು. ಆಯ್ತು, ಕೊಟ್ಟಿದ್ದೇನೆ. ಸರಿಯಾಗಿದ್ರೆ ನೀನು ಹೇಳಿದಾಗೆ ಆ ಕಡೆಯಿಂದ ನಾನು ವ್ಯವಸ್ಥಿತವಾಗಿ ನಿಲ್ತೇನೆ. ನೀ ಯೋಚನೆ ಮಾಡಿ ಹೇಳು. ನೆನೆದನು ಯುಕ್ತಿಯೊಂದು ಶ್ರೀಗರಿತಾನ, ನೆನೆದನು ಯುಕ್ತಿಯೊಂದು ಅನಿಲ ವೇಗದಿ ಪೋಗಿ ವಟವೃಕ್ಷವಾಗಿ, ಅನಿಲ ವೇಗದಿ ಪೋಗಿ ವಟವೃಕ್ಷವಾಗಿರು, ಅನಿಲ ವೇಗದಿ ಪೋಗಿ ವಟವೃಕ್ಷವಾಗಿರು, ದುರುಳನವಧಿಸುವ ಪರೀಕ್ಷಿಸೆಂದು ಧೈರ್ಯವರೆದು, ಪರೀಕ್ಷಿಸೆಂದು ಧೈರ್ಯವರೆದು, ದುರುಳನಾವಧಿಸುವ ಪರಿನೋಡು ಎಂದೈರ್ಯ ವರೆದೋ, ಅನುಜನ ವಧಿಸಲೆಂದು ಶ್ರೀಗರಿತಾನ, ನೆನೆದನು ಯುಕ್ತಿಯೊಂದು
ಮಾಡುವುದು? ಹಾ 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 ಹಾಗಿದ್ರೆ ಇದಕ್ಕೊಂದು ಕಾರ್ಯವನ್ನು ಮಾಡಬೇಕು. ಯಾಕೆ ಆತ ಅವನ ಮಗ, ಹೇಗಿದ್ರು ಈ ಕಷ್ಟ ಬಂದಿರಬಹುದು. ಆದರೆ ನಾನೇನಾದರೂ ಕೊಲ್ಲುವಾಗ ಆತನಿಗೆ ಪುತ್ರ ವ್ಯಾಮೋಹ ಎನ್ನುವಂಥದ್ದು ಜಾಗೃತಿಗೊಂಡಿತ್ತು ಅಂತಾದರೆ ನನಗೆ ಕೊಲ್ಲುವುದಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಅವನನ್ನೇ ಕರೆದು ಹೇಳಬೇಕು. ಹಾ 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 ಸರಿ. ಹೌದೌದು. ಹಾಗಾಗಿ ಸರಿ, ಹಾಗಿದ್ರೆ ಅಭಯವನ್ನು ಕೊಟ್ಟಿದ್ದೇನೆ, ಅವನನ್ನು ಕಾಪಾಡ್ತೇನೆ ಎನ್ನುವಾಗಿ. ಯಾವ ರೀತಿಯ ಅಭಯ ಅವನಲ್ಲಿ ಹೇಳಿದ್ದೇನೆ ನಾನು. ಈಗ ನೀನು ಹೋಗಿ ಮಾಡುವಂತಹ ಕಾರ್ಯ ಏನು? ಕಾಣುತ್ತಿರುವಂತಹ ಭಯಪ್ರದೇಶದಲ್ಲಿ ವಟವಾಗಿ ನಿಲ್ಲಬೇಕು, ವಟವೃಕ್ಷವಾಗಿ ನೆಲ ನಿಲ್ಲಬೇಕು. ಯಾಕೆ? ವೃಕ್ಷಕ್ಕೆ ಭಾವನೆ ಎನ್ನುವುದು ಇರುವುದಿಲ್ಲ. ಅವನನ್ನು ಕೊಲ್ಲುವಾಗ ಏನಾದರೂ ಪುತ್ರ ವ್ಯಾಮೋಹ ಎನ್ನುವುದು ಜಾಗೃತಿ ಆದರೆ ಭಾರಿ ಕಷ್ಟ ಆಗ್ತದೆ. ಹಾಗಾಗಿ ಅವನಲ್ಲಿ ವೃಕ್ಷವಾಗಿ ನಿಲ್ಲುವುದಕ್ಕೆ ಹೇಳಿದ್ದೇನೆ. ಅವನ ಮುಂದೆಯೇ ಆ ಭಸ್ಮಾಸುರನನ್ನು ಕೊಂದು ಕಳಿತೇನೆ. ಅದು ಹೇಗೆ ಕೊಲ್ಲುವುದು? ಇದೇ ರೂಪದಲ್ಲಿ ಕೊಲ್ಲಿಕ್ಕಾಗ್ತದಾ? ಹಾ, ಹಾಗಾಗಿ ಕೊಲ್ಲುವ ಹಾಗಿಲ್ಲ ಇದೇ ರೂಪದಲ್ಲಿ. ಈಗಾಗಲೇ ಅನೇಕ ರೂಪವನ್ನು ನಾನು ಮಾಡಿದ್ದೇನೆ, ಅನೇಕ ವೇಷವನ್ನು ಮಾಡಿದ್ದವನಿದ್ದೇನೆ. ಹಾಗಿದ್ರೆ ಏನು ಮಾಡುವುದು? ಹಾ ಹಾ ಮಾಡ್ತೇನೆ, ಯೋಚಿಸಿದ್ದಾಗಿದೆ. ಕಾರ್ಯವನ್ನು ಮಾಡಿದ್ರೆ ಆಯ್ತು. ಯಾವ ರೀತಿಯಲ್ಲಿ? ನಿರೀಕ್ಷೆ
ಸುಂದರ ರೂಪದಿ ಸುಂದರ ರೂಪದಿ ಸುಂದರ ರೂಪದಿ ಮಂದಗಮನದಿ 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 ಒಂದು ಗೇಗಳು ಜಡ 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 ಎನ್ನುವುದ ಸುಂದರ ರೂಪದಿ ಮಂದಗಮನದಿ ಒಂದು ಗೆಗಳು ಜಡ ಜಡ ಜಡರೆನ್ನುವುದ ಒಂದು ಗೆಗಳು ಜಡ ರೂಪದಿ ಮಂದಗಮನದಿ ಸುಂದರ ರೂಪದಿ ಮಂದಗಮನದಿ ಮಂದಗಮನದಿ ಒಂದು ಗೆಗಳು ಜಡ 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 ಸುಂದರ ರೂಪದಿ ಮಂದಗಮನದಿ 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 ಸುಂದರ ರೂಪದಿ ಮಂದಗಮನದಿ ಒಂದು ಗೆಗಳು ಜಡ 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 ಎನ್ನುವುದ ಬಂಧನದ ಮೋಹಿನಿ ಆನಂದದಿ ಸುಂದರ ರೂಪದಿ ಮಂದಗಮನದಿ ಮಂದಗಮನದಿ ಒಂದು ಗೆಗಳು ಜಡ ಜಡ ಜಡರೆನ್ನುವುದ ಒಂದು ಗೆಗಳು ಜಡ ಜಡ ಜಡರೆನ್ನುವುದ ಬಂಧನದ ಮೋಹಿನಿ ಮೋಹಿನಿ ಆನಂದದಿ
ಮೌನವಾಗಿ ನೋಡ್ತಾ ಇದ್ದೀರಿ. ಮೌನ ಬಿಡಿ, ನಿಮ್ಮ ಬಗ್ಗೆ ನಮ್ಮ ಲಕ್ಷ್ಯವೇ ಇಲ್ಲ. ಪಕ್ಕದಲ್ಲಿರೋರು ನೋಡಿ, ಅಬ್ಬಬ್ಬಾ, ಬಿಟ್ಟ ಬಾಯಿ ಬಿಟ್ಟ ಹಾಗೆ ಉಂಟು, ತೆರೆದ ಕಣ್ಣು ತೆರೆದ ಹಾಗೆ ಉಂಟು. ನನ್ನನ್ನೇ ನೋಡ್ತಾ ಇದ್ದಾರೆ ಪಕ್ಕದಲ್ಲಿರುವವರು. ಯಾಕಿರ್ಬೋದು? ಅವರನ್ನು ಬಿಡಿ. ಓ ಅಲ್ಲಿ ನೋಡಿ, ಹಣ್ಣು ಹಣ್ಣು ಮುದುಕರು, ಬಾಯಿ ಎಳೆದರೆ ಮಾರುದ್ದ ಬರುತ್ತದೆ. ನನ್ನನ್ನೇ ನೋಡ್ತಾ ಇದ್ದಾರಲ್ಲ. ಹೌದು, ತಪ್ಪಲ್ವಪ್ಪ. ಹೆಣ್ಣೊಬ್ಬಳನ್ನ ಲೋಕ ಭಿನ್ನ ರುಚಿಯಲ್ಲಿ ನೋಡ್ತದೆ. ಮುದುಕರು ನೋಡುವುದಕ್ಕೂ ಒಂದು ಭಾವನೆ ಇದೆ, ನನಗೆ ಗೊತ್ತುಂಟು ಅದು. ಅವರಿಗೆ ನನ್ನ ಚಂದದ ಮೊಮ್ಮಗಳೊಬ್ಬಳು ಇದ್ದಿದ್ರೆ ಒಳ್ಳೆ ಭಾವನೆ. ಪಾಪ ಇರಲಿ. ನೋಡಿ, ಈ ಹೆಂಗಸರಾಕ್ ನನ್ನನ್ನು ಹೀಗೆ ನೋಡ್ತಾ ಇರುವುದು. ಇನ್ನೇನು ತಿಂದೇ ಬಿಡ್ತೇನೆ. ಏನು ಹಾಗೆ ನೋಡ್ತಾ ಇದ್ದಾರೆ ಹೆಂಗಸರಲ್ಲ? ಯಾಕೆ? ನನಗೆ ಗೊತ್ತಾಯ್ತು, ನನ್ನಷ್ಟು ಚಂದದ ರೂಪ ಅವರಿಗೆ ಇಲ್ವಲ್ಲ. ಹೊಟ್ಟೆ ಕಿಚ್ಚು ಬಿಡಿ, ತಪ್ಪಲ್ಲ. ಯಾಕೆ? ಇದು ವೇಷ. ವೇಷ ಅಲ್ವ ಇದು? ಸತ್ಯವಾಗಿಯೂ ನಾನು ಹೀಗೆ ಇದ್ದಿದ್ರೆ ನೀವೆಲ್ಲ ಹೇಳುವುದಕ್ಕೋ ನೀವೆಲ್ಲ ಕೇಳುವುದಕ್ಕೋ ನಾನು ಕಿವಿ ಕೊಡುತ್ತಿದ್ದೆ. ವೇಷ ಮಾಡ್ತೇವೆ ಅಂತಂದ ಮೇಲೆ ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ನಾವು ಕಿವಿ ಕೊಡಲಿಕ್ಕೆ ಆಗುವುದೂ ಇಲ್ಲ. ಹೌದಪ್ಪ, ಯಾಕಾಗಿ ಮಾತನ್ನು ಹೇಳ್ತಾ ಇದ್ದೇನೆ? ಇದು ವೇಷ. ಹಾಗಾಗಿ ಹೌದು, ವೇಷ ಅಂತ ಕೂಡಲೇ ಕೆಲವರಿದ್ದಾರೆ ಯಾರಿಗೆ ಮೋಸ ಮಾಡುವುದಕ್ಕೆ. ಇದು ಮೋಸ ಮಾಡ್ಲಿಕ್ಕಾಗಿ ಮಾಡಿದ ವೇಷ ಆಗಿರ್ಬೋದು. ಹಾಗಂತ ವೇಷ ಮಾಡುವವರೆಲ್ಲರೂ ಮೋಸಗಾರರು ಅಂತ ಭಾವಿಸಬೇಡಿ. ಹಾಗಾದ್ರೆ ಇದು ನನಗೆ ಹೊಸ ವೇಷವಂತೂ ಅಲ್ಲವೇ ಅಲ್ಲ. ಯಾಕೆ? ಈ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ಅಮೃತವು ಹುಟ್ಟಿ ಬಂತು. ಆ ಅಮೃತವನ್ನ ದೇವತೆಗಳಿಗೂ ದಾನವರಿಗೂ ಹಂಚುವುದಕ್ಕೋಸ್ಕರವಾಗಿ ಮಾಡಿದಂತಹ ವೇಷ ಮೋಹಿನಿಯ ವೇಷ. ಹೌದು, ಜಗನ್ಮೋಹಿನಿ. ಈಗ ಅದೇ ವೇಷವನ್ನು ಮಾಡುವಂತ ಅನಿವಾರ್ಯತೆ ಬಂದ ಕಾರಣ ಏನು ಗೊತ್ತುಂಟಾ? ಇದ್ದಾಗಲೇ ನನ್ನ ಭಾವನ ಆಗಿರುವಂತಹ ಈಶ, ಅವನಿಗೆ ಹುಟ್ಟಿದ್ದಾನೆ ಒಬ್ಬ ಮಗ, ಆಗಬೇಕಾಗಿದೆ ಅವನ ನಾಶ. ಹಾಗಾಗಿಯೇ ಮಾಡಿದ್ದು ಈ ವೇಷ. ಹೇಗೆ? ಕಾರಣ ಉಂಟು. ಪ್ರಪಂಚದಲ್ಲಿ ಯಾವುದು ಅತಿಯಾಗುತ್ತದೆಯೋ ಅದರಿಂದಲೇ ಮೃತ್ಯು ಎನ್ನುವುದು ನಿಶ್ಚಿತವಾಗಿ ಇರುತ್ತದೆಯಂತೆ. ಈಗ ಭಸ್ಮಾಸುರನಿಗೆ ಅತಿಯಾಗಿರುವುದು ಮೋಹ. ಮೋಹವು ಅತಿಯಾಗಿರುವಂತಹ ಭಸ್ಮಾಸುರನ ನಾಶಕ್ಕಾಗಿ ಮೋಹಿನಿಯ ವೇಷವನ್ನ ಅಂತೆ. ಆಗಬಹುದಲ್ಲ ಇಷ್ಟು? ಆಗಲಿಕ್ಕಿಲ್ಲ. ಇಲ್ಲಿರುವವರೆಲ್ಲರೂ ನನ್ನ ಕಡೆಗೆ ಗಮನವನ್ನು ಹರಿಸ್ತಾ ಇದ್ದಾರೆ. ಆದ್ರೆ ನಾನು ಅವನ ಗಮನವನ್ನು ನನ್ನತ್ತ ಸೆಳೆಯಬೇಕು. ಹೋಗುವಾಗ ಹೀಗೆ ಹೋಗುವುದಲ್ಲ, ಕುಣಿಯುತ್ತಾ ಹಾಡುತ್ತಾ ಪಾಡುತ್ತಾ ಅವನತ್ತ ಹೋಗಿ ಬಿಡ್ತೇನಂತೆ. ಎಲ್ಲಿ ಸೊಬಗಿದೆ
ಮಾಮರವು ಪೂತಿದೆ ಸ್ವಬಗೆ ನಿಂದಿದೆ ಮಾಮರವು ಪೂತಿದೆ ಸ್ವಬಗೆ ಸ್ವಬಗೆ ನಿಂತಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಸೊಬಗಿದೆ ಸೊಗಸಿದೆ ಸೊಬಗಿದೆ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಸೊಬಗಿದೆ ಸೊಗಸಿದೆ ಸೊಬಗಿದೆ ಸೊಗಸಿದೆ ಸೊಬಗಿದೆ ಸೊಗಸಿದೆ ಎಲ್ಲೆಲ್ಲೂ ಸೊಬಗಿದೆ ಮಾಮರವು ಪೂತಿದೆ ಮಾಮರವು ಪೂತಿದೆ ಮಾಮರವು ಪೂತಿದೆ ಮಾಮರವು ಪೂತಿದೆ ಸೊಬಗೆ ನಿಂತಿದೆ ಮಾಮರವು ಪೂತಿದೆ ಮಾಮರವು ಪೂತಿದೆ ಮಾಮರವು ಪೂತಿದೆ ಸೊಬಗೆ 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 ನಿಂತಿದೆ ಮಾಮರವು ಪೂತಿದೆ ಸೊಬಗೆ ನಿಂತಿದೆ ಸೊಬಗೆ ನಿಂತಿದೆ ಜಿಗಿದ ತಳಿಲ ತೋರಣ ಸುತ್ತೆಲ್ಲ ಮೋರಳು ಜಿಗಿದ ತಳಿಲ ತೋರಣ ಜಿಗಿದ ತಳಿಲ ತೋರಣ ಜಿಗಿದ ತಳಿಲ ತೋರಣ ಜಿಗಿದ ತಳಿಲ ತೋರಣ ಸುತ್ತೆಲ್ಲ ಮೋರಳು ಸುತ್ತೆಲ್ಲ ಮೋರಳು ಸುತ್ತೆಲ್ಲ ಮೋರಳು ಜಿಗಿದ ತಳಿಲ ತೋರಣ ಜಿಗಿದ ತಳಿಲ ತೋರಣ ಜಿಗಿದ ತಳಿಲ ತೋರಣ ಸುತ್ತೆಲ್ಲ ಮೋರಣ ಸುತ್ತೆಲ್ಲ ಮೋರಣ ಸುತ್ತೆಲ್ಲ ಮೋರಣ ಭೂಮಾತೆ ಉಡುಪಿದಾಯ್ತು ಗೆಲುವಿನ ಭೂಮಾತೆ ಉಡುಪಿದಾಯ್ತು ಗೆಲುವಿನ ಅರಸನ ಭೂಮಾತೆ ಉಡುಪಿ ಭೂಮಾತೆ ಉಡುಪಿ ಭೂಮಾತೆ ಉಡುಪಿದಾಯ್ತು ಚೆಲುವಿನ ಅರಸಿನ ಚೆಲುವಿನ ಅರಸಿನ ಚೆಲುವಿನ ಅರಸಿನ ಭೂಮಾತೆ ಉಡುಪಿದಾಯ್ತು ಚೆಲುವಿನ ಅರಸಿನ ಎಲ್ಲೆಲ್ಲೂ ಸೊಬಗಿದೆ ಎಲ್ಲೆಲ್ಲೂ ಸೊಗಸಿದೆ ಮಾಮರವು ಪೂತಿದೆ ಸೊಬಗೆ ನಿಂತಿದೆ ಮಾಮರವು ಪೂತಿದೆ ಸೊಬಗೆ ನಿಂತಿದೆ ಸೊಬಗೆ ನಿಂತಿದೆ ಚಳಿಯೊಡಿಯು ಜಾರಿ ತಂಗಾಡಿ ತೂರಿದೆ ಇವತ್ತು ತುಂಬಾ ಚಳಿ. ಚಳಿಯೊಡಿಯು ಜಾರಿ ಚಳಿ 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 ಚಳಿಯೊಡಿಯು ಜಾರಿ ತಂಗಾಡಿ ತೂರಿದೆ ತಂಗಾಡಿ ತೂರಿದೆ
ಕಂಪು ಕಂಪು ಪದವ ಬೀರಿದೆ
ಕಂಡನು 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 ಭಸ್ಮಾಸುರನು ಮೋಗಿನಿಯ ಕಂಡನು 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 ಭಸ್ಮಾಸುರನು ಮೋಗಿನಿಯ ಮೋಗಿನಿಯನ್ನು ಕಂಡನು 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 ಭಸ್ಮಾಸುರನು 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 ಮೋಹಿನಿಯನ್ನು ಕಂಡನು 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 ಭಸ್ಮಾಸುರನು ಮೋಹಿನಿಯನ್ನು ಕಂಡನು ಭಸ್ಮಾಸುರನು ಮೋಹಿನಿಯ ಕಂಡನು ಭುವನ ಸುಂದರಿಯ ಕಂಡನು ಭುವನ ಸುಂದರಿಯ ಭುವನ ಸುಂದರಿಯ ಕಂಡನು ಭುವನ ಸುಂದರಿಯ 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 ಸುಂದರಿಯನ್ನು ಭೂಮಂಡಲದೊಳಗೆ ಚಲ್ವಿಕೆಯ 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 ಚಲ್ವಿಕೆಯನ್ನು ಕಂಡ ಭೂಮಂಡಲದೊಳಗೆ ಚಲುವಿಕೆಯ 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 ಚಲುವಿಕೆಯನ್ನು ಕಂಡನು 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 ಕಂಡನು
ಕಂಡನು ಕಂಡನು ಏನು ಆಶ್ಚರ್ಯ ಇದು, ಎಂತಹ ಆಶ್ಚರ್ಯ. ಅಲ್ಲದೆ ಇದ್ರೆ ಆ ಶಂಕರನನ್ನು ಅರಸುತ್ತಾ ಎಲ್ಲೆಲ್ಲಿಯೋ ಧಾವಿಸಿ ಬಂದೆ, ಎಲ್ಲಿಯೂ ನನಗೆ ಸಿಗಲಿಲ್ಲ. ಯಾವ ಕಡೆಯಲ್ಲಿ ನೋಡಿದ್ರು ಆ ಶಂಕರ ಕಣ್ಣು ತಪ್ಪಿಸಿಕೊಂಡ ಎನ್ನುವ ಕಾರಣಕ್ಕಾಗಿ ಓಡೋಡಿ ಧಾವಿಸಿ ಬಂದು ನೋಡ್ತಾ ಇದ್ರೆ ಈ ಕಡೆಯಲ್ಲಿ ಹೆಣ್ಣ, ಆಹಾ ಸ್ತ್ರೀ ರತ್ನ, ರೂಪದ ರಾಶಿ, ಚಂದಗೊಂಪೆ, ಎಷ್ಟು ಚಂದ ಇವಳ ಅಂದ ಚಂದ, ಮತ್ತವರಲ್ಲಿ ಕಾಣಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಅಡಿಯಿಂದ ಮುಡಿಯವರೆಗೆ, ಮುಡಿಯಿಂದ ಅಡಿಯವರೆಗೆ, ಮೇಲೆ ಕೆಳಗೆ, ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಕಂಡುವುದಿಲ್ಲವು. ಮುಖಮಂಡಲ ಆಕಾಶದಲ್ಲಿ ರಾರಾಜಿಸುತ್ತಿರುವಂತಹ ಚಂದ್ರಮನ ಹಾಗೆ ಚಂದ್ರವದನೆ, ಏನ್ ಚಂದ ಇದ್ದಾಳೆ. ಯಾವುದನ್ನು ವರ್ಣಿಸಬೇಕು, ಯಾವುದನ್ನು ಬಿಡಬೇಕು ಎನ್ನುವುದಾಗಿ ಈಗ ಅರ್ಥ ಆಯಿತು. ಇವಳು ನಿಜವಾಗಿ ಇಲ್ಲಿಯೇ ಇದ್ದವಳ. ಮೇಲಿನಿಂದ ಕೆಳಗೆ ಬಿದ್ಲ, ಕೆಳಗಿಂದ ಮೇಲೆ ಎದ್ಲ, ಇಲ್ಲಿಯೇ ಏನಾದರೂ ಆವಿರ್ಭಾವ ಆದದ್ದ. ನಿಜವಾಗಿಯೂ ನನ್ನ ಜೀವನದಲ್ಲಿ ಇಂತಹ ಒಬ್ಬಳು ಸ್ಫುರದ್ರೂಪಿಯಾದಂತಹ ಸೌಂದರ್ಯದ ರಾಶಿಯನ್ನು ನೋಡಿದ್ದಿಲ್ಲವೇ ಇಲ್ಲ. ಏನ್ ಚಂದ, ಏನಾ ಸೌಂದರ್ಯ. ಆ ಬ್ರಹ್ಮದೇವ ನಿಜವಾಗಿಯೂ ತನ್ನ ಸೌಂದರ್ಯ ಪ್ರಜ್ಞೆಯನ್ನ ಧಾರಾಳವಾಗಿ ಧಾರೆ ಎರೆದು ಇಂತಹ ಚಂದದ ಹೆಣ್ಣೊಬ್ಬಳನ್ನು ಸೃಷ್ಟಿಸಿದ್ದಾನೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅದೇನೊಂದು ಹಣೆ ಮೇಲೆ ದುಂಬಿ ಹಾರಾಡ್ತಾ ಇದ್ದದ್ದ. ಹೌದು, ಖಂಡಿತ ಹೌದು. ಬೀಸುವ ತಂಗಾಳಿಗೆ ಹಾರಾಡುವ ಮುಂಗುರುಳನ್ನ ಕಾಣುತ್ತಾ ಇರುವ ಹಾಗೆ ಮರಿದುಂಬಿಗಳೇ ಹಾರಾಡ್ತಾ ಇದ್ದಾವೋ ಎಂಬ ಹಾಗೆ. ನಿಜವಾಗ ನಮ್ಮ ಕಥೆ ಬಿಡಿ, ಇಂಥ ಚಂದದವಳನ್ನು ಕಂಡ್ರೆ ಪ್ರಾಯ ಆದವರೆಲ್ಲ ಕಣ್ಣು ಬಿಟ್ಕೊಂಡು ಬಾಯಿ ಬಿಟ್ಕೊಂಡು ಕೊಡ್ತಾ ಇದ್ದಾರೆ. ಎಷ್ಟು ಕೈಯಂದು ಹೋದ್ರೂ ತೊಂದರೆ ಇಲ್ಲ, ಮತ್ತೆ ಬರುವ ವರ್ಷ ಇದನ್ನೇ ಮಾಡಿಸುವುದು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ತೊಂದರೆ ಇಲ್ಲ, ಮಾಡಿಸುವುದು ಎಷ್ಟು ಮಾಡಿಸಿ ನಮ್ಮನ್ನೊಂದು ಜೊತೆಗೆ ಇಟ್ಕೊಳ್ಳಿ ಅಷ್ಟೇ. ಏನೇ ಇದ್ದರು ಆಲೋಚಿಸುತ್ತಾ ಇರುವ ಹಾಗೆ ಇವಳನ್ನು ನೋಡಿದರೆ ಅದಲ್ಲ, ಹಣೆಯ ಮೇಲೆ ಹಾರಾಡುತ್ತಿರುವುದು ಮರಿದುಂಬಿಗಳಲ್ಲ, ಅದೇ ಮುಂಗುರುಳು. ಅವಳ ಹಣೆ ಬಂಗಾರದ ಮಣೆ. ನಿಜವಾಗಿಯೂ ನಮ್ಮಂಥವರ ಪಾಲಿಗದು ಬಂಗಾರದ ಮಣೆಯೇ ಹೌದು. ಆಮೇಲೆ ಹುಬ್ಬು, ಅದು ಹುಬ್ಬ ಅಲ್ಲ, ಕಾಮನ ಕೈಯ ಕಬ್ಬಿಲ್ಲು. ನಿಜವಾಗಿ ಬಾಗಿ ಬಳುಕಿ ಕಾಮನ ಕೈಯಲ್ಲಿ ರಾರಾಜಿಸುತ್ತಿರುವಂತಹ ಆ ಬಿಲ್ಲಿನ ಹಾಗೆ ಎಷ್ಟು ಚಂದವಾಗಿ ಇಟ್ಕೊಂಡಿದ್ದಾಳೆ ಹುಬ್ಬು. ಎಷ್ಟು ಮಾಡಿದ್ರೆ 4 ಜನ ಬಿಚ್ಚ ಹತ್ರ. ಅದಲ್ಲ, ಇವಳು ಹುಬ್ಬನ್ನು ನೋಡುವಾಗ ಆ ಬಾಗುವ ಬಳಕುವ ಆ ಸೌಂದರ್ಯ ತಿಂಗಳಕ್ಕಿಂತ ಹುಬ್ಬಿಗೆ ಎಷ್ಟು ಖರ್ಚು ಮಾಡಿಸಾಯ್ತಾಳೋ ಏನೋ. ಆಮೇಲೆ ಕಣ್ಣು, ಅದು ಕಣ್ಣಲ್ಲ, ಮೀನು ಕಣ್ಣು. ಅಂದ್ರೆ ರೋಗ ಹಿಡಿದದ್ದು ಅಂತ ಭಾವಿಸಬೇಡಿ. ನೀರಿನಲ್ಲಿ ಸಂಚರಿಸುವಂತಹ ಮೀನು ಆ ಕಡೆ ಈ ಕಡೆ ಸಂಚರಿಸುವಾಗ ಥಳ್ಳ ಫಳ್ಳ ಥಳ್ಳ ಫಳ್ಳ ಥಳ್ಳ ಫಳ್ಳ ಹೊಳೆಯುವ ಹಾಗೆ ಮತ್ಸ್ಯ ನಯನೆ. ಗಲ್ಲ ಅಲ್ಲ, ನಮ್ಮಂಥ ಪ್ರಾಯದ ಹುಡುಗರ ಪಾಲಿಗೆ ಹಚ್ಚಿನ ಬೆಲ್ಲ. ಆಮೇಲೆ ಕನ್ನಡಿ ಕಪೋಲೆ. ನಾನಿಲ್ಲಿದ್ದರೂ ನನ್ನ ಪ್ರತಿಬಿಂಬ ಆ ಕಪೋಲದಲ್ಲಿಯೇ ಕಾಣಿಸ್ತಾ ಇದೆ. ಆಮೇಲೆ ತುಟಿ, ಅದು ತುಟಿಯ ತೊಂಡೆ ಹಣ್ಣನ್ನು ಇಬ್ಬಾಗವಾಗಿ ಕತ್ತರಿಸಿಟ್ಟಾಗ ಎಷ್ಟು ಕೆಂಪಾಗಿ ಕಾಣಿಸ್ತದೋ ಅದೇ ರೀತಿ ತೊಂಡೆ ಹಣ್ಣಿನ ಉಪಾದಿಯಲ್ಲಿರುವಂತಹ ಕೆಂದುಟಿ ಅರಗಿಣಿಯಾಗಿ ಹೋಗಿ ಆ ತುಟಿಯನ್ನು ಕಚ್ಚಿಬಿಡ್ಲ. ಶ್ವೇತವರ್ಣದ ದಂತ ಪಂಕ್ತಿಗಳು, ಮೂಗು, ಸಂಪಿಗೆಯ ಮೊಗ್ಗು, ಆಮೇಲೆ ಕಂಠ, ಬಲಮುರಿ ಶಂಖ, ಸೊಂಟ. ನಿಜವಾಗಿ ಇಷ್ಟೇ ಇರಬೇಕು. ಸಿಂಹ ಕಟಿ, ನಡೆದ್ರೆ ಏನು ಮದಗ ಜಗ ಮನೆ. ನಿಜವಾಗಿಯೂ ಸಿಂಹ ಕಥೆಯನ್ನು ಕೆಲವರೆಲ್ಲ ಇದ್ದಾರೆ. ಎದ್ದುಕೊಂಡು ಹೊರಟ್ರೆ ದೇವ್ರೇ ಈಗ ಬೀಳ್ತಾರೋ ಆಗ ಬೀಳ್ತಾರೋ.
ಮಟ್ಟಿಗೆ ಆಕರ್ಷಣೀಯವಾದಂತಹ ಸೊಂಟ, ಆ ಸೊಂಟ, ಆ ಕಂಠ. ಬೇಡ, ಹೆಣ್ಣಿನ ಸೌಂದರ್ಯಕ್ಕೆ ಯಾವ್ಯಾವುದು ಎಷ್ಟಿರಬೇಕು ಅಷ್ಟೆಲ್ಲ ಉಂಟು. ನಾವು ಸುಮ್ಮನೆ ಬಾಯಲ್ಲಿ ಹೇಳಿ ಹಾಳು ಮಾಡುವುದು ಯಾಕೆ? ಆದ್ರಿಂದ ಬಾವಗಿ ಸೌಂದರ್ಯ ನೋಡೆ ಬಾವಗಿ ಸೌಂದರ್ಯ ಬಾವಗಿ ಸೌಂದರ್ಯ 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 ಬಾವಗಿ ಸೌಂದರ್ಯ ನೋಡೆ ಈ ಬಾವಗಿ ಸೌಂದರ್ಯ 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 ನೋಡೆ ಸೌಂದರ್ಯ ನೋಡೆ ಸೌಂದರ್ಯ ನೋಡೆ ಸೌಂದರ್ಯ ಬಾವಗಿ ಸೌಂದರ್ಯ 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 ನೋಡೆ ನೋಡೆ ಬಾವಗಿ ಸೌಂದರ್ಯ ನೋಡೆ ಮನೋಭಾವ ಆಕೆಯ ಬಳಿ ದೇವಿಯ ಬಳಿಗೈದೆ ಸಾವನ ನೋಡಿ ಯಾರೆಂದು ನನಗೆ ಹೇಳು ವಿವರನೆಲ್ಲವನಿಗೆ ದೇವಿಯ ಬಳಿಗೈದು ದೇವಿಯ ಬಳಿಗೈದು ದೇವಿಯ ಬಳಿಗೈದು ದೇವಿಯ ಬಳಿಗೈದು ಸಾವನ
ಈಗಲಾದರೂ ಸಾಕ. ಆಗ ಜೀವ ಹೋದ್ರು ಹೀಗಾದದ್ದು ಹೀಗೆ ಮಾಡದೆ ಬಿಡು ಮಗ ಅಲ್ಲ ನಾನು. ಅದಲ್ಲ, ಈಗ ಇವಳನ್ನು ನೋಡುತ್ತಾ ಇರುವ ಹಾಗೆ ನನ್ನ ಜೀವನಯನ್ನು ನಲಿದಾಡುತ್ತಾ ಇದೆ. ಯಾರಾಗಿರಬಹುದು, ಎಲ್ಲಿಂದ ಬಂದವಳಾಗಿರಬಹುದು, ಏನಿವಳ ಸೌಂದರ್ಯದ ಗುಟ್ಟು? ನನ್ನಲ್ಲಿಯೇ ನಾನು ಯೋಚಿಸುವುದು ಯಾಕೆ? ಒಂದು ಸಾರಿ ದೇವಿಯ ಬಳಿ ಹೋದರೆ, ಆಹಾ, ದೇವಿ ಅಂದರೆ ದೇವಿ, ನಿಜವಾಗಿ ಆ ಜಡೆ ಜಡೆ ಅಲ್ಲ, ಅದು ನಾಗನ ಹೆಡೆ. ನಾಗಲೋಕದ ನಾಗಶ್ರೀಯೇ ಒಂದು ಹಾಗಾಯ್ತು. ಏನೋ ನಮ್ಮ ಪುಣ್ಯ, ಇವತ್ತು ನಾಗಶ್ರೀ ದರ್ಶನ. ಹಾಗಾದರೆ ಆ ದೇವಿ ಇಲ್ಲಿಗೆ ಬಂದಿದ್ದಾಳೆ ಎಂಬಲ್ಲಿಗೆ ಅವಳನ್ನು ಉಳಿಸಿಕೊಳ್ಬೇಕಾ ಬೇಡವಾ? ಹಾಗಾಗಿ ಒಂದು ಮಾತಾಡಿಸಿ ಪರಿಚಯ ಕೇಳಿದರೆ ಕೇಳದೆ ಇದ್ದಾಳ, ನೋಡೋಣ. ಯಾರು ಮೇಲ್ಮನೆ ಹೋದದ್ದು. ಎಷ್ಟು ಕೂಗಿದ್ರು ಅರಣ್ಯ ರೋಧನ. ಅಂದರೆ ಇವಳು ಬಹುಶಃ ಕಿವಿ ಇಲ್ಲ, ಆ ಕಿವಿ ಉಂಟು, ಕೇಳುವುದಿಲ್ಲ. ನಾವೆಷ್ಟೇ ಹೇಳಿದರು ಅವಳು ಈ ಕಡೆಗೆ ಪ್ರತಿಕ್ರಿಯಿಸುವುದಿಲ್ಲ. ಹಾಗಾದರೆ ಕಿಪ್ಪಿ ಕಿವಿ ಕೇಳುವುದಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಮಾತಾಡಿಸುವುದಿದ್ರೆ ಯಾವುದಕ್ಕೂ ಪ್ರತಿಕ್ರಿಯೆ ಇಲ್ಲ. ಯಾ ನಾರೇ, ನೀನು ಯಾರು? ಎಲ್ಲಿಂದ ಬಂದವಳು? ನಿನ್ನ ಮನೆಯಲ್ಲಿ ನಿನ್ನ ಅಪ್ಪ ಅಮ್ಮ ಇದ್ದಾರಾ? ಇದ್ರವ್ರು ಯಾರು? ಮದುವೆ ಆಗಿದೆಯಾ? ಗಂಡ ಇದ್ದಾನ? ಎಷ್ಟು ದಿವಸ ಇರ್ತಾನೆ ಇನ್ನು? ಎಷ್ಟು ವರ್ಷಕ್ಕೆ? ಗಂಡ ಯಾರು? ಅವನ ಹೆಸರೇನು? ನಿನ್ನ ಹೆಸರೇನು? ಮಕ್ಕಳು ದೇಹ ನೋಡಿದ್ರೆ ಅದೆಲ್ಲ ರಗಳೆ ಹಚ್ಕೊಂಡಾಗ ಕಾಣುವುದಿಲ್ಲ ನೀನು. ಹಾಗಾಗಿ ಅದಲ್ಲ ಅಂತಾದ್ರೆ ಮತ್ಯಾರು? ನಿನ್ನ ಹೆಸರೇನು? ನಿನ್ನ ಪೂರ್ಣ ಪರಿಚಯ ಹೇಳೋ, ಕೇಳೋಣ. ಏನದು? ಮಾತಿನ ಮುತ್ತು. ಅದು ಕೆಳಗೆ ಬಿತ್ತು, ಅದನ್ನು ಕೈಯಲ್ಲಿ ಎತ್ತು, ತಲೆಯ ಮೇಲೆ ಹೊತ್ತು. ಹಾಗಾದ್ರೆ ನಿನಗಿಲ್ಲ ಇನ್ನು ಹೆಚ್ಚು ಹೊತ್ತು. ಇನ್ನು ಹೆಚ್ಚು ಹೊತ್ತು ನನಗೆ ಒಬ್ಬನಿಗೆ ಅಲ್ಲ, ನಿನಗೂ ಇಲ್ಲ. ಬೇಡ, ಅವ್ರು ಹೇಳಿದಷ್ಟು ಹೊತ್ತಿನಲ್ಲಿ ಮುಗಿಸ್ಕೊಂಡು ಹೋಗುವ. ಯಾರು ಅಂತ ಹೇಳು ಬೇಗ. ಯಾರಯ್ಯ? ಯಾರಯ್ಯ ಯಾರಯ್ಯ
ಮನಸೂರೆಗುಳ್ಳಿಗೆಯ ಪರಿದೆ ಭ್ರಾಂತ ನಿನಗೆ ಪರಿದೆ ಭ್ರಾಂತ ನಿನಗೆ ಪರಿದೆ ಭ್ರಾಂತ ಸರಿಯಲ್ಲ ನಿನಗೆ ಸರಿಯಲ್ಲ ಸರಿ ಇಲ್ಲ ಸರಿಯಲ್ಲ ನಿನಗೆ ಸರಿ ಅಲ್ಲ ನಿನಗೆ ಈ ಬೇರರ ಮಾತ ಸರಿಯಲ್ಲ ನಿನಗೆ ಸರಿಯಲ್ಲ ಸರಿಯಿಲ್ಲ ಸರಿಯಲ್ಲ ನಿನಗೆ ಈ ಬೇರರ ಮಾತ ಯಾವ ಪುರವಯ್ಯ ನಿನ್ನ ಹೆಸರೇನೆನುತ ಯಾವ ಪುರವಯ್ಯ ನಿನ್ನ ಯಾವ ಪುರವಯ್ಯ ನಿನ್ನ ಹೆಸರೇನೆನುತ ನಿನ್ನ ಹೆಸರೇನೆನುತ ಯಾರಯ್ಯ 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 ಏನ ವಿಚಾರಿರುವುದು
ಯಾರಯ್ಯ? ಬಂದೆ ನನ್ನನ್ನು ಬಾರಯ್ಯ ಅಂತ ಕರ್ಕೊಂಡು ನೀ ಎಲ್ಲಲ್ಲಿ ಓಡ್ತೀಯ? ಕಿವಿ ದೂರುವ? ಇಲ್ಲ, ಬಾಯಿಂದ ಹತ್ತಿರವೇ ಉಂಟು. ಬಾಯಿಂದ ಹತ್ತಿರ ಇರಲಿ, ಹಾ, ಆ ಕಿವಿಗೆ ಕೇಳ್ತದೆಯಾ? ಎಲ್ಲ ಕೇಳ್ತದೆ. ನಾನು ಯಾರಯ್ಯ ಅಂತ ಕೇಳಿದ್ದು. ಓ, ಯಾರಯ್ಯ ಅಂದ್ಯ? ನಿನಗೆ ನನಗೆ ಬಾರಯ್ಯ ಅಂತ ಕರೆದ ಹಾಗಾಯ್ತು. ಅಂದ್ರೆ ನಾನು ನಿನ್ನ ನಿರೀಕ್ಷೆಯಲ್ಲಿ, ಮಾತಿನ ನಿರೀಕ್ಷೆಯಲ್ಲಿ ಇದ್ನಲ್ಲ. ತಪ್ಪು ನಿನ್ನದಲ್ವಾ? ಮತ್ತೆ ನೋಡು, ಹ, ನೋಡುವುದು ಎಲ್ಲವೂ ಅವರಂದುಕೊಂಡ ಹಾಗೆ ಇರ್ತದೆ ಅಂತಲ್ಲ. ಹ, ಹ, ಆದ್ರೆ ಏನು ಮಾಡುವುದು ಹೇಳು? ಹ. ಅವರು ಯಾವ ಭಾವದಲ್ಲಿ ನೋಡ್ತಾರೋ ಅದೇ ಭಾವದಲ್ಲಿ ಕಾಣ್ತದೆ ಅವರಿಗೆ. ಅದೆಲ್ಲ ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರ್ತದೆ, ಬಿಟ್ರೆ ನೋಡುವವ್ರಿಗೆ ಗೊತ್ತಿರುವುದಿಲ್ಲ. ಒಂದು ಹ, ಒಂದು ಹ. ಅನುಭವಿಸಿದವರಿಗೆ ಗೊತ್ತಿರ್ತದೆ, ಹ, ಮತ್ತೊಂದು ಹ. ಬೇಡ ಬಿಡು. ಹೋಗ್ಲಿ, ಇದು ನಾನು ಯಾರಿಗೂ ಅಯ್ಯ ಅಲ್ಲ. ನೀನು ಯಾರಿಗೂ ಏನಲ್ಲ. ನಾನಿನ್ನೂ ಯಾರಿಗೂ ಅಯ್ಯ ಆಗಲಿಲ್ಲ. ಮತ್ತೆ ನನ್ನ ನೋಡಿದ್ರೆ ಹಾಗೆ ಕಾಣ್ತದೆ ನಿನಗೆ. ಮತ್ತೆ ನೀನು ಯಾರು ಎಂದು ತಿಳಿಯುವ ಕುತೂಹಲ. ಬಿಡು. ಆ, ಆದ್ರೆ ಆ. ಈ ವನ್ಯ ಪ್ರದೇಶದಲ್ಲಿ ನಾನು ಒಬ್ಬಳೆ ಆಟ ಆಡುತ್ತಿರುವಂತ ಸಂದರ್ಭದಲ್ಲಿ ಹ. ನನ್ನ ಎದುರಿಗಾಗಿ ಬರ್ತಾ ಇದ್ದೀಯಾ? ಹೌದು. ನನ್ನ ಕುರಿತಾಗಿ ಮಾತನಾಡ್ತಾ ಇದ್ದೀಯಾ? ಹ. ಮಾತ್ರವಲ್ಲ, ಹ. ನನ್ನನ್ನೇ ಕರೆದು ಮಾತನಾಡಿಸುವ ಪ್ರಯತ್ನ ಮಾಡ್ತಾ ಇದ್ದೀಯಾ? ಒಬ್ಳೆ ಇದೆಯಲ್ಲ. ಅದೇ ಹೇಳಿದ್ದು. ಹ. ಈಗಿನ ಕಾಲದಲ್ಲಿ ಅಣ್ಣ ತಂಗಿಯರೇ ಒಟ್ಟೊಟ್ಟಾಗಿ ನಿಂತುಕೊಂಡ್ರು ಮಾತಾಡುವ ಜನ ಇದ್ದಾರೆ ಹ. ಅಲ್ವಾ? ಇನ್ನು ನನಗೆ- ನಾನು ಒಬ್ಬಳೇ ನನಗೆ- ಇರುವ ಸಂದರ್ಭದಲ್ಲಿ ಎಂತಪ್ಪ, ನನಗದೆಲ್ಲ ಇನ್ನೂ ಅನುಭವ ಆಗಲಿಲ್ಲ. ಪಾಪ. ಹ. ನೋಡು, ಹ, ಅನುಭವ ಆಗಬೇಕು. ನಾನಿನ್ನೂ ಯಾರನ್ನು ಅಣ್ಣ ತಂಗಿ ಹೀಗೆಲ್ಲ ತಿಳ್ಕೊಳ್ಳೇ ಇಲ್ಲ. ಪಾಪ. ಹ. ಅದೇ ಹೇಳಿದ್ನಲ್ಲ, ಹ. ನೀನು ತಿಳಿದುಕೊಂಡ ಮಾತ್ರಕ್ಕೆ ಹ. ಅವರ ಅಣ್ಣ ತಂಗಿ ಆಗುವುದು ಇಲ್ಲ. ಹೌದು. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಬಿಟ್ಟದ್ದು. ಅಷ್ಟೇ. ಬಿಡು. ಆದ್ರೆ ಹ. ನಾನು ಹೇಳುವುದು, ಹ. ಆಲೋಚನೆ ಮಾಡು. ಹೇಳಿ. ಪರನಾರಿನ ನಿನಗೆ ಓಹೋ, ನನ್ನ ಕುರಿತಾಗಿ ನೀನು ಈ ರೀತಿಯಲ್ಲಿ ಮಾತನಾಡಿದೆ ಅಂತಾದ್ರೆ ಆ. ನನ್ನ ಕುರಿತಾಗಿ ಹಲವು ಮಾತನಾಡುವವರಿದ್ದಾರ. ಕೆಟ್ಟ ಅಪವಾದ ಬಂದಿತ್ತು. ಒಂದು ವೇಳೆ ಯಾರಾದ್ರೂ ನಮ್ಮಿಬ್ಬರ ಬಗ್ಗೆ ತಪ್ಪು ತಿಳಿದುಕೊಂಡ್ರು ಅಂತಾದ್ರೆ ಇವತ್ತು ಮತ್ತೆ ಕೆಟ್ಟ ಸುದ್ದಿ ಹೇಳುವುದು ಬೇಡ ನಿನ್ನ ಬಗ್ಗೆ ಅಂತ. ಯಾವಾಗ ಅದನ್ನೇ ಹೇಳಿದ್ದು. ಅಲ್ಲಲ್ಲ, ಹಾಗಲ್ಲ, ಇಲ್ಲಿ ಇವತ್ತಿಗೂ ಹೇಳುವುದು ಬೇಡ, ಮೊದಲು ನೋಡು, ಬೇಡ. ನಮ್ಗೆ ಮಾತೊಂದುಂಟು, ಹ. ಕೈಗೆ ಸಿಗದ ದ್ರಾಕ್ಷಿ ಹುಳಿ ಅಂತ ಹೇಳ್ತಾರೆ. ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ನಾನು ಅದಕ್ಕೆ ದ್ರಾಕ್ಷಿ ಬಳ್ಳಿ ಹತ್ರ ಹೋಗುವುದೇ ಇಲ್ಲ. ಬೇಡ. ಹಾಗಾಗಿ ನಾನು ಕೆಳಗಡೆ ಏನಾದ್ರೂ ಸಿಗುವಂತದ್ದೇ ಹುಡುಕ್ತೇನೆ, ಬಿಟ್ರೆ ಆ. ಆ ದ್ರಾಕ್ಷಿ ಬಳ್ಳಿ ಬುಡದಲ್ಲಿ ಹೋಗ್ಲೇ ಇಲ್ಲ ಇನ್ನು. ಹಾಗೆ ನನಗೆ ಇಲ್ಲೇ ಕಾಲು ಬುಡದಲ್ಲಿ ಬಿದ್ದದ್ದು, ಅದು ಹೊಲಸು, ಅದು ಹೊಡ್ಡಿಲ್ಲ. ಅದು ಗೊತ್ತಾಯ್ತು ನನಗೆ. ಹಾಗಾಗಿ ನಾ ಹೇಳ್ಕೊಂಡದ್ದು ನಾನು ದ್ರಾಕ್ಷಿ ಎನ್ನುವ ಹಾಗೆ. ಆದೀತ ಬೇಡು. ಹಾಗಾಗಿ ನಮ್ಮ ಕುರಿತಾಗಿ ಮಾತನಾಡುವ ಸಂಖ್ಯೆ ಹಲವಷ್ಟುಂಟು. ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ತಾರಾ? ನೋಡು, ಇದೆಲ್ಲ ಸರಿಯಲ್ಲ ನಿನಗೆ. ಈ ರೀತಿಯ ಮಾತುಗಳನ್ನು ಆಡಬೇಡ. ಸರಿಯಾಗಿ ಮೊದಲು ನೀನು ಹೇಳು. ನನ್ನ ಪರಿಚಯ ಕೇಳ್ತಾ ಇದ್ದಿ, ತಪ್ಪಲ್ಲ. ಅಪರಿಚಿತರು ಎದುರಾದಾಗ ಪರಿಚಯ ಮಾಡಿಕೊಳ್ಳುವುದು ಶಿಷ್ಟಾಚಾರವೇ. ಹೌದಪ್ಪ. ಆದರೆ ನನ್ನ ಪರಿಚಯವನ್ನು ನಾನು ಹೇಳಬೇಕು ಅಂತಾದ್ರೆ ಎಂತೆಂತವರಿಗೆಲ್ಲ ಹೇಳುವವಳು ನಾನಲ್ಲ. ಜನ ಯಾರು ಅಂತ ನೋಡ್ಕೊಂಡು ಆಗಬೇಕು. ಹಾಗಾಗಿ ನೀನು ಯಾರು, ನಿನ್ನ ಪುರ ಯಾವುದು, ನಿನ್ನ ತಂದೆ ತಾಯಿಗಳು ಯಾರು, ನಿನ್ನ ನಾಮಧೇಯವೇನು ಎಲ್ಲ ಹೇಳ್ತೀಯ. ತೊಂದರೆ ಇಲ್ಲ. ವೀರ, ಧೀರ, ಶೂರ, ಗಂಭೀರ, ಭಸ್ಮಾಸುರ. ಅಷ್ಟು ಉದ್ದ ಇಲ್ಲ. ಇವತ್ತು ಯಾಕೋ ಎಲ್ಲವೂ ನನ್ನ ಹೆಸರು ಅಲ್ಲ, ಅದಲ್ಲ. ಆ ಹಿಂದೆ ಹೇಳಿದವುಗಳೆಲ್ಲವೂ ನನ್ನ ಬಿರುದು ಬಾವಲಿಗಳು. ಕೊನೆಗೆ ಹೇಳಿದ ಭಸ್ಮಾಸುರ ಎನ್ನುವುದು ಮಾತ್ರ ನನ್ನ ಹೆಸರು. ಭಸ್ಮಾಸುರ ಅಂದ್ರೆ ನೀನೆಯ? ಕೇಳಿದ್ದೀಯಾ? ಕೈಲಾಸ, ಕೈಲಾಸದ ಬಗ್ಗೆ ಗೊತ್ತಾ? ಗೊತ್ತುಂಟು. ಶಂಕರ, ಶಂಕರ ಗೊತ್ತುಂಟು. ಆ ಶಿವನಿಗೆ ಮಗ ನಾನು. ಮಗನ? ಹಾ, ಅವನ ಮಗನ ನೀನು? ಆ ಪಾಪಿ ನಮ್ಮ ಅಪ್ಪನನ್ನೇ ಹುಡುಕ್ತಾ ಬಂದಿದ್ದೇನೆ. ನನ್ನಿಂದ ತಪ್ಪಿಸಿಕೊಂಡಿದ್ದಾನೆ. ಅವನನ್ನು ಮತ್ತೆ ನೋಡ್ತೇನೆ. ನೀನು ಯಾರು ಈಗ ಹೇಳು. ನಾನು ಯಾರು ಹೇಳುದು ಅಂತಿರಲಿ. ಭಸ್ಮಾಸುರ ಅಂದ್ರೆ ನೀನಾ? ಆಹಾ, ಮೆಚ್ಚಿದೆ 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 ಶೌರ್ಯ ಈಗ
ಶೌರ್ಯ ಈಗ ಮನದ ಇಚ್ಛೆ ಏನೆಂಬುದು ಅರುವು ಬೇಗ ಮನದಿಚ್ಛೆ ಏನೆಂಬುದು ಅರುವು 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 ಬೇಗ ಶೌರ್ಯಕೀಗ ನಾ ಮೆಚ್ಚಿದೆ 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 ಶೌರ್ಯ ಈಗ ಮನದಿಚ್ಛೆಯೇನೆನ್ನುವುದ ಅರುವು ಬೇಗ ಅರುವು ಬೇಗ ಬೇಗ ಓ ಸಾಗಸಿಗ ಓ ಸಾಗಸಿಗ ಹುಚ್ಚನಂದಾದಿ ಗುಣಿದಾಡಲಿಗ ಕಾರ್ಯ ಉಚ್ಚರಿಸೈವಲು ಸಾಗಸಿಗ 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 ಬಿಟ್ಟಿದೆ ಯಾಕೆ ಮೆಚ್ಚಿದೆ, ಯಾರಿಗೆ ಮೆಚ್ಚಿದೆ, ಎಷ್ಟು ಮೆಚ್ಚಿದೆ? ನಿನ್ನ ಶೌರ್ಯ, ನಿನ್ನ ಪರಾಕ್ರಮ, ನಿನ್ನುಗಳಿಸುವಂತಹ ಕೀರ್ತಿ, ನಿನ್ನ ಬಿರುದಾವಳಿಗಳನ್ನು ಕೇಳಿ ನಾನು ಮೆಚ್ಚಿದ್ದೇನೆಯ. ಆದರೆ ನನ್ನ ಕಣ್ಣಂತಹ ನೀನು ಹುಚ್ಚರ ರೀತಿಯಲ್ಲಿ ಕುಣಿದಾಡ್ತಾ ಇದ್ದೀಯ, ಇದು ಸರಿಯಲ್ಲ. ನೀನೇ ಭಸ್ಮಾಸುರ ಅಂತಾದ್ರೆ ಎಷ್ಟು ಜನ ನಾನು ನೋಡ್ಲಿಲ್ಲ. ಯಾರನ್ನ ಭಸ್ಮಾಸುರನ್ನ? ಅಲ್ಲಪ್ಪ, ಇಂಥವ್ರ ಮಗ ಇಂಥವ್ರ ಮಗ ಅಂತ ಹೇಳಿಕೊಂಡು ಬಂದವರು ಏನೂ ಮಾಡ್ಲಿಲ್ಲ. ಆದ್ರೆ ನಿನ್ನನ್ನು ನೋಡುವಾಗ ನಾವು ಹಾಗಲ್ಲ. ಓ ಇಂಥವ್ರ ಮಗ ಎನ್ನುವಷ್ಟರಲ್ಲೇ ನಾವು ಪ್ರಖ್ಯಾತಿ ಪಡೆದದ್ದಲ್ಲ. ನಾವು ಪ್ರಖ್ಯಾತಿ ಪಡೆದ ಮೇಲೆ ಅವರು ಇಂಥವ್ರ ಅಪ್ಪ ಎನ್ನುವಷ್ಟು ಮಾಡಿಬಿಟ್ಟಿದ್ದೇವೆ. ಅಹಂಕಾರ ಅಲ್ಲ, ಅದರಲ್ಲಿ ಹಿರಿಯರ ಆಶೀರ್ವಾದ ಅಂತಲೇ ಭಾವಿಸಿದ್ದೆ. ನಿನಗೊಂದು ಆ ತೃಪ್ತಿ ಉಂಟಲ್ಲ, ಹಾಗಾಗಿ ನಿಜವಾಗಿಯೂ ನೀನು ಇಂಥ ಅಪ್ಪನಿಗೆ ಹುಟ್ಟಿದವ ಎನ್ನುವಷ್ಟು ವಿದ್ಯೆಯನ್ನು ಕಲಿತಿರುವಂತಹ ವಿದ್ಯಾಧರ. ಪರಿಚಯ? ನನ್ನ ಪರಿಚಯವಾ? ನನ್ನ ಪರಿಚಯವಾ? ಮೋಹಿನಿ. ಮೋಹಿನಿ. ಎಂತದ್ದು? ಮೋಹಿನಿ. 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 ನೀನು ಕೇವಲ ಮೋಹಿನಿ ಅಲ್ಲ. ಈ ಮೋಹಿನಿ ಎನ್ನುವ ಹೆಸರು ಯಾರು ಬೇಕಾದ್ರೂ ಹೇಳಬಹುದು. ಪೂರ್ಣ ಹಲ್ಲು ಇದ್ದವರಿಗೂ ತೊಂದರೆ ಇಲ್ಲ ಹೇಳುವಾಗ. ಹಲ್ಲು ಬಿದ್ದು ಹೋದವರಿಗೆ ಯಾವ ರಗಳಿಯೂ ಇಲ್ಲ. ಅಲ್ವಾ? ಹಾಗಾಗಿ ನೀನು ಕೇವಲ ಮೋಹಿನಿ ಮಾತ್ರ ಅಲ್ಲ, ಮತ್ತೆ ಮನಮೋಹಿನಿ, ಜಗನ್ಮೋಹಿನಿ. ಒಂದು ಮಾತು ಹೇಳ. ಏನು? ಜಾನಶಿರೋಮಣಿ ಬಾ ಮೋಹಿನಿ ಜಾನಶಿರೋಮಣಿ ಬಾ
ಯಾವಾಗಲೂ ಹಾಗೆ ಹಾ. ಪ್ರಾರಂಭ ಹಾ. ಮಧ್ಯಾಂತರ ಹಾ. ಮುಕ್ತಾಯ ಓಹೋ. ಇದರ ಸರಿಯಾದಂತ ಅರಿವಿಲ್ಲ ಅಂತಾದ್ರೆ ಆದ್ರೆ? ಎಲ್ಲರಿಗೂ ರಗಳೆ, ಎಲ್ಲರಿಗೂ ತೊಂದರೆ ಆಗುವುದು. ಅಲ್ವೇನಾ? ಪೂರ್ಣ ಪರಿಚಯ, ಪೂರ್ಣ ಪಾಠ ಇಲ್ಲದೆ ಇದ್ರೆ ಹಾ. ಎಲ್ಲರಿಗೂ ಸಮಸ್ಯೆ ಆಗುವುದು. ಹೀಗಿಂದೆಲ್ಲ ಉಂಟಂದ್ರೆ ನಾನಿರೋದಿಲ್ಲ. ಹಾಗೇನಿಲ್ಲ, ಇನ್ನದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಆಗುವುದಲ್ಲ. ಹಾ. ಆ ಬಗ್ಗೆ ತಲೆ ಬಿಸಿ ಅಲ್ಲ. ಏನು? ನಿನ್ನಲ್ಲಿ ಒಂದೇ ಒಂದು ಮಾತು, ಯಾವುದು? ಯಾವಾಗ ನಿನ್ನನ್ನು ನೋಡಿದ್ದೇನೋ ಹಾ. ಅಲ್ಲಿಗೆ ನಾನು ಮನಸ್ಸೋತಿದ್ದೇನೆ, ಹಾ? ಮರುಳಾಗಿದ್ದೇನೆ. ಹಾ? ನಿನ್ನನ್ನೇ ನನ್ನ ಹೆಂಡತಿಯನ್ನಾಗಿ ಪಡೆಯಬೇಕು ಎನ್ನುವುದಾಗಿ ಭಾವಿಸಿದ್ದೇನೆ. ವಾಹ್. ನಾನು ನಿನ್ನನ್ನು ಮದುವೆಯಾಗುವುದಕ್ಕೆ ಸಿದ್ಧನಾಗಿದ್ದೇನೆ. ಹಾ. ನೀನು ಮದುವೆಯಾಗುವುದೇ ಹೌದು ಅಂತಾದ್ರೆ ಆದ್ರೆ? ಜನಶಿರೋಮಣಿ ಬಾ 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 ಜನಶಿರೋಮಣಿ ಬಾ. ಅದಾಗುವುದಿಲ್ಲವಯ್ಯ. ಓ ಅಲ್ಲಿ ನೋಡು, ಹಾ. ಅಲ್ಲಿ ಕಾಣುತ್ತಿರುವಂತಹ ವಟವೃಕ್ಷ. ಹಾ. ಆ ವಟವೃಕ್ಷದಲ್ಲಿ ಹಾ. ನನ್ನ ಆರಾಧ್ಯ ಕುಲದೇವಿ ವಾಸವಾಗಿದ್ದಾಳೆ. ಹಾ, ಏನು ಅವಳನ್ನು ಕಡ್ದಾಕ್ ಬರ್ಬೇಕಾ, ಹೊತ್ಕೊಂಡು ಬರ್ಬೇಕಾ? ಅಯ್ಯೋ, 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 ಹಾಗೆಲ್ಲ ಮಾಡ್ಲಿಕ್ಕಿಲ್ಲ. ದೇವ್ರ ದೇವ್ರದು. ಹಾ, ಬೇಡ, ಅಲ್ಲಿಂದ ಹೊತ್ಕೊಂಡು ಇಲ್ಲಿ ತರ್ಬೇಕಾ? ಆಹಾ, ಅದೆಲ್ಲ ಮಾಡ್ಲಿಕ್ಕಿಲ್ಲ. ಹಾ. ಅವಳಲ್ಲಿ ನನ್ನದೊಂದು ಹರಕೆ ಉಂಟು. ಹಾ, ಎಷ್ಟು ಕೋಳಿ ಎಷ್ಟು ಕುರಿ ಅಂತೇಳಿ ಇವತ್ತು ತಂದು ಎಲ್ಲ ಕಡ್ದು ಮುಗಿಸ್ಬಿಡೋಣ. ಕಡಿಯುವುದು, ಹಾ, ಬಡಿಯುವುದು ಅದು ಅಷ್ಟೇ. ಹರಕೆ. ಅದಲ್ಲ, ಹಾ. ನಾನೊಬ್ಬಳು ನಟ್ಟೆಗಾರ್ತಿ. ಅಟ್ಟಗಾತಿ. ಹೌದು. ಅದೇ ನೀನು ಆಚೆ ಈಚೆ ಹೋಗುವಾಗಲೇ ಲಾಲಿತ್ಯ ಪೂರ್ಣವಾದಂತ ನಿನ್ನ ಹೆಜ್ಜೆಯನ್ನು ಕಂಡಾಗಲೇ ಹಾ. ಇದೆಲ್ಲೋ ನಾಟ್ಯಗಾತಿಯೇ ಇರಬೇಕು ಅಂತ ತಿಳಿದೆ. ನೀನೇನು ಸಾಮಾನ್ಯವಾಗಿ ನಡೆಯೋದಿಲ್ಲ, ನೀನು ಬಹುಶಃ ಹಾಗೆ ಇದ್ದೀಯ. ನಿನ್ನ ನೋಡಿದ ಮೇಲೆ. ಹಾ. ಹಾ. ಹಾಗೆ ಹಾ. ಅವಳಲ್ಲಿ ನನ್ನ ಹರಕೆ ಮತ್ತಿನ್ನೇನಲ್ಲ. ಏನ್ ಹರಕೆ? ಯಾವಾತ ನನ್ನನ್ನು ನಾಟ್ಯದಲ್ಲಿ ಸೋಲಿಸುತ್ತಾನೋ ಹಾ. ಅವನನ್ನೇ ನಾನು ಮದುವೆಯಾಗುತ್ತೇನೆ. ಓ, ನಾಟ್ಯದಲ್ಲಿ ಯಾರು ನಿನ್ನನ್ನು ಸೋಲಿಸ್ತಾನೋ ಅಂಥವನನ್ನು ನೀನು ಮದುವೆಯಾಗುವುದು. ಹೌದು. ನಾನೀಗ ನಾಟ್ಯದಲ್ಲಿ ನಿನ್ನನ್ನು ಸೋಲಿಸಿದೆ, ನೀನು ನನ್ನನ್ನ ಮದುವೆಯಾಗುತ್ತೇನೆ. ಹಾಗಾದ್ರೆ ಆಲೋಚನೆ ಮಾಡುವುದೇ ಬೇಡ. ಏನು? ನಾನು ನಟಶೇಖರನ ಮಗ, ಆಹಾ. ನಟ ಭಯಂಕರನ ಮಗ. ಇಂಥವರ ಮಗ ಅಂತ ಹೇಳಿದ್ರೆಲ್ಲ ಮಾಡುವುದಿಲ್ಲ. ಅದಲ್ಲ, ಹಾ. ನನ್ನ ಅಪ್ಪ ದೊಡ್ಡ ನಾಟ್ಯ ಪ್ರವೀಣ, ಓಹೋ. ದೊಡ್ಡ ಕಲಾವಿದ. ಆಹಾ. ಯಾವುದು? ನಿನಗೂ- ತಾಂಡವ ನಾಟ್ಯ. ಸರಿ. 3 ಸುತ್ತು 1 ಗತ್ತು. ಅಷ್ಟೇ. ಅದು ನಮ್ಮ ಅಪ್ಪನ ಕೊಡುಗೆ. ನಿಂದದ್ದು. ನಮ್ಮದ್ದು ಹಾಗಲ್ಲ. ಹಾ. ಅಪ್ಪನ 3 ಸುತ್ತು 1 ಗತ್ತಿಗೆ ನಮ್ಮದೊಂದು 3 ಸುತ್ತು 1 ಗತ್ತು ಸೇರಿ 6 ಸುತ್ತು 2 ಗತ್ತು ನಮ್ಮದೀಗ. ಆಗಬಹುದು. ಹಾಗಾಗಿ ಮತ್ತೆ ಸತ್ಯ ಹೇಳ್ಬೇಕಾ, ಹಾ. ನನ್ನ ಎದುರು ಬಂದು ಯಾರಲ್ಲಿಯೂ ಇಷ್ಟು ಸುತ್ತಿಲ್ಲ, ಇಷ್ಟು ಗೊತ್ತು ಇಲ್ಲ. ಹಾಗಾದ್ರೆ ಮೋಹಿನಿ, ಅಂದ್ರೆ ನೀನೇ. ನೀವು ಹೌದಲ್ಲ? ಹೌದಪ್ಪ. ಹಾಗಾದ್ರೆ ಒಂದು ಕೆಲಸ ಮಾಡೋಣ. ಏನು? ನೀನು ಹೇಳಿದ ಹಾಗೆ ಆ. ನಾಟ್ಯದಲ್ಲಿ ನಿನ್ನನ್ನು ಸೋಲಿಸಿ ನೀನು ಮದುವೆ ಆಗ್ತೀಯಲ್ಲ, ಹೌದು. ಮಾಡುವ ನಾಟ್ಯದಲ್ಲಿ ನಿನ್ನನ್ನು ಸೋಲಿಸಿ ನಿನ್ನನ್ನು ಮದುವೆಯಾಗಿಯೇ ತೀರ್ತೇನೆ. ಈಗಲೇ ಮಾಡೋದೊಂದು ಕೆಲಸ. ಏನು? ಮದುವೆಯಾದ ಮೇಲೆ ತೀರಿ ನನಗೊಂದು ವೈದವ್ಯ ದೀಕ್ಷೆ ಬರುವುದಕ್ಕಿಂತಲೂ ಈಗಲೇ ತೀರಿ ಹೋದ್ರೆ ಒಳ್ಳೇದಲ್ವಾ? ಅಯ್ಯೋ, ಹಾಗಲ್ಲ. ಹಾ. ನಿನ್ನನ್ನು ಮದುವೆಯಾಗಿಯೇ ಬಿಡ್ತೇನೆ. ಮದುವೆಯಾಗಿ ಬಿಡುವುದಾದ್ರೆ ಮತ್ತೆ ಮದುವೆ ಆಗುದು ಯಾಕ? ಅಯ್ಯೋ, ಹಾಗಲ್ಲ. ಹಾ. ನಿನ್ನನ್ನು ಮದುವೆಯಾಗಿಯೇ ಸಿದ್ಧ, ಮದುವೆಯಾಗಿಯೇ ಬದ್ಧ. ಹೌದಲ್ಲ? ಆ. ಹಾಗಾದ್ರೆ ಇಲ್ಲಲ್ಲ, ಹೇಳು ಅಲ್ಲಿಗಾಗಿ ಹೋಗು.
ಇಲ್ಲಿಗೆ ಮುಗಿಯುವುದಿಲ್ಲ, ಇನ್ನೂ ಮುಂದುಂಟು ಪ್ರಕರಣ. ಓ ಅಲ್ಲಿ ನೋಡಿ, ವಟೋವೃಕ್ಷವಾಗಿ ನಿಂತಿರುವಂತ ಈಶನಿಗೆ ವಿಷಯವನ್ನ ಹೇಳಬೇಕು, ದೇವಾನು ದೇವತೆಗಳೆಲ್ಲರೂ ಹೇಳಬೇಕು. ಕಾಳದ ನಿರ್ಮೂಲವಾಯಿತಿರೋ ನಿದರ್ಶನವಾಗಿ ದೇವತೆಗಳು ಪುಷ್ಪವೃಷ್ಟಿಯನ್ನು ಕರೀತಾ ಇದ್ದಾರೆ. ತಡ ಮಾಡುವುದಿಲ್ಲ, ನಿಜ ವೇಷ ಧರಿಸಬೇಕು, ಆದಷ್ಟು ಬೇಗ